ಬಂಧುಗಳೇ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ 2 ದಿನದ ಮಹಾ ಕಾರ್ಯ ನಡೆದ ಬಗ್ಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ನಿನ್ನೆ ತಾರೀಕು 28 ನಮ್ಮ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಬಂದು ವಿಶ್ವ ಬಂಟರ ಸಮ್ಮೇಳನವನ್ನು ಲೋಕಾರ್ಪಣೆಗೊಳಿಸಿ ಶ್ರೀಮತಿ ನಳಿನ ಭೋಜಶೆಟ್ಟಿ ವೇದಿಕೆಯಲ್ಲಿ ದಿನಪೂರ್ತಿ ನಡೆದಂಥ ಸಭಾ ಕಾರ್ಯಕ್ರಮ ಹಾಗೆ ವಿಶ್ವಮಟ್ಟದ ಕ್ರೀಡಾ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿ ಭೇಷ್ ಅನ್ನುವಂತಹ ಒಂದು ಶಾಬಾಷ್ಗಿಯನ್ನು ನೀಡಿದ್ದಾರೆ. ತಮಗೆಲ್ಲರಿಗೂ ಆ ಬಗ್ಗೆ ಮಾಹಿತಿ ಇದೆ. ತಾವೆಲ್ಲರೂ ದಯವಿಟ್ಟು ಇಂತಹ ಒಂದು ವಿಶ್ವಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಮ್ಮ ನಾಯಕರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಕೊಡುಗೈದಾನಿಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವಿಶ್ವ ಬಂಟರ ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೆ ಪ್ರೀತಿಪೂರ್ವಕ ವಂದನೆಗಳು. ಇವತ್ತು ತಾರೀಕು 29 ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಭವ್ಯವಾದಂಥ ಶ್ರೀ ಸಾಯಿರಾಧ ಹೆರಿಟೇಜ್ನವರ ಗುತ್ತಿನ ಮನೆಯ ಗತ್ತಿನ ಅಂಗಣದಲ್ಲಿ ಸಾಂಸ್ಕೃತಿಕ ವೈಭವ, ವಿಶ್ವಮಟ್ಟದ ಸಾಂಸ್ಕೃತಿಕ ವೈಭವ ಹಾಗೆ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಗೃಹದಲ್ಲಿ ವಿಚಾರಗೋಷ್ಠಿ, ಸ್ಥಿತ್ಯಂತರದಲ್ಲಿ ವಿದ್ಯೆ ಮತ್ತು ನಿರುದ್ಯೋಗ ಅನ್ನುವ ಬಗ್ಗೆ ಉದ್ಯೋಗಪತಿಗಳು ವಿಚಾರ ವಿಮರ್ಶೆಯನ್ನ ಚಿಂತನ ಮಂಥನವನ್ನು ಮಾಡಿ ನಾಡಿನ ಪ್ರಸಿದ್ಧ ಬಂಟ ಕವಿಗಳಿಂದ ಕವಿಗೋಷ್ಠಿಯು ನಡೆಯಿತು. ಈಗ ಇನ್ನು 7 ತಂಡಗಳ ನೃತ್ಯ ಬಾಕಿ ಉಳಿದಿದೆ. ಆದರೆ ಸನ್ಮಾನ್ಯ ಗೃಹ ಮಂತ್ರಿಯವರ ಉಪಸ್ಥಿತಿಯೊಂದಿಗೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ನಡೀಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಕಲಾವಿದರ ತೊಂದರೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ. ಆತ್ಮೀಯರೇ, ಸುಮಾರು 35 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತಹ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ 6ನೇ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು ಈ 5 ವರ್ಷಗಳ ಅವಧಿ 2018ರಿಂದ ಪ್ರಾರಂಭಗೊಂಡು ಒಂದು ಕ್ರಾಂತಿಯನ್ನೇ ಮಾಡಿ ಇಡೀ ಸಮಾಜದಲ್ಲಿ ಸಮಾಜ ಸೇವೆಯ ಪಾಂಚಜನ್ಯವನ್ನು ಓದಿದವರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾರ್ವಭೌಮ ಬಿರುದಾಂಕಿತ ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಅವರ ತಂಡ ಒಂದು ಸಾಕ್ಷ್ಯಚಿತ್ರ ನಮ್ಮೆದುರು ಪ್ರದರ್ಶನ ಆಗಲಿಕ್ಕಿದೆ, ನೋಡೋಣ. ವಿಶ್ವ ಬಂಟರ ಸಮ್ಮೇಳನದ ಸಮಾರೋಪದ ವೇದಿಕೆಯನ್ನು ತಲುಪಿದ್ದೇವೆ. 2 ದಿನದ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿ ವೈಭವವಾಗಿ ನಡೆದು ಇದೀಗ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರ ಮಾರ್ಗದರ್ಶನದೊಂದಿಗೆ ಸಮಾರೋಪ ಸಮಾರಂಭ. ನಾನು ನೆರೆದಂಥ ಎಲ್ಲ ಸಮಾಜ ಬಾಂಧವರನ್ನ, ಬಂಧು ಭಗಿನಿಯರನ್ನ, ವಿಶೇಷವಾಗಿ ಘನ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸೇರಿದಾಗೆ ಎಲ್ಲ ಅತಿಥಿ ಗಣ್ಯರನ್ನ ಆತ್ಮೀಯವಾಗಿ ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಪದಾಧಿಕಾರಿಗಳ ಪರವಾಗಿ ಕರ ಮುಗಿದು ಶಿರಭಾಗಿ ಸ್ವಾಗತಿಸ್ತೇನೆ. ಸ್ವಾಗತ, ಸುಸ್ವಾಗತ. ನಮ್ಮ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ಅತಿಥಿಗಳನ್ನ, ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹಾಗೆ ನಮ್ಮ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರು, ಚೇರ್ಮನ್ ಹೇರಮ್ಮ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ, ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಜೊತೆ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ವಿದ್ಯಾಕುಮಾರಿ ಅವರಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕಮ್ಮ. ಹಾಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಅರುಣ್ ಕುಮಾರ್ ಅವರು ವೇದಿಕೆ ಬರಬೇಕು. ಶ್ರೀ ರಮಾನಾಥ್ ರೈಗಳು ಘನ ಸರ್ಕಾರದ ಮಾಜಿ ಸಚಿವರು, ಹಾಗೆ ಮಿಥುನ್ ರೈಗಳು, ಹಾಗೆ ಮಂಜುನಾಥ್ ಭಂಡಾರಿ ಅವರು, ಚಲನಚಿತ್ರ ನಟ ಮತ್ತು ಪ್ರಸಿದ್ಧ ಸಂಗೀತ ನಿರ್ದೇಶಕ ಗುರು ಕಿರಣ್ ರವರು, ಚಲನಚಿತ್ರ ಕಾಂತಾರ ಖ್ಯಾತಿಯ ನಮ್ಮ ರಿಷಬ್ ಶೆಟ್ಟಿಯವರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ನಮ್ಮೆಲ್ಲ ಮಹಾನಿರ್ದೇಶಕರು, ಮಹಾದಾನಿಗಳು, ಪೋಷಕರು ಮತ್ತು ಮಹಾಪೋಷಕರು ತೋನ್ಸೆ ಆನಂದಂ ಶೆಟ್ಟಿಯವರು, ಪ್ರವೀಣ್ ಭೋಜ ಶೆಟ್ಟಿಯವರು, ಕೆ ಪ್ರಕಾಶ್ ಶೆಟ್ಟಿಯವರು, ಶಶಿಧರ್ ಶೆಟ್ಟಿ ಬರೋಡಾರವರು, ರಾಜೇಶ್ ಶೆಟ್ಟಿಯವರು, ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಅರವಿಂದ್ ಆನಂದ್ ಶೆಟ್ಟಿಯವರು, ಕರ್ನೆರೆ ವಿಶ್ವನಾಥ್ ಶೆಟ್ಟಿಯವರು, ಡಾಕ್ಟರ್ ಎನ್ ವಿನಯ್ ಹೆಗ್ಡೆಯವರು ಮತ್ತು ನಮ್ಮ ಇಂದಿನ ವಿಶೇಷ ಸನ್ಮಾನಿತರು ದಯವಿಟ್ಟು ತಾವು ವೇದಿಕೆ ಬರಬೇಕು. ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರು, ನಮ್ಮೆಲ್ಲ ಹೆಮ್ಮೆಯ ಹಿರಿಯ ಭಟ್ಟರು, ನಮ್ಮ ನಾಯಕರಾದಂಥ
ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರು ವೇದಿಕೆ ಬರಬೇಕು. ಶ್ರೀ ಕೆ ಪ್ರಕಾಶ್ ಶೆಟ್ಟಿ MRG ಗ್ರೂಪ್ನ CMD ಅವರಿಗೆ ಗೌರವ ಇದೆ, ಸನ್ಮಾನ ಇದೆ. ಚಂದ್ರಾಸ್ ಕೆ ಶೆಟ್ಟಿ ಅವರು ಮುಂಬೈ ಬಂಟು ಸಂಘದ ಅಧ್ಯಕ್ಷರು. ಪ್ರವೀಣ್ ಶೆಟ್ಟಿ ವಕ್ವಾಡಿ ಅವರಿಗೆ ಗೌರವ ಇದೆ, ನಮ್ಮ ದುಬೈಯ ನೆಂಟರು. ಹಾಗೆ ಪಟ್ಲ ಸತೀಶ್ ಶೆಟ್ಟಿ ಅವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಪ್ರಸಿದ್ಧ ಭಾಗವತರು. ಹಾಗೆ ಪುಣೆ ಬಂಟು ಸಂಘದ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಪುಣೆ, ತಾವು ಸನ್ಮಾನ ಸ್ವೀಕರಿಸುವುದಕ್ಕೆ ವೇದಿಕೆ ಬರಬೇಕು. ಹಾಗೆ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರು, ಶ್ರೀ KD ಶೆಟ್ಟಿ ಅವರು, ಶ್ರೀ KM ಶೆಟ್ಟಿ ಅವರು, ರಘುರಾಮ್ ಕೆ ಶೆಟ್ಟಿ ಅವರು, ಬೆಲ್ಲಾಡಿ ಅಶೋಕ್ ಎಸ್ ಶೆಟ್ಟಿ ಅವರು, ಶ್ರೀಮತಿ ಉಮಾಕೃಷ್ಣ ಶೆಟ್ಟಿ ಅವರು, ರಾಜೇಂದ್ರ ವಿ ಶೆಟ್ಟಿ ಅವರು, ಡಾಕ್ಟರ್ RK ಶೆಟ್ಟಿ ಅವರು, ರವಿನಾಥ್ ವಿಶ್ವನಾಥ್ ಶೆಟ್ಟಿ ಅವರು, ಮಹೇಶ್ ಎಸ್ ಶೆಟ್ಟಿ, ಉಡಿಯಾಲ್ ಉದಯ್ ಕುಮಾರ್ ಶೆಟ್ಟಿ, ಸುರೇಶ್ ಗೋಪಾಲ್ ಶೆಟ್ಟಿ, ಯರ್ಮಾನ್ ಮುರಳಿ ಮೋಹನ್ ಶೆಟ್ಟಿ, KK ಶೆಟ್ಟಿ, ಸಂತೋಷ್ ಶೆಟ್ಟಿ ಮತ್ತು ನಮ್ಮ ಎಲ್ಲ ಪ್ರೈಮ್ ಪ್ಯಾಟರ್ನ್ಸ್ ಶಶಿಕಿರಣ್ ಶೆಟ್ರು, ಡಾಕ್ಟರ್ ಶಂಕರ್ ಬಿ ಶೆಟ್ಟಿ ವಿರಾಟ್, ರಾಜಗೋಪಾಲ್ ಶೆಟ್ರು, ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ಪ್ರವೀಣ್ ಶೆಟ್ಟಿ ಪುತ್ತೂರು, ರತ್ನಾಕರ್ ಎಂ ಶೆಟ್ಟಿ, ರಘುರಾಮ್ ಶೆಟ್ಟಿ, ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ, ಮಿಸೆಸ್ ರೇಖಾ ಜೆ ಶೆಟ್ಟಿ ಮತ್ತು ಎಲ್ಲ ಪೋಷಕರು ಮತ್ತು ಮಹಾಪೋಷಕರು ತಮ್ಮ ಹೆಸರು ಇದೆ, ತವರಿಗೆ ಗೊತ್ತಿದೆ, ದಯವಿಟ್ಟು ತಾವು ಬರಬೇಕು. ಹಾಗೆ ನಮ್ಮ ಇಂದಿನ ಸಮಾರಂಭದ ದಾನಿಗಳ ವೇದಿಕೆ ಇದು. ಈ ದಾನಿಗಳಿಂದಾಗಿ ಇಷ್ಟೊಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೃಷ್ಣವೈ ಶೆಟ್ಟಿ, ಆರ್ ಉಪೇಂದ್ರ ಶೆಟ್ಟಿ, ಸುರೇಶ್ ಶೆಟ್ಟಿ ಗುರುಬೆಯವರು ಶಾಸಕರು ಬಂದು ಹೋಗಿದ್ದಾರೆ, ಜಯರಾಮ್ ಎನ್ ಶೆಟ್ಟಿ, ಭರತ್ ಎಂ ಶೆಟ್ಟಿ, ಸದಾನಂದ ಶೆಟ್ಟಿ, ಆನಂದ್ ಎಂ ಶೆಟ್ಟಿ ರಾಜಧಾನಿ, ಶಾಂತರಾಮ್ ಕೆ ಶೆಟ್ಟಿ, ಅಜಿತ್ ಕೆ ಹೆಗಡೆ, ದಿನಕರ್ ಎನ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ವಿಶ್ವನಾಥ್ ಎಸ್ ಶೆಟ್ಟಿ, CS ಸದಾಶಿವ ಶೆಟ್ಟಿ, ಅಶೋಕ್ ವಿಠಲ್ ಶೆಟ್ಟಿ, ವಸಂತ್ ಎನ್ ಶೆಟ್ಟಿ ಬಲಿವಾರು, ವಾಸು ಕೆ ಶೆಟ್ಟಿ, ಅನುಸೂಯ ಎಸ್ ರೈ ಬೆಳೆಯೂರು ಗೊತ್ತು, ಗಣೇಶ್ ಹೆಗ್ಡೆ ಪುಣೆ, ತ್ಯಾಗರಾಜ್ ಶೆಟ್ಟಿ, ನಾರಾಯಣ್ ಕೆ ಶೆಟ್ಟಿ ಯರ್ಮಾಳ್, ಲೋಕಯ್ಯ ಶೆಟ್ಟಿ ಕೆ, ಶಶಿಧರ್ ಶೆಟ್ಟಿ ಮಲ್ಲ, ಶ್ರೀಮತಿ ರತ್ನಾಪಿ ಶೆಟ್ಟಿ, ಶ್ರೀಮತಿ ರಂಜನಿ ಸುಧಾಕರ್ ಹೆಗ್ಡೆ ಅವರು, ಪದ್ಮನಾಭ ಎಸ್ ಪೈಗಡೆ, ಸುಧಾಕರ್ ಎಸ್ ಹೆಗ್ಡೆ, ಸವಣೂರು ಸೀತಾರಾಮರಿಗಳು, ಹರೀಶ್ ಶೆಟ್ಟಿ ಗುರ್ಮೆ, ರವೀಂದ್ರ ಅರಸ, ಕರುಣಾಕರ ಶೆಟ್ಟಿ, ಸಂಜೀವ ಎನ್ ಶೆಟ್ಟಿ, ಬಿ ವಿವೇಕ್ ಶೆಟ್ಟಿ, ರತ್ನಾಕರ್ ಶೆಟ್ಟಿ ಮುಡ್ಕೋರು, ವೇಣುಗೋಪಾಲ್ ಎನ್ ಶೆಟ್ಟಿ, ಹರೀಶ್ ಎಸ್ ಶೆಟ್ಟಿ, ಅಶೋಕ್ ಶೆಟ್ಟಿ ಪೆರ್ಮುದೆ, ಬಾಲಚಂದ್ರ ಶೆಟ್ಟಿ ಯರ್ಮಾಳು, ಚಂದ್ರಾಸತಿ ಶೆಟ್ಟಿ ರಂಗೋಲಿ, ಪುರುಷೋತ್ತಮ್ ಪಿ ಶೆಟ್ಟಿ, ಅಜಿತ್ ಶೆಟ್ಟಿ ಅಂಕಲೇಶ್ವರ, ಸತೀಶ್ ಎನ್ ಶೆಟ್ಟಿ ಎಂ, ಶ್ರೀ ನಾಗೇಶ್ ಹೆಗ್ಡೆ, ಚಂದ್ರಾಸ್ ಶೆಟ್ಟಿ ಯರ್ಮಾಳ್, ಸುಬ್ಬಯ್ಯ ಎ ಶೆಟ್ಟಿ ಸೂರಿಂಗಿ, ರಾಕೇಶ್ ಎ ಶೆಟ್ಟಿ ಬೆಳ್ಳಾರೆ, ಲಯನ್ ಎ ಸುರೇಶ್ ರೈ, ದಿವಾಕರ್ ಶೆಟ್ಟಿ ಮಲ್ಲ, ಶ್ರೀಮತಿ ಮನೋರಮಾ NP ಶೆಟ್ಟಿ, ಶ್ರೀಮತಿ ಅನಿತಾ ಅಶೋಕ್ ಶೆಟ್ಟಿ, ಪ್ರಭಾಕರ್ ಜೆ ಶೆಟ್ಟಿ, ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಹರೀಶ್ ಪಾಂಡು ಶೆಟ್ಟಿ, ಟಿ ಪ್ರಭಾಕರ್ ಶೆಟ್ಟಿ ಮೈಸೂರು, ಸುಧಾಕರ್ ಶೆಟ್ಟಿ, ವಿಶ್ವನಾಥ್ ಪಿ ಶೆಟ್ಟಿ, ರವಿ ಎಸ್ ಶೆಟ್ಟಿ, ರವೀಂದ್ರನಾಥ್ ಭಂಡಾರಿ, ಗಿರೀಶ್ ಶೆಟ್ಟಿ ತಿಳ್ಳಾರ್, ಆದರ್ಶ್ ಶರತ್ ಶೆಟ್ಟಿ, ಬಾಬು ಶೆಟ್ಟಿ ಪೆರಾರ, ಸತೀಶ್ ಆರ್ ಶೆಟ್ಟಿ ಪುಣೆ, ಜಯಶೀಲ ಶೆಟ್ಟಿ ಘಟಪ್ರಭಾ, ಅಶೋಕ್ ಕುಮಾರ್ ಶೆಟ್ಟಿ, ಚಂದ್ರಶೇಖರ್ ಎಸ್ ಶೆಟ್ಟಿ, ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸುಧೀರ್ ಶೆಟ್ಟಿ, ನಿಖಿಲ್ ಭಂಡಾರಿ, ಸಂತೋಷ್ ಶೆಟ್ಟಿ ಹೋಟೆಲ್ ಪಲ್ಲವಿ, ಸುಧಾಕರ್ ಪೂಂಜ, ರವಿ ಶೆಟ್ಟಿ ಕತಾರ್, ಪ್ರದೀಪ್ ಎಸ್ ಶೆಟ್ಟಿ, ಶ್ರೀಮತಿ ಲತಾ ಪಿ ಶೆಟ್ಟಿ, ಶ್ರೀಮತಿ ರಮಾ ವಿವೇಕ್ ಶೆಟ್ಟಿ, ಮಹೇಶ್ ಶೆಟ್ಟಿ ಉದ್ಯಮಿ ಧಾರವಾಡ, ಡಾಕ್ಟರ್ AJ ಶೆಟ್ಟಿ, ಡಾಕ್ಟರ್ PV ಶೆಟ್ಟಿ, ಕುಶಾಲ್ ಹೆಗ್ಡೆ ಪುಣೆ, ರವೀಂದ್ರಚಂದ್ರ ಜೆ ಶೆಟ್ಟಿ ಪಡುಬಿದ್ರಿ, ಪಾಂಡುರಂಗ ಶೆಟ್ಟಿ, ಶಿವರಾಮ್ ಬಿ ಶೆಟ್ಟಿ, JP ಶೆಟ್ಟಿ, ಜಗನ್ನಾಥ ರೈ, ಮಂಜುನಾಥ್ ಶೆಟ್ಟಿ ಕೊಡ್ರಾಡಿ, ರವಿ ಆರ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಕಾಂದೇಶ್, ಸುಧಾಕರ್ ಶೆಟ್ಟಿ ಸುಗ್ಗಿ, ಶಿವರಾಮ್ ಶೆಟ್ಟಿ ಸತ್ಕಾರ್, ಬಿ ಉದಯ್ ಕುಮಾರ್ ಶೆಟ್ಟಿ ಯುವ ಮೆರಡಿಯನ್, ಆರೂರು ಶ್ರೀಧರ್ ವಿ ಶೆಟ್ಟಿ, ಮೂಡು ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ವಿಜಯ ಆರ್ ಭಂಡಾರಿ, ದಿನೇಶ್ ಶೆಟ್ಟಿ, ಶಾಂತರಾಮ್ ಬಿ ಶೆಟ್ಟಿ, ಜಯರಾಮ್ ಎಂ ಶೆಟ್ಟಿ, ಜಗನ್ನಾಥ್ ಚೌಟ, ಸುಧಾಕರ್ ಶೆಟ್ಟಿ ಹುತ್ರಿಕೆ, ದಯಾನಂದ್ ಶೆಟ್ಟಿ ಅಜ್ರಿ ತಂಗುಂಜೆ, ಶ್ರೀಮತಿ ಚಿತ್ರಾರ್ ಶೆಟ್ಟಿ, ಶ್ರೀಮತಿ ಲತಾ ಜಯರಾಮ್ ಶೆಟ್ಟಿ. ದಯವಿಟ್ಟು ಇದರಲ್ಲಿ ಹೆಸರನ್ನ ಬಿಟ್ಟು ಹೋಗಿದ್ರೆ ನಾನು ವಿಷಾದಿಸ್ತೇನೆ. ನಮ್ಮ ಎಲ್ಲ ಮತ್ತೊಮ್ಮೆ ವಿನಂತಿಸ್ತೇನೆ, ನಮ್ಮ ಎಲ್ಲ ಪೋಷಕರು ಮಹಾಪೋಷಕರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಮತ್ತು ಎಲ್ಲ ಪದಾಧಿಕಾರಿಗಳು, ಕ್ರೀಡಾ ಸಮಿತಿಯ ಸಂಚಾಲಕರು, ನಮ್ಮ ನೆಚ್ಚಿನ ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕರು ರವಿ ಶೆಟ್ರು ವೇದಿಕೆ ಬರಬೇಕು. आज जन विशेष साधकರಿಗೆ ಈ ವೇದಿಕೆ ನಮ್ಮ ಸನ್ಮಾನ ಮಲ್ಪಯಾನೆ ಉದರ್ಪಣ ದಯದೇದಿ ಅಕಲ ಶ್ರೀಮತಿ ನಕಲು ನಮ್ಮೊಟ್ಟು ಗುಲ್ಲೆ ಸಹಧರ್ಮಿ ನಕಲು ಅಕಲ ಸಾಧನದ ಪಿರಾವದ ಒಂದು ವಿಶೇಷ ಪ್ರೇರಣಾ ಶಕ್ತಿಗೂ ದಯದೇದಿ ಬರಡು. ಪ್ರಕಾಶ್ ಶೆಟ್ಟಿನ ಸಹಧರ್ಮಿಣಿ, ಚಂದ್ರಾಸ್ ಕೆ ಶೆಟ್ಟಿನ, ಪ್ರವೀಣ್ ಶೆಟ್ಟಿ ವಕ್ವಾಡಿ, ಸತೀಶ್ ಶೆಟ್ಟಿ ಪಟ್ಲ, ಸಂತೋಷ್ ಶೆಟ್ಟಿ ಪುಣೆ ಒಂಜಿ ದಯದೇದಿ ವೇದಿಕೆ ಬಲಕ ನಮ್ಮೆಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಗೌರವ ಕೋಶಾಧಿಕಾರಿಗಳು, ಜತೆ ಕಾರ್ಯದರ್ಶಿಯವರು, ಕ್ರೀಡಾ ಸಮಿತಿಯ ಸಂಚಾಲಕರು, ಉಪಸಂಚಾಲಕರು ಹಾಗೆ ಸಾಂಸ್ಕೃತಿಕ ಸಮಿತಿಯ ಉಪಸಂಚಾಲಕರು ವೇದಿಕೆಯನ್ನು ಸೇರಿಕೊಳ್ಳಬೇಕು. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಐಕಳ ಹರೀಶ್ ಶೆಟ್ಟಿ ಅವರು. ಆತ್ಮೀಯ ಬಂಧುಗಳೇ,
ಚಾರಿತ್ರಿಕ ದಾಖಲೆಯಾದಂಥ 2 ದಿನಗಳ ವಿಶ್ವ ಭಟ್ಟರ ಸಮ್ಮೇಳನಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಭಟ್ಟರು ಅಂದ ತಕ್ಷಣ ನಾವು ಶೂನ್ಯದಿಂದ ವಿಶ್ವ ಸೃಷ್ಟಿಸಬಲ್ಲರು ಎನ್ನುವಂಥ ಹೆಗ್ಗಳಿಕೆಯನ್ನು ಹೊಂದಿದವರು. ಬಿಂದುವಿನಿಂದ ಹಿಡಿದು ತನ್ನ ಸಾಧನೆಯ ಮೂಲಕ ಸಾಧನಾ ಸಿಂಧುವನ್ನು ಏರಿದಂಥ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ 2 ದಿನಗಳಲ್ಲಿ ನಡೆದು ಹೋಯಿತು. ಉಡುಪಿಯ ಈ ಪುಣ್ಯ ನೆಲ, ಜಗದುಡಿಯ ಲೀಲಾ ಮನುಷ್ಯ ವಿಗ್ರಹ ನೆಲೆಸಿರುವಂತಹ ಅಷ್ಟಮಠಗಳ ಇಷ್ಟದೇವರು ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹದೊಂದಿಗೆ ಈ ಸಾನ್ನಿಧ್ಯದಲ್ಲಿ ನಡೆಸಿರುವಂತಹ ಮಹಾಗಣಪತಿ ದೇವರು ಹಾಗೆ ದೇವಗಂಗೆ ನಂದಿನಿಯ ಕಟಿ ಪ್ರದೇಶದಲ್ಲಿ ರಾರಾಜಿಸುವ ಕಟೀಲಮ್ಮನ ಅನುಗ್ರಹದೊಂದಿಗೆ ಗುರು ಹಿರಿಯರ ಮಾರ್ಗದರ್ಶನ, ನಮ್ಮೆಲ್ಲ ದೈವ ದೇವರುಗಳ ಕೃಪೆಯೊಂದಿಗೆ ಈ ಕಾರ್ಯಕ್ರಮ ಈ ಕ್ಷಣದವರೆಗೆ ಬಹಳ ಸಾಂಗವಾಗಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸ್ತೇವೆ. ಮುಂಬಯಿಯ ಪ್ರಸಿದ್ಧ ಗಾಯಕರು ವಿಜಯ್ ಶೆಟ್ಟಿ ಮೂಡುಬಳ್ಳಿಯವರು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಸನಾತನ ಸಂಸ್ಕೃತಿಯನ್ನು ಆರಾಧಿಸುವಂಥ ಭಾರತ ದೇಶದ ಪುಣ್ಯ ನೆಲದಲ್ಲಿ ಪ್ರಥಮವಾಗಿ ನಾವು ಶುಭಾರಂಭ ಮಾಡುವಾಗ ಭಗವಂತನನ್ನು ಸ್ಮರಿಸುವುದು, ದೇವರಿಗೆ ಪ್ರಾರ್ಥನೆ. ಗಣಪತಯೇ ನಮಃ. ಶ್ರೀ ಮುಖ್ಯ ಪ್ರಾಣಾಯ ನಮಃ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಲೋಕದ ನಲ್ಮೆಗ ಆಕಾರ ಪಡೆಯಿನ ಲೋಕ ನಾಯಕಿ ಶ್ರೀ ಭ್ರಮರಾಂಬಿಕೆ. ಶೋಕ ದುರಿತೋಳೆನ ಶೋಕ ದುರಿತೋಳೆನ ಆಕರೆಗೆ ಬಂದಾದ ಮೋಕೆಡೆ ಕಾಪುಲೆ ಶ್ರೀ ದುರ್ಗಾ ಪರಮೇಶ್ವರಿ. ಎಂಕ್ಲೆನ ಮೋಕೆಡೆ ಕಾಪುಲೆ 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 ಎ ಪುಗುಲ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಾ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ದೀಪ ಜ್ಯೋತಿ. ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಅಮ್ಮ ನಿನಗೆ ದಯವಿಟ್ಟು ಮತ್ತೊಮ್ಮೆ ಎದ್ದು ನಿಲ್ಲಬೇಕು. ಬಂಟಗೀತೆ ಮೊಳಗ್ತದೆ. ವಿಶ್ವ ಭಟ್ಟರ ಸಮ್ಮೇಳನದ ಬಂಟಗೀತೆಗೆ ದಯವಿಟ್ಟು ಸಹಕರಿಸಬೇಕೊಮ್ಮೆ ಎದ್ದು ನಿಲ್ಲಬೇಕು. ಜಯ
ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ. ಜಯ ಜಯ ಜಯತು ತುಳುನಾಡುದ ಅಪ್ಪೆ ಸಿರಿದೇವಿಗೂ. ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ. ನಮ ಬಂಟೆರು ನಮ ಧೀರರು, ನಮ ಬಂಟೆರು ನಮ ಶೂರರು. ಜಯ 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 ತುಳುನಾಡುಗು, ಜಯ 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 ತುಳು ಅಪ್ಪೆಗು. ಪಂಚವರ್ಣದ ನಾಗ ನಡೆದ ಭೂಮಿ ಪುತ್ರಿರು ಬಂಟೆರು. ಓಲು ಬೋಂಡಲ ರೀತಿ ನೀತಿನ ಒರಿತು ನಡಪುನ ಬಿರ್ಸಿರು. ಸತ್ಯ ದೈವಲೆ ಬೊಲ್ಲು ಮದಿಪುಗು ತರೆನು ತಗ್ಗಾದು ಉಂದ್ವೆರು. ನಿತ್ಯ ದೇವರೇ ಗುಂಡ ಮಾಡೋಡು ಭಕ್ತಿ ಬಾವಡು ಸುಗಿಪುವೆರು. ದೇವು ಪೂಜೆ ಅಗೋಳಿ ಮಂಜನೆ ಸತ್ಯೋಗಾತ್ರ ಪುಣೆಯರು. குத்து கத்துகு தத்திர பத்துது பிர்த்தி எர்க்குது மெரையது. சீம தரசுலே ಬೆರಣ ಒರಿತದು ನಾಡು ಬೆಳಗ ಈ ಬಂಟೆರು. ಅಪ್ಪು ತಪ್ಪುನು ಲೆತ್ತು ಕೇಂಡುದು ನ್ಯಾಯ ಕೊರ್ಪಿನ ಶೂರರು. ಬರವು ಸರವುದ ಗೊಬ್ಬು ಗೌಜಿದ ಆಟ ಕೂಟ ಗುರ್ಕಾರ್ಮೆಡು. ಪೊರ್ಲು ಪೊಲಿಕೆದ ಬೇರ ಉಡಲುದ ಪೊಣ್ಣ ಐಸೀರೊಡು. ಧನ್ಯ ಭಾವೊಡು ಧರ್ಮ ಸಾದಿಡು ಪಜ್ಜೆ ದೀಪಿನ ಜನುಕುಲು. ಪಂಡಿ ಪಾತೆರ ಪತ್ತಿ ಕೆಲಸೊಡು ನಿಷ್ಠೆ ಉಪ್ಪುನ ಮನಸುಲು. ಜಯ ಜಯ ಜಯತು ತುಳುನಾಡುದ ಅಪ್ಪೆ ಸಿರಿದೇವಿಗೂ. ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ. ನಮ ಬಂಟೆರು ನಮ ಧೀರರು, ನಮ ಬಂಟೆರು ನಮ ಶೂರರು. ನಮ ಬಂಟೆರು ನಮ ಧೀರರು. ಧನ್ಯವಾದಗಳು. ನಮ್ಮ ಬಂಟೆರು, ನಮ್ಮ ಧೀರರು, ನಮ್ಮ ಶೂರರು. ಯಾನೆ ಕುಡೂರ ವಿನಂತಿ ಮಲ್ಪರು ನಮ್ಮ ಪ್ಯಾಟ್ರಾನ್ ಮೆಂಬರ್ಸ್ ದಯದೀದು ವೇದಿಕೆ ಬಲೆ ಪುದರ್ ಮಸ್ತ್ ಮಲ್ಲೊಂಡರನೋ ಪಂಡ ದಯದೀದು ಇದು ದಾನಿಲ್ಲ ಗೌರವ ಮಲ್ಪನಂಚಿನ ಒಂದು ಸಮಾರಂಭ ದಯದೀದೆ ಸಹಕರಿಸಲೆ. ನಾವು ಆತ್ಮೀಯವಾಗಿ ಒಂದು ದೊಡ್ಡ ಧನ್ಯವಾದವನ್ನು ಪ್ರಪ್ರಥಮವಾಗಿ ಅರ್ಪಿಸಬೇಕಾದ್ದು ನಮ್ಮ ಈ ಮಣ್ಣಿನ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರಿಗೆ. ಸಂಪೂರ್ಣ ಸಹಕಾರ ನೀಡಿ ಜಿಲ್ಲಾಧಿಕಾರಿಯವರು ನಮ್ಮೊಂದಿಗೆ ಸಹಕರಿಸಿದ್ರಿಂದ 2 ದಿನದ ಈ ಸಂಭ್ರಮದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಸಾಧ್ಯವಾಯಿತು. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಸಲ್ತದೆ. ಹಾಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅರುಣ್ ಕುಮಾರ್ ಅವರು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದಾಗ, ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರು ಆಗಮಿಸಿದಾಗ, ಅದಲ್ಲದೆ ನಮ್ಮ ನಾಡಿನ ಶಾಸಕರು ಬಂದಾಗ, ನಾಯಕರು ಬಂದಾಗ ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನ ಸಿಪಾಯಿಗಳೊಂದಿಗೆ ಬಹಳ ಪ್ರೀತಿಪೂರ್ವಕವಾಗಿ ಸಹಕರಿಸಿ ವ್ಯವಹರಿಸಿ ನಮಗೆ ಆರಕ್ಷಕರು ಸಹಕರಿಸಿದಂತಹ ರೀತಿ ನಮ್ಮ ಹೃದಯಕ್ಕೆ ಬಹಳ ದೊಡ್ಡ ಸಮಾಧಾನ ತಂದೆ. ಮತ್ತೊಂದು ದೊಡ್ಡ ಚಪ್ಪಾಳೆಯನ್ನ ಅರುಣ್ ಕುಮಾರ್ ಮತ್ತು ಇಡೀ ಬಳಗಕ್ಕೆ ನಾವು ಸಲ್ಲಿಸ ಬಯಸ್ತೇವೆ. ಆತ್ಮೀಯರೇ, ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯ ಪೂರ್ತಿ ವೇದಿಕೆ ಎಷ್ಟು ದೊಡ್ಡದಿದೆ, ಎಂತಹ ಗೊತ್ತಿನ ಮನೆಯ ಅಂದ ಚಂದದ ಈ ಚಾವಡಿಯಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರನ್ನ, ಮಾನ್ಯರನ್ನ, ವಿಶೇಷವಾಗಿ ಗೃಹ ಸಚಿವರನ್ನ, ನಮ್ಮ ದಾನಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ಮತ್ತು 4 ಮಾತಿನ ಪ್ರಾಸ್ತಾವಿಕದೊಂದಿಗೆ ನಮ್ಮ ಜೊತೆ ಸಹಕರಿಸುತ್ತಾರೆ ಈ ಸಮಿತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು.
ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆ ಜಗತ್ತಿನ ಎಲ್ಲ ಬಂಟರ ಸಂಘಗಳ ಮಾತೃ ಸಂಸ್ಥೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಜಗತ್ತಿನಾದ್ಯಂತ ಸರಿಸುಮಾರು 200 ಬಂಟರ ಸಂಘಟನೆಗಳನ್ನು ಸದಸ್ಯತ್ವವನ್ನು ಹೊಂದುವುದರ ಮುಖಾಂತರ ಜಗತ್ತಿನಾದ್ಯಂತ ಕೋಟ್ಯಾಂತರ ನಮ್ಮ ಸಮಾಜದ ಬಂಟ ಬಾಂಧವರು ಇವತ್ತು ಉದ್ದಿಮೆ ನಿಮಿತ್ತ, ಉದ್ಯೋಗ ನಿಮಿತ್ತ ತಮ್ಮ ತವರೂರನ್ನು ಬಿಟ್ಟು ಬೇರೆ ಬೇರೆ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮಾಡಿಕೊಂಡು, ತಮ್ಮ ಉದ್ದಿಮೆಯನ್ನು ಮಾಡಿಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ತಮ್ಮ ಊರಿಗೆ ಏನಾದರೂ ಒಂದು ಸಹಕಾರ ನೀಡಬೇಕೆನ್ನುವಂಥ ಉದ್ದೇಶದಿಂದ ನಿರಂತರವಾಗಿ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ. ಗ್ರಾಮೀಣ ಪ್ರದೇಶದ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಸಮಾಜದಿಂದ ಏನಾದರೂ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅವರು ಉದ್ಯೋಗವಂತರಾಗಬೇಕು, ವಿದ್ಯಾವಂತರಾಗಬೇಕು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಇದ್ದೇ ಎನ್ನುವಂಥ ನೆಲೆಯಲ್ಲಿ ಇವತ್ತು ಊರು ಪರವೂರಲ್ಲಿ ಇದ್ದರೂ ಸಹ ತನ್ನ ತಾಯಿನಾಡಿನ ಪ್ರೀತಿಯಿಂದ ಪ್ರತಿ ಕಾರ್ಯಕ್ರಮಕ್ಕೆ ಊರಿಗೆ ಬರ್ತಾ ಇದ್ದಾರೆ. ಗೌರವಾನ್ವಿತರೆ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಅದೇ ರೀತಿಯಲ್ಲಿ ಎಲ್ಲ ದಾನಿಗಳ, ಪೋಷಕರ, ಮಹಾದಾನಿಗಳ, ನಿರ್ದೇಶಕರ, ಮಹಾಪೋಷಕರ, ಸದಸ್ಯರ ಸಹಕಾರದೊಂದಿಗೆ ಐಕಳ ಹರೀಶ್ ಶೆಟ್ಟಿ ಅವರು ಇದರ ಸಾರಥ್ಯವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಸರಿಸುಮಾರು ಮನೆ ಇಲ್ಲದವರಿಗೆ ಸರಿಸುಮಾರು 312 ಮನೆಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಒಂದು ದೊಡ್ಡ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ. ಕೇವಲ ಮನೆ ನಿರ್ಮಾಣ ಮಾತ್ರ ಅಲ್ಲ, ಇವತ್ತು ವೈದ್ಯಕೀಯ ವೆಚ್ಚ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮದುವೆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ವೃದ್ಧಾಪ್ಯ ಹೊಂದಿದವರಿಗೆ ದತ್ತು ಸ್ವೀಕಾರ ಇರ್ಬೋದು, ಕ್ರೀಡೆಗೆ ಇರ್ಬೋದು, ಸಾಧಕರನ್ನು ಗುರುತಿಸಿ ಗೌರವಿಸುವಂತ ಇರ್ಬೋದು, ನಿರಂತರವಾದ ಕಾರ್ಯಕ್ರಮವನ್ನು ಸಮಾಜದ ಬಂಟ ಸಮಾಜದ ಎಲ್ಲ ವರ್ಗದ ಜನರಿಗೆ ನೀಡುವುದರೊಂದಿಗೆ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ. ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ 4 ವರ್ಷಗಳಲ್ಲಿ ಆರ್ಥಿಕ ಸಹಾಯವನ್ನು ವಿತರಣೆ ಮಾಡುವುದರೊಂದಿಗೆ 15% ಹಣವನ್ನು, ಆರ್ಥಿಕ ಸಹಾಯವನ್ನು ಬೇರೆ ಸಮುದಾಯದವರಿಗೆ, ಬೇರೆ ಸಮಾಜದವರಿಗೆ ನೀಡಿದಂಥ ಹೃದಯ ಶ್ರೀಮಂತಿಕೆ ಇವತ್ತು ಜಾಗತಿಕ ಬಂಟ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರದ್ದು ಮತ್ತು ಪದಾಧಿಕಾರಿಗಳದ್ದು. ಗೌರವಾನ್ವಿತರೆ, ಕಳೆದ 2 ದಿನಗಳಿಂದ ಜಾಗತಿಕ ಮಟ್ಟದ ಬಂಟರ ಸಂಘಟನೆಗಳು ಸೇರಿಕೊಂಡು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಚಿಂತನ ಮಂಥನ ಕಾರ್ಯಕ್ರಮದೊಂದಿಗೆ ನಿನ್ನೆ ದಿನ ನಮ್ಮ ಕರ್ನಾಟಕ ಗಣ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಶ್ವ ಬಂಟರ ಸಮ್ಮೇಳನ 2023 ಉದ್ಘಾಟನೆ ಮಾಡಿ ಇಡೀ ಬಂಟ ಸಮಾಜಕ್ಕೆ ಅತ್ಯಂತ ಸಂತೋಷ ತಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲ ಜಗತ್ತಿನ ಬಂಟರ ಸಂಘಟನೆಗಳ ಪರವಾಗಿ, ಬಂಟರ ಪರವಾಗಿ ವಿಶೇಷವಾದ ಕೃತಜ್ಞತೆ, ಅಭಿನಂದನೆ ಸಲ್ಲಿಸುತ್ತಾ, ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೆ ರಾಷ್ಟ್ರದ, ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ಕ್ರೀಡಾಪಟುಗಳು ಉಡುಪಿಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕ್ರೀಡೆ ಆಡುವುದರ ಮುಖಾಂತರ ಇವತ್ತು ನಿನ್ನೆ ದಿನ ಸುಮಾರು 30,000 ಜನ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ಅದರೊಂದಿಗೆ ಚರ್ಚಾಗೋಷ್ಠಿ, ಚಿಂತನ ಮಂಥನ ಕಾರ್ಯಕ್ರಮ. ಗೌರವಾನ್ವಿತರೆ, ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಆಗಿದೆ. ಈಗ ಸಮಾರೋಪ ಕಾರ್ಯಕ್ರಮ. ವಿಶೇಷವಾಗಿ ಈ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಗೌರವಾನ್ವಿತರಾದ ಐಕಳ ಹರೀಶ್ ಶೆಟ್ಟಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ಸಮಸ್ತ ಬಂಟರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಗೌರವಾನ್ವಿತರೆ, ಇವತ್ತಿನ ಸಮಾರೋಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿರುವವರು ಈಗಾಗಲೇ ಮಾಜಿ ಉಪಮಂತ್ರಿಗಳಾಗಿದ್ದುಕೊಂಡು ಕರ್ನಾಟಕ ಸರ್ಕಾರದಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಶಾಸಕರಾಗಿದ್ದುಕೊಂಡು, ಸಚಿವರಾಗಿದ್ದುಕೊಂಡು, ಅನೇಕ ವಿದ್ಯಾಸಂಸ್ಥೆಗಳನ್ನು ಹೊಂದಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುತ್ತಾ ನಿರಂತರವಾಗಿ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಸಹ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ತಮ್ಮನ್ನು ತೊಡಗಿಸಿಕೊಂಡ ನಮ್ಮ ಕರ್ನಾಟಕ ಗಣ ಸರ್ಕಾರದ ಗೃಹ ಸಚಿವರಾದ
ಗೌರವಾನ್ವಿತರು ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ನೆರೆದ ಸಮಸ್ತ ಬಂಟ ಬಾಂಧವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುವವರಿದ್ದೇನೆ. ಗೌರವಾನ್ವಿತರೆ, ಇನ್ನೋರ್ವ ಮುಖ್ಯ ಅತಿಥಿ ರಮಾನಾಥ್ ರೈ ಅವರು. ರಮಾನಾಥ್ ರೈ ಅವರ ಪರಿಚಯ ಬೇಕಾಗಿಲ್ಲ, ಯಾಕಂದ್ರೆ ಅನೇಕ ಸಲ ಶಾಸಕರಾಗಿ, ಸಚಿವರಾಗಿ ಇಡೀ ಬಂಟ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಒಬ್ಬ ಸಮಾಜ ಚಿಂತಕರಾಗಿದ್ದುಕೊಂಡು ಇವತ್ತು ಗೃಹ ಮಂತ್ರಿಯವರು, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಮಸ್ತ ಬಂಟರ ಪರವಾಗಿ, ಒಕ್ಕೂಟದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರೆ, ನಮ್ಮೊಂದಿಗೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಿಕ್ಕೆ ಈ ಶಾಸಕರ ಮುಖಾಂತರ ಸಾಕಷ್ಟು ನಮಗೆ ಸಹಕಾರ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮಂಜುನಾಥ್ ಭಂಡಾರಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರೆ, ಜಾಗತಿಕ ಬಂಟ ಸಂಘಗಳ ಒಕ್ಕೂಟ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೆ. ಕಾರ್ಯಕ್ರಮಕ್ಕೆ ಮಹಾದಾನಿಗಳು, ದಾನಿಗಳು, ಪೋಷಕರು, ನಿರ್ದೇಶಕರು ಇವರೆಲ್ಲರ ಸಹಕಾರ. ಅದೇ ರೀತಿಯಲ್ಲಿ ಇವತ್ತು ಮಹಾದಾನಿಗಳಾಗಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರೇರಣಾ ಶಕ್ತಿಯಾಗಿರುವ ಕನ್ಯಾನ ಸದಾಶಿವ ಶೆಟ್ಟಿ, ಯಾಕಂದ್ರೆ ಮೇಲೆ ವೇದಿಕೆ ಇವತ್ತು ಅದೇ ಹೆಸರಲ್ಲಿ ವೇದಿಕೆ ನಿರ್ಮಾಣ ಆಗಿದೆ. ಕನ್ಯಾನ ಸದಾಶಿವ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಗೌರವಾನ್ವಿತರೆ, ಒಬ್ಬ ಯುವ ನಾಯಕ ಬಂಟ ಸಮಾಜ ಮಾತ್ರ ಅಲ್ಲ, ಎಲ್ಲ ಸಮಾಜದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆಯುವವರು. ನಮ್ಮ ಬಂಟ ಸಂಘಟನೆಗಳ ಬಗ್ಗೆ ಇರ್ಬೋದು, ಯುವಕರನ್ನು ಪ್ರೇರೇಪಿಸುತ್ತಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಯುವ ನಾಯಕ ನಿತಿನ್ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಗೌರವಾನ್ವಿತ ಇನ್ನೋರ್ವ ಮುಖ್ಯ ಅತಿಥಿ ಪ್ರಕಾಶ್ ಶೆಟ್ಟಿ ಅವರು, ಒಬ್ಬ ಯಶಸ್ವಿ ಹೋಟೆಲ್ ಉದ್ದಿಮೆದಾರರಾಗಿದ್ದುಕೊಂಡು ಎಲ್ಲ ಸಮಾಜಕ್ಕೆ ಇವತ್ತು ಆರ್ಥಿಕ ದೇಣಿಗೆ ಕೊಡುವುದರೊಂದಿಗೆ ವಿಶೇಷವಾಗಿ ಬಂಟ ಸಮಾಜಕ್ಕೂ ನಿರಂತರವಾಗಿ ದೇಣಿಗೆ, ಶೈಕ್ಷಣಿಕ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಎಲ್ಲ ಕ್ಷೇತ್ರಕ್ಕೆ ಸಹಾಯತ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರಕಾಶ್ ಶೆಟ್ಟಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಆನಂದ್ ಶೆಟ್ಟಿ ಅವರು, ತೋಣಿಸಿ ಆನಂದ್ ಶೆಟ್ಟಿ ಅವರು ನಮ್ಮ ಜಾಗತಿಕ ಬಂಟರ ಒಕ್ಕೂಟದ ದಾನಿಯಾಗಿದ್ದುಕೊಂಡು ಪ್ರಾರಂಭ ದಿನದಲ್ಲೇ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ನಮ್ಮ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ತೋರಣೆ ನೀಡಿದವರು ತೋಣಿಸಿ ಆನಂದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರವೀಣ್ ಭೋಜಿ ಶೆಟ್ಟಿ ಅವರು ನಮ್ಮ ಜಾಗತಿಕ ಬಂಟ ಸಂಘಟನೆಗಳಿಗೆ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಿರಂತರವಾಗಿ ಸಹಕಾರ ನೀಡುವ ಪ್ರವೀಣ್ ಭೋಜಿ ಶೆಟ್ಟಿ ಅವರು ನಿನ್ನೆಯ ಕ್ರೀಡಾ ಸಂಗಮದ ಕಾರ್ಯಕ್ರಮದ ವೇದಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರವೀಣ್ ಭೋಜಿ ಶೆಟ್ಟಿ ವೇದಿಕೆಯಲ್ಲಿ ನಿನ್ನೆ ಕ್ರೀಡಾ ಕಾರ್ಯಕ್ರಮ ಆಗಿದೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ರಾಜೇಶ್ ಎನ್ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಬಾಂಬೆ ಬಂಟ ಸಂಘದ ಅಧ್ಯಕ್ಷರಾದ ಕೆ ಚಂದ್ರಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರವೀಣ್ ಶೆಟ್ಟಿ ವಕ್ವಾಡಿ ದುಬೈಯಲ್ಲಿ ಹೋಟೆಲ್ ಉದ್ದಿಮೆದಾರರಾಗಿದ್ದುಕೊಂಡು ಊರಿನ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ಸಹಕಾರ ನೀಡುವ ಪ್ರವೀಣ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ದಂಪತಿ ಸಮಂತರಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಪಟ್ಲ ಸತೀಶ್ ಶೆಟ್ಟಿ ಅವರು ಯಕ್ಷದ್ರೋಹ ಟ್ರಸ್ಟ್ ಮುಖಾಂತರ ನಿರಂತರವಾದ ಸೇವಾ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ರಾಶಿ ಬಿಲ್ಡರ್ಸ್ನ ರಾಜೇಶ್ ಶೆಟ್ಟಿ ಅವರು ನಮ್ಮೊಂದಿಗೆ ಅತಿಥಿಯಾಗಿದ್ದುಕೊಂಡು ನಮ್ಮ ಜಾಗತಿಕ ಬಂಟರ ಒಕ್ಕೂಟದ ಪೋಷಕರಾಗಿದ್ದುಕೊಂಡು ನಮಗೆ ಸಹಕಾರ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ಪೂನಾ ಬಂಟ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇನ್ನೋರ್ವ ಪ್ರಖ್ಯಾತ ಚಲನಚಿತ್ರ ನಟರು, ಎಲ್ಲರ ಆತ್ಮೀಯರು ಗುರುಕಿರಣ್ ರವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ
ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಗೌರವಾನ್ವಿತರೆ, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಯಶಸ್ವಿ ಹೋಟೆಲ್ ಉದ್ಯಮದಾರರು, ಸಮಾಜ ಚಿಂತಕರು ಎ ಸದಾನಂದ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮ ಜಾಗತಿಕ ಬಂಟರ ಸಂಘದ ಒಬ್ಬ ದಾನಿ ಮುನಿಯಾಲು ಉದಯ ಕುಮಾರ್ ಶೆಟ್ಟಿ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿರಂತರವಾಗಿರುವ ಮುನಿಯಾಲು ಉದಯ ಕುಮಾರ್ ಶೆಟ್ಟರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಉಡುಪಿ ಬಂಟರ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ ಪಿ ಶೆಟ್ಟರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ರವಿನಾಥ್ ಶೆಟ್ಟರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ, ದಿವಾಕರ್ ಶೆಟ್ಟರು ನಮ್ಮೊಂದಿಗಿದ್ದಾರೆ, ಅವರನ್ನು ಸ್ವಾಗತಿಸಿಕೊಳ್ತಾ, ವೇದಿಕೆಯಲ್ಲಿ ಪೋಷಕ ಸದಸ್ಯರಿದ್ದಾರೆ, ಮಹಾಪೋಷಕ ಸದಸ್ಯರಿದ್ದಾರೆ, ದಾನಿಗಳಿದ್ದಾರೆ, ನಿರ್ದೇಶಕರಿದ್ದಾರೆ, ಮಹಾದಾನಿಗಳಿದ್ದಾರೆ, ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪದಾಧಿಕಾರಿಗಳೆಲ್ಲ ಇದ್ದಾರೆ. ಅವರೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದರು, ಈ ಒಂದು 2 ದಿನಗಳ ಕಾಲ ನಿರಂತರವಾದ ಕ್ರೀಡಾ ಸಂಗಮ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಸುಮಾರು 60,000 ಜನಕ್ಕೂ ಮಿಕ್ಕಿ 2 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಶಸ್ವಿಯಾಗಲಿಕ್ಕೆ ಪ್ರಾಮುಖ್ಯವಾದ ಕಾರಣ ನಮ್ಮ ಮಾನ್ಯ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಅವರು ನಮಗೆ ಸಂಪೂರ್ಣ ಸಹಕಾರ, ಅವರ ಇಡೀ ತಂಡ, ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ನಮಗೆ ತುಂಬ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರಾಗಿದ್ದಾರೆ. ಇವತ್ತು ನಮ್ಮ ಎದುರುಗಡೆ ಕುಳಿತುಕೊಂಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಇನ್ನೋರ್ವ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಮೇಲೆ ವೇದಿಕೆ ಬರಲಿಲ್ಲ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತು ಗೃಹ ಮಂತ್ರಿಗಳು, ಬೇರೆ ಬೇರೆ ಸಚಿವರು, ಮುಂಬಯಿಯ ಲೋಕಸಭಾ ಸದಸ್ಯರು, ಇಲ್ಲಿಯ ಲೋಕಸಭಾ ಸದಸ್ಯರು ಮತ್ತು ಶಾಸಕರು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು, ಇಡೀ ಆರಕ್ಷಕ ಠಾಣೆಯ ಇಡೀ ತಂಡ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರು ಅಂತ ಹೇಳ್ತೇನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಅರುಣ್ ಕೆ ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಗೌರವಾನ್ವಿತೆ, 2 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ತಮ್ಮ ಉಪಸ್ಥಿತಿ ಅತಿ ಅಗತ್ಯ. ಸಾವಿರಾರು ಸಂಖ್ಯೆಯಲ್ಲಿ 2 ದಿನದ ಕಾರ್ಯಕ್ರಮದಲ್ಲಿ ತಾವು ಇದ್ದುಕೊಂಡು ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ಇವತ್ತು ರಾತ್ರಿ 9 ಗಂಟೆವರೆಗೆ ಖಂಡಿತವಾಗಿ ನೀವು ಇರ್ತೀರಿ. ಈ 2 ದಿನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ತಮ್ಮ ಉಪಸ್ಥಿತಿ ಅತಿ ಅಗತ್ಯ. ವಿಶೇಷವಾಗಿ ತಮ್ಮೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಪತ್ರಕರ್ತರು, ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದವರು, ಬೇರೆ 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 ಜಗತ್ತಿನ ಬೇರೆ ಬೇರೆ ಬಂಟರ ಸಂಘಟನೆಗಳ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ತಾವೆಲ್ಲ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮಕ್ಕೂ ಸಹ ವಿಶೇಷವಾಗಿ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸುವ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು ಅಣ್ಣ. ಒಂದು ಪ್ರಕಟಣೆ, MH03 8623 ಬ್ಲೂ ಫಾರ್ಚೂನರ್ ಕಾರ್ ಸ್ವಲ್ಪ ಉಪದ್ರ ಮಾಡ್ತಾ ಉಂಟು, ಅಲ್ಲಿ ಗೇಟ್ನ ಎದುರು ಉಂಟು, ದಯವಿಟ್ಟು ಅದನ್ನು ತೆರವು ಮಾಡಬೇಕು. ಆತ್ಮೀಯರೇ, ವೇದಿಕೆ ಎಲ್ಲ ಗಣ್ಯರಿಗೆ ಬಹಳ ಪ್ರೀತಿಪೂರ್ವಕವಾಗಿ ಅತಿಥಿ ದೇವೋಭವ ಅನ್ನುವ ನೆಲೆಯಲ್ಲಿ ಸ್ವಾಗತವನ್ನು ಬಯಸಿದ್ದೇವೆ. ನಮಗೆಲ್ಲ ಹೆಮ್ಮೆ, ನಮ್ಮ ವೇದಿಕೆಯಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳ ಉಪಸ್ಥಿತಿ ಇದೆ. ಈ ಘನಸಿರಿ ವೇದಿಕೆಯ ಶೋಭೆಯನ್ನು ಅದು ವೃದ್ಧಿಸಿದೆ. ನಾವು ಬಹಳ ಪ್ರೀತಿಯಿಂದ ಅವರನ್ನು ಈ ಸಭೆಗೆ ಕರೆದಾಗ ಅವರ ಒಪ್ಪಿಗೆಯನ್ನು ಕೊಟ್ಟು ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಅವರನ್ನು ಗೌರವಿಸುವುದು ನಮ್ಮ ಧರ್ಮ. ದಯವಿಟ್ಟು ಅವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಬಹಳ ಶುದ್ಧ ಚಾರಿತ್ರ್ಯದ ಒಬ್ಬ ರಾಜಕಾರಣಿ ಎನ್ನುವಂಥ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ರವರು ಈಗ ಗೃಹ ಮಂತ್ರಿಯಾಗಿ 2015-17 ಅವಧಿಯಲ್ಲಿ ಗೃಹ ಮಂತ್ರಿಯಾಗಿ 18-19 ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸದ್ಯ ಗೃಹ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 1987ರಲ್ಲಿ ಕೆಪಿಸಿಸಿಯ ಸದಸ್ಯನಾಗಿ ಪ್ರಥಮವಾಗಿ ರಾಜಕೀಯವನ್ನ ಸೇರಿ
ಹುದ್ದೆಯನ್ನ ನಿಭಾಯಿಸಿ ನಿರಂತರವಾಗಿ 89ರಲ್ಲಿ 92ರವರೆಗೆ ಜಂಟಿ ಕಾರ್ಯದರ್ಶಿಯಾಗಿ 92ರಿಂದ 97ರಲ್ಲಿ ವರೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ 97ರಿಂದ 99ರವರೆಗೆ ಉಪಾಧ್ಯಕ್ಷರಾಗಿ 2007 2009ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ 2010ರಿಂದ 2018ರವರೆಗೆ ಸುದೀರ್ಘ ಅವಧಿಗೆ ಕೆಪಿಸಿಸಿಯ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳು. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಕರ್ನಾಟಕ ರಾಜ್ಯದ ನಮ್ಮ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವಿಶ್ವ ಬಂಟರ ಸಮ್ಮೇಳನಕ್ಕೆ ಆತ್ಮೀಯ ಸ್ವಾಗತ ಮತ್ತು ಗೌರವ ಸನ್ಮಾನ. ಇಡೀ ಬಂಟ ಸಮುದಾಯಕ್ಕೆ ಬಹಳ ಹೆಮ್ಮೆ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ಅಧ್ಯಕ್ಷರು ತಾವು ಎಲ್ಲ ಒಮ್ಮೆ ದಯವಿಟ್ಟು ಎದ್ದು ನಿಂತು ನಮ್ಮ ಒಂದು ಗೌರವವನ್ನು ಬೇಡಿಕೆ ರೂಪದಲ್ಲಿ ಸಲ್ಲಿಸಲಿಕ್ಕಿದೆ. ನಿನ್ನೆ ಮುಖ್ಯಮಂತ್ರಿಗಳೊಂದಿಗೆ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಒಂದು ವಿಶೇಷವಾದ ಮನವಿಯನ್ನು ನೀಡಿದರು. ಬಂಟ ಸಮುದಾಯಕ್ಕೆ ಬಂಟ ಸಮುದಾಯಕ್ಕೆ ನಿಗಮದ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಈ ಬಾರಿಯ ಬಜೆಟ್ನಲ್ಲಿ ಅದನ್ನ ಪ್ರಕಟಿಸ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮತ್ತೆ ನೆನಪಿಸ್ತೇವೆ ಸರ್, ಇದು ನಾವು ಬಹಳ ಪ್ರೀತಿಯಿಂದ ಬೇಡಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. 3B ಇಂದ 2Aಗೆ ನಾವು ಬರಬೇಕು. ಹಾಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಬಂಟ ಯಾನೆ ನಾಡವ ಅನ್ನುವಂಥ ಪದವನ್ನು ಸೇರಿಸಬೇಕು. ಆ ಪ್ರಣಾಳಿಕೆಯ ಮುಖ್ಯಸ್ಥರು ತಾವು. ಆದ್ದರಿಂದ ತಮ್ಮಲ್ಲಿ ಮಗದೊಮ್ಮೆ ದೊಡ್ಡ ಚಪ್ಪಾಳೆಯೊಂದಿಗೆ ಬಂಟರ ಬೇಡಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಯವರ ಪ್ರೀತಿಯ ಹೃದಯಕ್ಕೆ ವಂದನೆಗಳು. ಆತ್ಮೀಯರೇ, ವೇದಿಕೆಗೆ ಶ್ರೀ ರಮಾನಾಥ ರೈಕುಲುಲೇರ್, ಬೆಳ್ಳಿಪಾಡಿ ರಮಾನಾಥ ರೈಕುಲು ಬಂಟರಿಗೆ ಮಾತ ಹೆಮ್ಮೆ. ರಾಜಕೀಯ ರಂಗದ ಒರಿ ಬೆಳ್ಳಿ ನಕ್ಷತ್ರ ಆಜಿ ಸತಿ ಶಾಸಕೆಯಾದ ಈ ರಾಜ್ಯದ ಬೇತೆ ಬೇತೆ ಜವಾಬ್ದಾರಿದ ಮಂತ್ರಿಗಳಾದ ಸೇವೆ ಮಾಡ್ತಾರ. ಸಜ್ಜನ ನೇರ ನಡೆನುಡಿತ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಒರಿ ಮಂತ್ರಿಯಾದ ಇಡೀ ಬಂಟರಿಗೆ ಬಾರಿ ಮಲ್ಲ ಸೇವೆಯನ್ನು ಕೊಡುಗೆಯನ್ನು ಕೊಡ್ತಾರೆ. ನಾನು ಆತ್ಮೀಯವಾದ ವಿನಂತಿ ಮಲ್ಪ ಐಕಳ ಹರೀಶ್ ಶೆಟ್ಟಡ ಶ್ರೀ ಬಿ ರಮಾನಾಥ ರೈಕಲನೆ ಗೌರವ ಮಲ್ಪರೆ. ಬೆಳ್ಳಿಪಾಡಿ ರಮಾನಾಥ ರೈಯವರಿಗೆ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದಲ್ಲಿ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ವೇದಿಕೆಯಲ್ಲಿ ಶ್ರೀ ಮಂಜುನಾಥ ಭಂಡಾರಿಯವರ ಉಪಸ್ಥಿತಿ ಇದೆ. ನಮಗೆಲ್ಲ ಗೊತ್ತಿದೆ, ಸಹ್ಯಾದ್ರಿ ಕಾಲೇಜಿನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು, ವಿಶೇಷವಾಗಿ ವಿದ್ಯಾಸೇವೆಯೊಂದಿಗೆ ರಾಜಕೀಯ ನೇತಾರರಾಗಿ ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಂಜುನಾಥ ಭಂಡಾರಿ ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆ ಮಿಥುನ್ ಬೇಕ್ಲೆ ಅಣ್ಣ, ಮಿಥುನ್ ಬೇಕ್ ನಮ್ಮ ಜೊತೆ ಯುವ ರಾಜಕೀಯ ನೇತಾರೆ, ನಮ್ಮೊಟ್ಟಿಗೂ ಈ ರಾಜಕೀಯ ನಮ್ಮ ಜಾಗತಿಕ ಭಟ್ಟ ಸಂಘದೊಟ್ಟಿಗೂ ಬಾರಿ ಪ್ರೀತಿ ಇದೆ, ಸಹಕಾರ ಮಾಡ್ತಿದ್ದ ಮಿಥುನ್ ರೈಕ್ನೆಗೆ ಒಂದು ಆತ್ಮೀಯ ಸ್ವಾಗತ. ಒಂದು ಮಲ್ಲ ಚಪ್ಪಾಳಿದ ಗೌರವವನ್ನು ಸಂದಾಯ ಮಲ್ಪಕಾರಿಗೆ ಉತ್ತರೋತ್ತರ ರಾಜಕೀಯ ಭವಿಷ್ಯ ಪ್ರಾಪ್ತಿ ಆವಡೆ ಪಡೆದೆ ನಮ್ಮ ಹಾರೈಕೆ ಮಲ್ಪ. ನಮ್ಮೊಟ್ಟಿಗೂ ಗುರುಕಿರಣ್ ಉಳ್ಳೇರು ಬಾರಿ ಸ್ಫುರದ್ರೂಪಿ ಬಂಟೆ ಒಟ್ಟುಡೆ ಬಂಧುಗಳೇ, ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರು, ಆನಂದ್ ಶೆಟ್ಟಿ ತೋನ್ಸೆಯವರು, ಪ್ರವೀಣ್ ಭೋಜ ಶೆಟ್ಟಿಯವರು, ಪ್ರವೀಣ್ ಶೆಟ್ಟಿ ವಕ್ವಾಡಿಯವರು, ಅರವಿಂದ್ ಶೆಟ್ಟಿಯವರು, ಹೀಗೆ ನಮ್ಮೆಲ್ಲ ಮಹಾದಾನಿಗಳ ಉಪಸ್ಥಿತಿ ವೇದಿಕೆಯಲ್ಲಿದೆ. ಶಶಿಧರ್ ಶೆಟ್ಟಿ ಬರೋಡ,
ರಾಜೇಶ್ ಶೆಟ್ಟಿ ರಾಕ್ಷಿ ಬಿಲ್ಡರ್ಸ್ನ CMD ಎಲ್ಲ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ನಮ್ಮ ಮನೆಯವರು, ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಮನೆಯವರು. ಹಾಗಾಗಿ ಅವರ ಎಲ್ಲ ಗೌರವವನ್ನು ಮಾಡ್ತೇವೆ. ಅದರ ಮೊದಲು ನಾವು ನೇರವಾಗಿ ಗೃಹ ಮಂತ್ರಿಯವರ ಮಾತಿನಾಚೆ ಹೋಗ್ತೇವೆ. ಕೊರಂಗರಪಾಡಿ ಪ್ರಕಾಶ್ ಶೆಟ್ಟಿ ಅವರ ಉಪಸ್ಥಿತಿ ಇದೆ. ಎಲ್ಲರನ್ನ ನಾವು ಗೌರವಿಸ್ತೇವೆ ಸರ್. ನಾನು ನೇರವಾಗಿ ಸನ್ಮಾನ್ಯ ಗೃಹ ಮಂತ್ರಿಯವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಖ್ಯ ಅತಿಥಿಗಳ ಮಾತು. ಎಲ್ಲರಿಗೂ ನಮಸ್ಕಾರ. ನಿದ್ದೆ ಮಾಡ್ದಂಗೆ ಕಾಣಿಸುತ್ತಲ್ಲ. ಫೆಡರೇಷನ್ ಆಫ್ ವರ್ಲ್ಡ್ ಬಂಟ್ಸ್ ಅಸೋಸಿಯೇಷನ್ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ವಿಶ್ವ ಬಂಟರ ಸಮ್ಮೇಳನ 2023 ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಐಕಾಳ ಹರೀಶ್ ಶೆಟ್ಟಿ ಅವರೇ, ಕೊಡುಗೈ ದಾನಿ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಅವರೇ, ಆನಂದ್ ಶೆಟ್ಟಿ ಅವರೇ, ಪ್ರವೀಣ್ ಭೋಜ ಶೆಟ್ಟಿ ಅವರೇ, ಶಶಿಧರ ಶೆಟ್ಟಿ ಬರೋಡಾ ಅವರೇ, ರಾಜೇಶ್ ಶೆಟ್ಟಿ ಅವರೇ, KD ಶೆಟ್ಟಿ ಅವರೇ, ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ, ಅನೇಕ ಬಾರಿ ಸಚಿವರಾಗಿ ಶಾಸಕರಾಗಿ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ ರಮಾನಾಥ್ ರೈ ಅವರೇ, ಭವಿಷ್ಯದ ನಾಯಕನಾಗಿ ತಯಾರಾಗ್ತಾ ಇರ್ತಕ್ಕಂಥ ನನ್ನ ಗೆಳೆಯ ಮಿಥುನ್ ಶೆಟ್ಟಿ ಅವರೇ, ಮತ್ತು ಪ್ರಸ್ತುತ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಗೆಳೆಯ ಸನ್ಮಾನ್ಯ ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಶೆಟ್ರೆ, ಮತ್ತೆ ಎಲ್ಲ ಶೆಟ್ರೆ ಇದ್ದಾರೆ, ಬೇರೆ ಯಾರು ಇಲ್ಲೇ ಇಲ್ಲ, ಯಾರಿಗೆ ಹೇಳಿದ್ರು ಶೆಟ್ರೆ. ಹಾಗಾಗಿ ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಶೆಟ್ರೆ ಸಹೋದರಿಯರೇ, ಆ ಭಾಗದಲ್ಲಿ ಕುಳಿತಿರೋರು ಶೆಟ್ರೆ ಜಾಸ್ತಿ ಇದ್ದಾರೆ. ಆದ್ರಿಂದ ಎಲ್ಲ ಶೆಟ್ರೆ ಮತ್ತು ಆಹ್ವಾನಿತರೆ, ತಾಯಂದಿರೆ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರಮಾನಾಥ್ ರೈ ಅವರು ಮತ್ತು ಮಿಥುನ್ ರೈ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಮಂಜುನಾಥ್ ಅವರು ಕೂಡ ಬರಲೇಬೇಕು ಅಂತ ಹೇಳಿ ನನಗೆ ಒತ್ತಾಯ ಮಾಡಿದರು. ಭಂಡಾರಿಯವರು, ನಾನು ಅವರ ಮಾತುಗಳಿಗೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಈ ವಿಷಯದಲ್ಲಿ ಮಾತ್ರ. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತುಗಳನ್ನು ಆರಂಭ ಮಾಡೋದಕ್ಕೆ ಮುಂಚೆ ಈ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ಒಂದು ನಮಸ್ಕಾರ ಹಾಕ್ಬಿಡ್ತೇನೆ. ಯಾಕೆಂದ್ರೆ ಇಲ್ಲಿ ಬಂದು ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಟೀಕೆ ಮಾಡೋರು ಇದ್ದಾರೆ.
ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನನ್ನ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಬಂಟರ ಸಮುದಾಯದ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಲಿ. ನಮ್ಮಲ್ಲಿ ಒಂದು ಗಾದೆ ಹೇಳುತ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಬಂಟರು ಮುಟ್ಟದ ಕ್ಷೇತ್ರವಿಲ್ಲ. ಯಾವ ಕ್ಷೇತ್ರ ಆದರೂ ತಗೊಳ್ಳಿ ನೀವು. ಹಾಗೆ ನೋಡ್ತಾ ಇದ್ದೆ ನಾನು, ಕೈಗಾರಿಕೋದ್ಯಮಿಗಳು ಅಂತ ಪರಿಚಯ ಮಾಡಿದ್ರು, ಕಲೆಯಲ್ಲಿ ಇದ್ದಾರೆ ಅಂತ ಪರಿಚಯ ಮಾಡಿದ್ರು, ಬ್ಯಾಂಕ್ ಕಟ್ಟಿದ್ದಾರೆ ಅಂತೇಳಿ ಪರಿಚಯ ಮಾಡಿದ್ರು, ಪಿಕ್ಚರ್ನಲ್ಲಿ ಎಲ್ಲ ನೋಡಿ ಅವರು ಕಲೆಯಲ್ಲಿ ಫಿಲ್ಮ್ ಫೀಲ್ಡ್ನಲ್ಲಿ ಬಹಳ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದನ್ನ ಪರಿಚಯ ಮಾಡಿದ್ರು, ಪಾಲಿಟಿಕ್ಸ್ನಲ್ಲಿರೋರನ್ನ ಪರಿಚಯ ಮಾಡಿದ್ರು, ಕೃಷಿಯಲ್ಲಿರೋರನ್ನ ಪರಿಚಯ ಮಾಡಿದ್ರು, ಹಾಸ್ಪಿಟಾಲಿಟಿ ಇರೋವ್ರನ್ನ ಪರಿಚಯ ಮಾಡಿದ್ರು. ಹಾಗಾಗಿ ಯಾವ ಕ್ಷೇತ್ರವನ್ನು ಕೂಡ ಬಂಟರು ಮುಟ್ಟಿಲ್ಲ ಅನ್ನೋದು ಸತ್ಯ ಆಗಿದೆ ಇವತ್ತಿನ ದಿವಸದಲ್ಲಿ. ಬಂಟರು ಬಹಳ ಸಹನಶೀಲರು, ಅಗಾಧವಾದ ತಾಳ್ಮೆಯನ್ನು ಇಟ್ಟಿರ್ತಕ್ಕಂಥವ್ರು, ಅಷ್ಟೇ ಧೈರ್ಯವಂತರು. ಇವತ್ತೇನೋ ನನಗೆ ತೊಂದರೆ ಆಯಿತು ಅಂತ ಹೇಳಿ ಹಿಂದೆ ಹೋಗುವಂತ ಪ್ರವೃತ್ತಿ ಮನಸ್ಸು ಇಲ್ಲ. ನಾನು ಮುಂದೆ ಹೋಗಲೇಬೇಕು ಅಂತೇಳಿ ಧೈರ್ಯದಿಂದ ಮುನ್ನುಗ್ಗುವಂತ ವ್ಯಕ್ತಿತ್ವ ಬಂಟರಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ಇಡೀ ವಿಶ್ವದಲ್ಲಿ 200ಕ್ಕೂ ಹೆಚ್ಚು ಸಂಘಗಳನ್ನು ಯಾವುದಾದ್ರೂ ಸಮುದಾಯ ಈ ಕರ್ನಾಟಕದಲ್ಲಿ ಭಾರತದಲ್ಲಿ ಕಟ್ಟಿದ್ರೆ ಅದು ಬಂಟರು ಮಾತ್ರ ಕಟ್ಟಿದ್ದಾರೆ. ನಾನು ಅತಿಶಯೋಕ್ತಿಯಾಗಿ ಮಾತನಾಡ್ತಿಲ್ಲ ಅಥವಾ ನಿಮ್ಮನ್ನ ಮೆಚ್ಚಿಸಬೇಕು ಅಂತೇಳಿ ನಾನು ಮಾತನಾಡ್ತಾ ಇಲ್ಲ. ಇವತ್ತು ಯಾವುದೇ ರಾಷ್ಟ್ರಕ್ಕೆ, ಅದರಲ್ಲೂ ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಿಗೆ ಹೋದ್ರೆ, ನಾನು ಮೊನ್ನೆ ತಾನೇ ನಮ್ಮ ಮಿಥುನ್ ರೈ ಅವರ ಆಹ್ವಾನದ ಮೇಲೆ ಬಹರೇನಿಗೆ ಹೋಗಿದ್ದೆ. ಅಲ್ಲಿ ಕನ್ನಡ ಸಂಘದ ಉದ್ಘಾಟನೆ, ಕನ್ನಡ ಸಂಘದಲ್ಲಿ ನಮ್ಮ ಇಲ್ಲಿನ ನಾಯಕರಾಗಿರ್ತಕ್ಕಂಥ ರೊನಾಲ್ಡ್ ಕೊಲಾಸ್ ಅವರು ಒಂದು ಭಾಗ ಕಟ್ಟಿಸಿಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನನ್ನ ಕಡೆ ಉದ್ಘಾಟನೆ ಮಾಡಿಸ್ಬೇಕು ಅಂತ ಕರೆದಿದ್ರು. ನಾನು ಅಲ್ಲಿ ಹೋದೆ. ಉದ್ಘಾಟನೆ ಮಾಡೋದಕ್ಕೆ ಹೋದ್ರೆ ಕನ್ನಡದಲ್ಲಿ ತಾನೇ ಮಾತಾಡಬೇಕು. ಅಲ್ಲಿ ಎಲ್ಲ ತುಳು ಮಾತಾಡ್ತಾ ಇದ್ದಾರೆ. ನಾನು ಹೇಳಿದೆ, ಏನು ಮಾರಾಯರೆ ನೀವು ಇಲ್ಲಿ ಬಂದು ಇಲ್ಲಿ ಮತ್ತೆ ತುಳು ಮಾತಾಡ್ತೀರಿ, ಕನ್ನಡ ಸಂಘ ಅಂತ ಹೇಳಿ ಕರೆದಿದ್ದೀರಲ್ಲ ಅಂತ. ಇಲ್ಲ ಇಲ್ಲ ಅದು ಹಾಗೆ ಅಂತ. ಅಲ್ಲಿ ನೋಡಿದ್ರೆ ಎಲ್ಲರೂ ಬಂಟ್ರೆ, ಎಲ್ಲ ಶೆಟ್ರೆ, ತಿರ್ಗಾ ಹೇಳಿದ್ರೆ ಎಲ್ಲ ಶೆಟ್ರುಗಳೇ. ಎಷ್ಟು ಸಂತೋಷ ಆಗತ್ರಿ. ನೀವೆಲ್ಲ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು. ಈ ರಾಜ್ಯಕ್ಕೆ, ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ದೇಶಕ್ಕೆ ಹೆಸರನ್ನ, ಕೀರ್ತಿಯನ್ನ ತಂದಿರ್ತಕ್ಕಂಥವ್ರು ನೀವು. ಎಷ್ಟು ಹೊಗಳಿದ್ರೂ ಕೂಡ ಸಾಕಾಗೋದಿಲ್ಲ. ಇವತ್ತು ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರೈವೇಟ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಯಾರಾದರೂ ಮಾಡಿದ್ರೆ, ಈ ದೇಶದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಕಟ್ಟಿದ್ರೆ ಅದು ಬಂಟ ಸಮುದಾಯದವರು ಅನ್ನೋದನ್ನ ಮರಿಬೇಡಿ ನೀವು. ಈ ದೇಶದಲ್ಲಿ ಯಾರಾದರೂ ಕೂಡ ಆರ್ಥಿಕ ವ್ಯವಸ್ಥೆಗೆ ಅನೇಕ ರೀತಿಯಲ್ಲಿ ಕಾಣಿಕೆಯನ್ನು ಕೊಟ್ಟಿರೋರು ಯಾರಾದರೂ, ಇಲ್ಲಿ ದುಡಿದು ಕೊಟ್ಟಿರೋರು ಯಾರಾದರೂ ಇದ್ರೆ ಬಂಟ ಸಮುದಾಯದವರು. ಇವತ್ತು ಜಾಗತಿಕ ಬಂಟರ ಸಮಾವೇಶ ಅಂತ ಕರೆದಿದ್ದೀರಿ ನೀವು. ದೇಶ ಬಹಳ ದೊಡ್ಡದಾಗಿ ಮುಂದೆ ಹೋಗ್ತಾ ಇದೆ. ಕರ್ನಾಟಕ ಬಹಳ ವೇಗವಾಗಿ ಬೆಳೀತಾ ಇದೆ. ಅದಕ್ಕಿನ್ನೂ ಹೆಚ್ಚು ಪುಷ್ಟಿಯನ್ನು ನಾವು ಕಳೆದ 3 ತಿಂಗಳಿಂದ ನಮ್ಮ ಸರ್ಕಾರ ಕೊಟ್ಟಿದ್ದೇವೆ. ಇವತ್ತು ನಮ್ಮ ಸಮಾಜ ಬೆಳೆಯಲೇಬೇಕು, ಬೆಳೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ
ಬಹಳ ವೇಗವಾಗಿ ಬೆಳೀತಾ ಇದೆ. ನಿಮಗೆ ಬೇಕೋ ಬೇಡವೋ ಗೊತ್ತಿಲ್ಲ. ಬಹಳ ಜನರಿಗೆ ಅನ್ನಿಸ್ಬೋದು, ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಸುಮಾರು 20 ವರ್ಷದ ಹಿಂದೆ ಇದ್ದೆ. ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ದಕ್ಷಿಣ ಕನ್ನಡ ಜಿಲ್ಲೆ ಆಸ್ ದಿ ಮಂಗಳೂರು ಆಸ್ ದಿ ಸೆಕೆಂಡ್ ಸಿಟಿ ಆಫ್ ಕರ್ನಾಟಕ. ಇವತ್ತು ನೋಡಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ. ಈ ದೇಶದಲ್ಲಿ 5 ಪೋರ್ಟ್ಗಳಲ್ಲಿ ಮಂಗಳೂರು ಬಂದರೂ ಕೂಡ ಒಂದು. ಅನೇಕ ರೀತಿಯಲ್ಲಿ ಬಹಳ ದೊಡ್ಡ ಪ್ರಮಾಣಕ್ಕೆ ಇಲ್ಲಿ ಉದ್ಯಮ ನಡೀತಾ ಇದೆ. ಇನ್ನೂ ಹೆಚ್ಚು ನಡಿಬೇಕಾಗಿದೆ. ನಾನು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿದ್ರು ನನಗೆ ನಮ್ಮ ಪಕ್ಷದವರು, ಮ್ಯಾನಿಫೆಸ್ಟೋ ಕಮಿಟಿಯ ಚೇರ್ಮನ್. ಮ್ಯಾನಿಫೆಸ್ಟೋ ಬರೆಯೋ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಆ ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡಿ ಆನಂತರ ಮ್ಯಾನಿಫೆಸ್ಟೋ ಬರಿಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಗೂ ಬಂದೆ ನಾನು. ಬಹಳಷ್ಟು ಜನರನ್ನ, ವಿವಿಧ ಸಮುದಾಯಗಳನ್ನ, ಕೈಗಾರಿಕೋದ್ಯಮಿಗಳನ್ನ, ಬೇರೆ ಬೇರೆ ಸಮಾಜದ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿದೆ ನಾನು. ಆ ಸಂದರ್ಭದಲ್ಲಿ ನನಗೆ ಒಂದು ಮಾತು ಬಂತು. ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ನವ್ರ ಜೊತೆ ಚರ್ಚೆ ಮಾಡುವಾಗ, ಮಂಗಳೂರಿನಲ್ಲಿ ಯಾಕೆ ನಾವು ಗೋಲ್ಡ್ ಅಂಡ್ ಡೈಮಂಡ್ ಸೋಪ್ ಮಾಡಬಾರ್ದು ಅಂತ ಹೇಳಿ ಚರ್ಚೆ ಆಯ್ತು. ಅದನ್ನೇ ನಾನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇನೆ. ಯಾರಾದ್ರೂ ಉದ್ಯಮಿಗಳು, ಯಾಕೆಂದ್ರೆ ದುಡ್ಡಿರೋರು ಬಹಳ ಜನ ಇದ್ದೀರಿ ನೀವು, ಯಾರಾದ್ರೂ ಕೂಡ ಈ ಐಡಿಯಾನ ಕೊಂಡ್ಕೊಳ್ಬಹುದು. ನನಗೇನು ದುಡ್ಡು ಕೊಡಬೇಡಿ, ನೀವು ಫ್ರೀಯಾಗಿ ಕೊಡ್ತೀನಿ. ಐಡಿಯಾ ಈಸ್ ಫ್ರೀ. ಇಲ್ಲಿ ನಾವು ಸರ್ಕಾರ, ನಮ್ಮ DC ಅವರು ಕೂತಿದ್ದಾರೆ, ನಮ್ಮ SP ಅವರು ಕೂತಿದ್ದಾರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ. ನಾವು ನಿಮಗೆ ಜಾಗ ಕೊಡ್ತೇವೆ. ಯಾರಾದರೂ ಕೂಡ ಬಂಡವಾಳವನ್ನು ಹಾಕಿ ನಮ್ಮ ಸಹಕಾರವನ್ನು, ಸರ್ಕಾರದ ಸಹಕಾರ ಉಪಯೋಗ ಮಾಡಿ ಇಲ್ಲಿ ಒಂದು ಗೋಲ್ಡ್ ಸೋಪ್ ಪ್ರಾರಂಭ ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತಾವು ಯೋಚನೆ ಮಾಡಬೇಕು. ಇನ್ನೊಂದು ಮಾತನ್ನ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ. ಮಂಗಳೂರು ಇನ್ನೂ ಜೋರವಾಗಿ, ವೇಗವಾಗಿ ಬೆಳಿಬೇಕು ಅಂತಾದ್ರೆ ಬೆಂಗಳೂರು ಮಂಗಳೂರು ಕಾರಿಡಾರ್ ಮಾಡಬೇಕು ಅಂತೇಳಿ ಈಗ ತಾನೇ ನಮ್ಮ ಗೆಳೆಯ ಮಿಥುನ್ ರಾಯ್ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವರನ್ನ ಭವಿಷ್ಯದ ನಾಯಕ ಅಂತ ಹೇಳಿದೆ. ನಾನು ಸುಮ್ಮನೆ ಹೇಳಲಿಲ್ಲ. ಇವತ್ತಲ್ಲ ನಾಳೆ ಅದು ಆಗಲೇಬೇಕು, ಆಗುತ್ತೆ ಅನ್ನುವ ವಿಶ್ವಾಸ ನನಗಿದೆ. ಬೆಂಗಳೂರು ಮ್ಯಾಂಗ್ಳೂರ್ ಕಾರಿಡಾರ್ ಆಯ್ತು ಅಂತ ಹೇಳಿದ್ರೆ ನೀವು 3:30 ಗಂಟೆಗೆ ನೀವು ಬೆಂಗಳೂರಿಗೆ ಹೋಗ್ತೀರಿ, ಬೆಂಗಳೂರಿಂದ 3:30 ಗಂಟೆಗೆ ವಾಪಸ್ ಬರ್ತೀರಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಹೌದಲ್ಲ ಮಿಥುನ್? ಅದೇ ತಾನೇ ನಿಮ್ದು ಐಡಿಯಾ, ನೀವು ಹೋಗಿ ವಾಪಸ್ ಬರ್ಬೋದು ಅಂತ. ಸ್ನೇಹಿತರೆ, ನಾವು ಬಹಳ ವೇಗವಾಗಿ ಹೋಗಬೇಕಾಗ್ತದೆ. ಆ ವೇಗ ನಿಮ್ಮಿಂದ ಮಾತ್ರ ಸಾಧ್ಯ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಅರಿವು ನನಗಿದೆ. ಅದಕ್ಕಾಗಿ ಈ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ನಿನ್ನೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡುವಾಗ ಅವರು ಪ್ರಕಟಣೆ ಮಾಡಿದ್ದಾರೆ, ನಾವು ಬಂಟರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರೂ ನಮಗೆ ಆ ವಿಷಯವನ್ನು ಹೇಳಲಿಲ್ಲ, ಯಾರೂ ಬೇಡಿಕೆಯನ್ನು ಇಡಲಿಲ್ಲ. ಆದರೆ ಮಂಜುನಾಥ್ ಭಂಡಾರಿಯವರು ನಾವು ಪ್ರಕಟಣೆ ಮಾಡುವಂಥ ಸಂದರ್ಭದಲ್ಲಿ, ಬಹುಶಃ ಇಲ್ಲಿಯೇ ಉಡುಪಿಯಲ್ಲೇ ಕಾರ್ಯಕ್ರಮದಲ್ಲಿ ನೀವು ಹೇಳಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು. ನಮ್ಮ ಅಂದಿನ ಜನರಲ್ ಸೆಕ್ರೆಟರಿ ಅವರು ಸುರ್ಜಿವಾಲಾ ಅವರು ಒಪ್ಪೋದಕ್ಕೆ ತಯಾರಿರಲಿಲ್ಲ.
ಆದರೂ ಕೂಡ ಮಂಜುನಾಥ್ ಭಂಡಾರಿಯವರು ಅದನ್ನು ಹೇಳಲೇಬೇಕು, ನೀವು ಒತ್ತಾಯಪೂರ್ವಕವಾಗಿ ಅದು ಮಾಡೋದು ಬಿಡೋದು ಆಮೇಲೆ ನೋಡೋಣ ಹೇಳಿ ನೀವು ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅದನ್ನು ಹೇಳಿಸಿದ್ದಾರೆ. ಇವತ್ತು ನಾವು ಕೊಟ್ಟ ಮಾತಿನಂತೆ ನಡೀತೇವೆ. ಪ್ರಣಾಳಿಕೆಯನ್ನು ನಾವು ಬರೆದ ನಂತರ ಎಲ್ಲವನ್ನು ನಾವು 5 ವರ್ಷದಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತೇವೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಹಿಂದೆ 13ರಿಂದ 18ರವರೆಗೆ 160 ಭರವಸೆಯಲ್ಲಿ 159 ಭರವಸೆಯನ್ನು ನಾವು ಈಡೇರಿಸಿದ್ದು. ಈ ಬಾರಿಯೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಮಾತಿನಂತೆ ನಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ತುಂಬಿದ ಸಭೆಯಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಭಾರತದ ದೃಷ್ಟಿ ಬದಲಾಗಿದೆ. ನಾನು ಮೊನ್ನೆ ಅಮೆರಿಕ ದೇಶಕ್ಕೆ ನಾನು ಬಹರೇನಿಗೆ ಹೋದವನು, ಮುಂದೆ ಅಮೆರಿಕಕ್ಕೆ ಹೋದೆ, ಹಾಗೆ ಒಂದು 10 ದಿವಸ. ಇನ್ನೊಬ್ಬರು ಶೆಟ್ರು ಬಂದ್ರು, ಋಷಭ್ ಅವ್ರಿಗೆ ಇನ್ನೊಬ್ಬರು ಶೆಟ್ರು ಬಂದ್ರು. ತಮ್ಮೆಲ್ಲರ ಪರವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಚಲನಚಿತ್ರ ನಟರಾದಂತಹ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಭಾರತವನ್ನ ಪ್ರಪಂಚದ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಶುರುವಾಗಿದೆ. ಇಂಡಿಯಾ ಈಸ್ ಕನ್ಸಿಡರ್ಡ್ ಆಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದಿ ವರ್ಲ್ಡ್. India is going to be the second fastest economy in the world. ಇವತ್ತು ಆ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಜಿಲ್ಲೆ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತ ಉದಾಹರಣೆ ಇಲ್ಲಿಂದ ಪ್ರಾರಂಭ ಆಗಿದೆ. ನಾವೇನಾದ್ರೂ ಇವತ್ತು ಫಾಸ್ಟೆಸ್ಟ್ ಎಕಾನಮಿ ಅಂತ ಕೀರ್ತಿಯನ್ನು ತಗೊಂಡಿದ್ರೆ ಅದು ನಾವು ಶಿಕ್ಷಣದಲ್ಲಿ ಮಕ್ಕಳಿಗೆ ಕೊಟ್ಟಂತಹ ಶಿಕ್ಷಣ ಜೊತೆಯಾಗಿ ಉದ್ಯಮ ಇವತ್ತು ನಮ್ಮನ್ನ ಕೈ ಹಿಡಿದಿದೆ ಅನ್ನೋದನ್ನ ಬಹಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಆ ಅವಕಾಶಗಳನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ತಮ್ಮ ಮಕ್ಕಳನ್ನ ಉದ್ಯಮದ ಜೊತೆಯಾಗಿ ಶಿಕ್ಷಣಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಈ ರಾಜ್ಯವನ್ನ ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಶ್ರಮಿಸ್ತಾ ಇದ್ದೇವೆ. ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರ ಕಾಲಕ್ಕೆ ಕರ್ನಾಟಕ ರಾಷ್ಟ್ರದಲ್ಲಿ ಮೊದಲನೆಯ ಸ್ಥಾನದಲ್ಲಿತ್ತು. ಅಭಿವೃದ್ಧಿಯ ದಾರಿಯಲ್ಲಿ ನಾವು ಮೊದಲನೆಯ ಸ್ಥಾನದಲ್ಲಿದ್ದೋ. ಇವತ್ತು ಕೂಡ ನಾವು ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ, ಅದರಂತೆ ಕೆಲಸ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ನಾನು ಪ್ರಣಾಳಿಕೆಯನ್ನು ಮಾಡುವಾಗ 2 ಅಂಶಗಳನ್ನು ಬರೆದಿದ್ದೇನೆ. ಒಂದು, ಕುವೆಂಪು ಅವರ ಮಾತಿನಂತೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಎಲ್ಲರೂ ಸಮಾನತೆಯಿಂದ ಬಾಳ್ತಕ್ಕಂಥ ಅವಕಾಶಗಳನ್ನು ಪರಿಸರವನ್ನು ನಿರ್ಮಾಣ ಮಾಡಬೇಕು, ಅದು ಕರ್ನಾಟಕ ಆಗಬೇಕು. ಮತ್ತೆ ಎರಡನೇದು, ಜನಪರವಾದ ಸರ್ಕಾರವನ್ನು ಕೊಡಬೇಕು. ಯಾರು ಬಡವರಿದ್ದಾರೆ ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ನಮ್ಮಲ್ಲಿರ್ತಕ್ಕಂಥ ಬಡತನದ ರೇಖೆ ಕೆಳಗೆ ಇರ್ತಕ್ಕಂಥ ಜನರನ್ನ
ಮೇಲೆತ್ತುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಎನ್ನುವ ಅರಿವು ನಮಗೆಲ್ಲರಿಗೂ ಕೂಡ ಇದೆ. ಆ ದೃಷ್ಟಿಯಲ್ಲಿ ತಮ್ಮ ಸಹಕಾರವನ್ನು ಸರ್ಕಾರ ಬಯಸ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಬಹಳ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ಇತಿಹಾಸ. ಈ ಇತಿಹಾಸವನ್ನು ನಾವೆಲ್ಲರೂ ಕಣ್ಣಲ್ಲಿ ನೋಡಿ ಸಂತೋಷ ಪಡ್ತಕ್ಕಂಥದ್ದು. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದೀರಿ. ನಾನು ತುಂಬ ಹೃದಯದಿಂದ ಈ ಸಮಿತಿಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನನಗೆ ಕೊಟ್ಟಂಥ ಅವಕಾಶದಲ್ಲಿ 2 ಮಾತನ್ನಾಡಿದ್ದೇನೆ. ಏನಾದರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸ್ಫೂರ್ತಿಯ ನಲ್ನುಡಿಯನ್ನಾಡಿದಂತಹ ಗೃಹ ಮಂತ್ರಿಯವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆ ಬೇಕು. ಆತ್ಮೀಯರೇ, ಭಾರತ ದೇಶ ಕ್ಷಿಪ್ರವಾಗಿ ಬೆಳೀತಾ ಇದೆ. ಅದು ನಂಬರ್ 1 ಸ್ಥಾನ, ಪ್ರಥಮ ಸ್ಥಾನಕ್ಕೆ ತಲುಪಲಿ ನಮ್ಮೊಂದು ಹಾರೈಕೆಯಲ್ಲಿ. ಬೋಲೋ ಭಾರತ್ ಮಾತಾ ಕಿ. ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ವಿದ್ಯಾಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ನಮ್ಮ ಸಾಧಕರಿದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ಗೃಹ ಮಂತ್ರಿಗಳ ಉಪಸ್ಥಿತಿಯಲ್ಲಿ ಪ್ರಥಮವಾಗಿ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರಿಗೆ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು. ಎಂಟು ನೃತ್ಯ ಕಾರ್ಯಕ್ರಮಗಳು ಬಾಕಿ ಉಳಿದಿದೆ. ಮಕ್ಕಳು ಮೇಕಪ್ ಮಾಡಿಕೊಂಡು, ಕಾಸ್ಟ್ಯೂಮ್ ಹಾಕ್ಕೊಂಡು ಅಲ್ಲಿ ಒಳಗಿದ್ದಾರೆ. ಕಾರ್ಯಕ್ರಮವನ್ನು ವೇಗ ಮಾಡ್ತೇವೆ. ದಯವಿಟ್ಟು ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ತುಳುನಾಡಿನ ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವವನ್ನ ವಿಶ್ವಮಟ್ಟಕ್ಕೆ ಪರಿಚಯಿಸಿದಂತಹ ನಾಯಕ, ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ. ಸನ್ಮಾನ ಪತ್ರ ವಾಚನ. ಎಲ್ಲಿಗೂ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಸದನನಾಗಿರುವ ತಾವು ಏರಿರುವ ಎತ್ತರ, ಸಾಧಿಸಿರುವ ಸಾಧನೆ ಬಂಟ ಸಮುದಾಯಕ್ಕೊಂದು ಹೆಮ್ಮೆ ಹಾಗೂ ಮಾದರಿ. ಶಿಕ್ಷಣ, ಹೋಟೆಲು, ಕ್ರೀಡೆ ಮುಂತಾದ ಹಲವಾರು ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ತಮ್ಮ ಸಂಘಟನಾ ಕೌಶಲ್ಯಕ್ಕೆ ಈ ಹಿಂದಿನ ಸಾಕಷ್ಟು ಅದ್ಧೂರಿ ಕಾರ್ಯಕ್ರಮಗಳು ಸಾಕ್ಷಿಯಾಗಿದ್ದು, ತಾವು ಬಂಟ ಸಮುದಾಯದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ನಕ್ಷತ್ರ ಎಂದರೆ ತಪ್ಪಾಗಲಾರದು. ಕ್ವಾಲಿಟಿ ಸದಣ್ಣ ಎಂದೇ ಚಿರಪರಿತರಾಗಿರುವ ಅತ್ತೂರು ಸದಾನಂದ ಶೆಟ್ಟಿಯವರೇ, ತಾವು ಹುಟ್ಟಿದ ಮನೆತನದ ಪ್ರತಿಷ್ಠೆಯನ್ನ ತಮ್ಮ ನಡೆ ನುಡಿಯಿಂದ ಹೆಚ್ಚಿಸಿಕೊಂಡೇ ಬದುಕುತ್ತಿರುವವರು. ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಹಾಗೂ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆಗಿ, ಮಂಗಳೂರಿನ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ಕ್ವಾಲಿಟಿ ಗ್ರೂಪ್ ಆಫ್ ಹೋಟೆಲ್ನ ಮಾಲಕರಾಗಿ, ಅಸಂಖ್ಯಾತ ಕುಟುಂಬಗಳಿಗೆ ಉದ್ಯೋಗದಾತರಾಗಿರುವ ತಾವು ಕೊಡುಗೈ ದಾನಿಯೂ ಆಗಿದ್ದೀರಿ. ಸದ್ಯ ಪ್ರಸ್ತುತ ವರ್ಷದಲ್ಲಿ ಶಿವಮೊಗ್ಗ ಪ್ರತಿಷ್ಠಿತ ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ತಮಗೆ ಬಂದಿರುವಂತಹದ್ದು ಬಹಳಷ್ಟು ಸಂತೋಷವನ್ನ ಕೊಡುವ ವಿಚಾರ. ತಮ್ಮನ್ನು ಸನ್ಮಾನಿಸಿ ಗೌರವಿಸಲು ನಾವು ಅತೀವ ಹೆಮ್ಮೆ ಪಡ್ತಾ ಇದ್ದೇವೆ. ತಮಗೆ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನ ಕರುಣಿಸಲಿ. ತಮ್ಮ ಸಾಧನೆ, ಸಮಾಜ ಸೇವೆ ಇನ್ನಷ್ಟು ಪ್ರಕಾಶಮಾನವಾಗಲಿ ಎಂದು ಹಾರೈಸ್ತಾ ಇದ್ದೇವೆ. ಡಾಕ್ಟರ್ ಸುಧಾಶ್ ಶೆಟ್ಟಿ ಅವರಿಗೆ ವಂದನೆಗಳು. ನಮ್ಮ మహానిర్దేశకులు బంజారా ప్రకాష్ శెట్టి దంపతులు దయమంత్ సన్మాన పీఠను ಅಲಂಕಾರ ಮಲ್ಪಡು ಪಣದಿಯಾನು ಭಿನ್ನೈತೊಂದುಲೆ ಗಣ್ಯರ್ನ ಸಮ್ಮುಖಡು ಅರೆಗಿತ್ತೆ ತಮ್ಮನದ ಮಾನಾದಿಗೆ ನಡಪಡು
ಆಯ್ತಾ ಸನ್ಮಾನ ಪತ್ರನು ವಾಚನ ಮಲ್ಪೇರು ನೀತಾ ರಾಜೇಶ್ ಶೆಟ್ಟಿ. ಸನ್ಮಾನ ಪತ್ರ ಓದು ನಕುಲು ದಯದೀದ್ ವೇದಿಕೆದ ಬಲತ ಬಗುಡು ಬತ್ತು ಅಂತೋಡು ಅತನ ತಿರ್ತು ಓದುಂಡಲ್ಲ ತೀರ್ಥಗಳನ್ನು ಓದುಂಡಲ್ಲ. ಗೌರವಾನ್ವಿತ ಪ್ರಕಾಶ್ ಶೆಟ್ಟಿ ಅವರೇ, ಸುಸಂಸ್ಕೃತ ಪ್ರತಿಷ್ಠಿತ ಕುಟುಂಬದ ಜೊತೆಗೆ ಸಾಧನೆ ಆಟ ಬಡತನ ಎಂದು ಶಾಪವಾಗದು ಎಂಬುದನ್ನು ಕೃತಿಯಲ್ಲಿ ತೋರಿಸಿದವರು ನೀವು. ಆ ಮೂಲಕ ಬಡವರಲ್ಲಿ ಹೊಸ ಕನಸು ಮೂಡಿಸಲು ಬದುಕಿನಲ್ಲಿ ಆಶಾಭಾವನೆ ಮೂಡುವಂತೆ ಮಾಡಿದವರು. ಉಡುಪಿಯ ಕೊರಂಕ್ರಪಾಡಿ ಪ್ರತಿಷ್ಠಿತ ಸುಸಂಸ್ಕೃತ ಬಡ ಕುಟುಂಬದಲ್ಲಿ ಜನಿಸಿರುವ ತಾವು ಕಠಿಣ ಪರಿಶ್ರಮದ ಮೂಲಕ ಏರಿದ ಎತ್ತರ ಸಾಧಿಸಿದ ಸಾಧನೆ ನಮಗೆಲ್ಲರಿಗೂ ಮಾದರಿಯಾಗಿದೆ. ಆರಂಭದಲ್ಲಿ ಕುಟುಂಬದ ನಿರ್ವಹಣೆಯಲ್ಲಿ ಎತ್ತವರ ಕೈಯನ್ನು ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ ಉದ್ಯೋಗ ಅರಿಸಿ ಬೇರೆ ಬೇರೆ ಕಡೆ ಹೋಗಿ ನಿಯತ್ತಿನಿಂದ ದುಡಿದು ಬಳಿಕ ಸ್ವಂತ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸ್ವಂತ ಹೋಟೆಲ್ ಉದ್ಯಮ ಆರಂಭಿಸಿದಿರಿ. ಪ್ರಸ್ತುತ ಅದುವೇ MRG ಗ್ರೂಪ್ ಎಂಬ ದೈತ್ಯ ಸಂಸ್ಥೆಯಾಗಿ ದೇಶ ಮಟ್ಟದಲ್ಲಿ ಖ್ಯಾತಿಯಾಗಿದ್ದು ಸುಮಾರು 1,000ಕ್ಕೂ ಮಿಕ್ಕಿದ ಮಂದಿಗೆ ಉದ್ಯೋಗದಾತರಾಗಿರುವುದು ಹೆಮ್ಮೆಯ ಸಂಗತಿ. ತಮ್ಮ ಬಾಲ್ಯದ ಬಡತನ ಮಾನವೀಯ ಗುಣ ತಮ್ಮನ್ನು ಸಮಾಜದ ಸೇವೆಯತ್ತ ಸೆಳೆಯುತ್ತಿದ್ದು ಅದು ತಮ್ಮಿಂದ ಲಕ್ಷಾಂತರ ಕುಟುಂಬಕ್ಕೆ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಸಹಾಯ ಮಾಡುತ್ತಿದೆ. ಎಷ್ಟು ಎತ್ತರಕ್ಕೆ ಏರಿದರೂ ರಾಷ್ಟ್ರ ಮಟ್ಟದ ಗಣ್ಯರಾಗಿದ್ದರೂ ತಾವು ಸಾಗಿ ಬಂದ ದಾರಿಯನ್ನು ಮರೆಯದಿರುವುದು ನಿಮ್ಮ ವ್ಯಕ್ತಿತ್ವವು ಶ್ರೀಮಂತವಾಗಿರುವುದರ ಸಂಕೇತ. ಬಡವರನ್ನು ಕಂಡಾಗ ನಿಮ್ಮ ಮನಸ್ಸು ಮಿಡಿಯುವುದು ಕೂಡ ಇದರ ಲಕ್ಷಣವೇ ಆಗಿದೆ. ನಿಮ್ಮ ಈ ಎಲ್ಲ ಗಣನೀಯ ಸೇವೆಯನ್ನು ಪರಿಗಣಿಸಿ 2019ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅವಾರ್ಡ್, ಬರ್ನ್ ಸಂಘದಿಂದ ಸಾಧಕ ಪ್ರಶಸ್ತಿ 2020, ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮುಂತಾದ ಅಸಂಖ್ಯಾತ ಪ್ರತಿಷ್ಠಿತ ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದು ಅಲಂಕರಿಸಿವೆ. ಬೆಂಗಳೂರಿನ ಬಂಟರ ಸಂಘವು ನಿಮ್ಮ ಸಾಧನೆಯ ಪಥವನ್ನು ಸಮಾಜಕ್ಕೆ ತಿಳಿಸಲು ದಾರಿದೀಪ ಎಂಬ ಕೃತಿಯನ್ನೇ ಹೊರತಂದಿರುವುದು ವಿಶೇಷ. ನಿಮ್ಮಂಥ ಅತಿ ಅಪರೂಪದ ಸಾಧಕರನ್ನು ಈ ವೇದಿಕೆಯಲ್ಲಿ ಅಭಿನಂದಿಸಿ ಸನ್ಮಾನಿಸಲು ನಮಗೆ ಅತೀವ ಹೆಮ್ಮೆ ಆಗುತ್ತಿದೆ. ತಮ್ಮಿಂದ ಇನ್ನಷ್ಟು ಸಾಧನೆ, ಸಮಾಜ ಸೇವೆ ಅರ್ಹರಿಗೆ ಸಲ್ಲಲಿ. ನಿಮಗೆ ಭಗವಂತನು ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಎಂಬುದು ನಮ್ಮೆಲ್ಲರ ಆರೈಕೆ. ಧನ್ಯವಾದಗಳು. ಸನ್ಮಾನ ಪತ್ರ ವಾಚಿಸಿದಂತಹ ನೀತಾ ಶೆಟ್ಟಿ ಅವರಿಗೆ ವಂದನೆಗಳು. ನಮ್ಮ ಮುಂದಿನ ಸನ್ಮಾನಿತರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದಂತಹ ಚಂದ್ರ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಸುಬ್ಬಲಕ್ಷ್ಮಿ. ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರ ವಾಚನ ಮಾಡ್ತಾರೆ ಕವಿತಾ ಪಕ್ಕಳ. ಗೌರವಾನ್ವಿತ ಚಂದ್ರ ಶೆಟ್ಟಿ ಅವರೇ, ಎಳವೆ ವಯಸ್ಸಿನಲ್ಲಿಯೇ ಹೋಟೆಲ್ ಉದ್ಯಮದಂತಹ ಗುರುತರ ಜವಾಬ್ದಾರಿ ನಿರ್ವಹಿಸುವ ಅನಿವಾರ್ಯತೆ ತಮ್ಮಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿತು. ಮುಂಬೈ ಜೋಗೇಶ್ವರಿಯ AJ ಕಾಲೇಜಿನಲ್ಲಿ ಓದುತ್ತಿರುವಾಗ ಅಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಿದಿರಿ. ಮುಂಬಯಿಯ ಪ್ರತಿಷ್ಠಿತ ಇಂಡಿಯನ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಹಾಗೂ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ ಎಂಬುದು ಉಲ್ಲೇಖನೀಯ. ಮುಂಬೈ ಬಂಟರ ಸಂಘದಲ್ಲೂ ಹಲವಾರು ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಂಘವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಮುಂಬಯಿಯ ಪ್ರಮುಖ ನಗರಗಳಲ್ಲಿ ಮಹಾರಾಜ್ ಗ್ರೂಪ್ ಆಫ್ ರೆಸ್ಟೋರೆಂಟ್ಗಳನ್ನು ನಡೆಸುತ್ತಿರುವ ಶ್ರೀಮಾತಾ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿ ತಾವು ಸದಾನಂದ ವೆಜ್ ರೆಸ್ಟೋರೆಂಟನ್ನು 25 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದ ಸಾಧಕರು. ಪಡುಬಿದ್ರೆಯ ಕೋಟ್ರಿಯಾರ್ಡ್ ಪ್ರಾಜೆಕ್ಟ್ನ ಮೂಲಕ ವ್ಯಾಪಕ ಶ್ಲಾಘನೆಗೆ ಪಾತ್ರರಾಗಿದ್ದೀರಿ. ಕಳತ್ತೂರು ಕರಿಯ ಜಯಶೆಟ್ಟಿ ಹಾಗೂ ಎರ್ಮಾಲು ತೆಂಕ ಪೆರಾಡಿಮನೆ ಬೇಬಿ ಕೆ ಶೆಟ್ಟಿ ದಂಪತಿಯ ಹಿರಿಯ ಪುತ್ರರಾದ ತಾವು ಮಾಡಿದ ಸಾಧನೆ, ನಿರ್ವಹಿಸಿದ ಜವಾಬ್ದಾರಿಗಳನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳು. ನಮ್ಮ ಜೊತೆ ಚಂದ್ರಿಕಾ ಹರೀಶ್ ಶೆಟ್ಟಿ ಅವರಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ಬಲೆಕ್ ಅಂಚನೆ ಪುಣೆ ಬಂಟ್ ಸಂಘದ ಉಪಾಧ್ಯಕ್ಷರು ಚಂದ್ರ ಶೆಟ್ಟಿ, ನಮ್ಮ ಪ್ಯಾಟ್ರೋಲ್ ಮೆಂಬರ್ ಚಂದ್ರ ಸಣ್ಣ ವೇದಿಕೆ ಬನ್ನಿ. ಸನ್ಮಾನ ಪತ್ರ ವಾಚಿಸಿದಂತಹ ಕವಿತಾ ಪಕ್ಕಳ ಇವರಿಗೆ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಸನ್ಮಾನಿತರು ನಮ್ಮ ಮಹಾ ನಿರ್ದೇಶಕರಾದಂತಹ ವಕ್ವಾಡಿ ಪ್ರವೀಣ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ರೂಪಾಲಿ ಮತ್ತು ಮಗಳು ಪ್ರಾಕ್ಷಿ. ದಯವಿಟ್ಟು ಸನ್ಮಾನ ಪೀಠ ಏರುವಂತೆ ಪ್ರಾರ್ಥನೆ.
ಇವರ ಸನ್ಮಾನ ಪತ್ರವನ್ನ ವಾಚನ ಮಾಡಲಿದ್ದಾರೆ ಡಾಕ್ಟರ್ ಸುಧಾರಾಣಿ ಶೆಟ್ಟಿ. ಗೌರವಾನ್ವಿತ ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರೇ, ದೂರದ ದುಬಾಯಲ್ಲಿ ಬಂಟರ ಸಾಧನೆಯನ್ನ ಸಾಕ್ಷಾತ್ಕರಿಸುತ್ತಿರುವ ತಾವು ಉದ್ಯಮ ರಂಗದಲ್ಲಿ ಏರಿದ ಎತ್ತರ, ಸಾಧಿಸಿರುವ ಸಾಧನೆ ಗಮನಾರ್ಹ. ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಮೂಲಕ ಭಾರತ ಮತ್ತು ದುಬೈಯಲ್ಲಿ ವಿಲಾಸಿ ಹೋಟೆಲುಗಳನ್ನು ನಡೆಸುತ್ತಿರುವ ತಮ್ಮ ಸಾಧನೆಗಾಗಿ 2021ರಲ್ಲಿ ಅರ್ಹವಾಗಿಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿ. ಉದ್ಯಮ ರಂಗದಲ್ಲಿ ತೊಡಗಿಸಿಕೊಂಡಿರುವ ನೀವು ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಎಂಬ ದೈತ್ಯ ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಿ. ಸುಮಾರು 2,000 ಮಂದಿಗೆ ಉದ್ಯೋಗದಾತರಾಗಿರುವ ತಾವು ತಮ್ಮ ಆಡಳಿತ ಕೌಶಲದಿಂದ ಸಂಸ್ಥೆಯು ದಿನದಿಂದ ದಿನಕ್ಕೆ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ವಿದೇಶದಲ್ಲಿರುವ ಕನ್ನಡಿಗರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿರುವ ತಾವು ಇಲ್ಲಿನ ಕಲಾ ತಂಡಗಳಿಗೂ ಆಶ್ರಯದಾತರಾಗಿರುವುದು ತಮ್ಮ ಸಹಕಾರಿ ಮನೋಭಾವಕ್ಕೆ ಸಾಕ್ಷಿ. ತಮ್ಮ ಉದ್ಯಮ ರಂಗದ ಸಾಧನೆ, ಸಾಮಾಜಿಕ ಸೇವೆ ಮುಂತಾದವುಗಳನ್ನು ಪ್ರಮುಖ ವೇದಿಕೆಗಳಲ್ಲಿ ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳ ಮೂಲಕ ಗುರುತಿಸಲಾಗಿರುವುದು ತಮ್ಮ ಘನತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಅವುಗಳಲ್ಲಿ 2018ರಲ್ಲಿ ಇಂಟರ್ನ್ಯಾಷನಲ್ ಶಾಂತಿ ಪ್ರಶಸ್ತಿ, 2017ರಲ್ಲಿ ಕಿರೀಟ ಪ್ರಶಸ್ತಿ, ಹೈದರಾಬಾದಿನಲ್ಲಿ ನಡೆದಿದ್ದ ಸೌತ್ ಇಂಡಿಯಾ ಟ್ರಾವೆಲ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಓವರ್ಸೀಸ್ ಅಂಬಾಸಿಡರ್ ಆಫ್ ಇಂಡಿಯಾ ಪ್ರಶಸ್ತಿ, 2009ರಲ್ಲಿ ಕುವೆಂಪು ವಿಶ್ವಮಾನ್ಯ ಪ್ರಶಸ್ತಿ ಮುಂತಾದವು ಈ ಸಾಲಿನಲ್ಲಿ ಪ್ರಮುಖ ಸಾಲಿನಲ್ಲಿ ನಿಲ್ಲುವವು. ರೂಪಾಲಿ ಶೆಟ್ಟಿ ಅವರನ್ನ ವಿವಾಹವಾಗಿರುವ ತಾವು ಪ್ರಾಚಿ ಶೆಟ್ಟಿ ಮತ್ತು ಪರಂ ಶೆಟ್ಟಿ ಎಂಬಿಬ್ಬರು ಮಕ್ಕಳನ್ನು ಹೊಂದಿದ್ದು, ಹಿರಿಯ ಪುತ್ರಿ ಫೈನಾನ್ಸ್ ಮತ್ತು ಇಂಟರ್ನ್ಯಾಷನಲ್ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಪ್ರಸ್ತುತ ಫಾರ್ಚೂನ್ ಗ್ರೂಪ್ಸ್ನಲ್ಲಿ ಫೈನಾನ್ಸ್ ಡೈರೆಕ್ಟರ್ ಆಗಿದ್ದಾರೆ. ತಮ್ಮಂತ ಸಾಧಕನನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲು ಅತೀವ ಹೆಮ್ಮೆಯಾಗುತ್ತಿದೆ. ತಾವು ಉದ್ಯಮ ರಂಗದಲ್ಲಿ ಇನ್ನಷ್ಟು ಎತ್ತರಕ್ಕೇರಿ ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಹಾರೈಸುತ್ತಿದ್ದೇವೆ. ಸೊಲ್ಮೆಲು ಡಾಕ್ಟರ್ ಸುಧಾರಾಣಿ ಶೆಟ್ಟಿ ಮೇರೆಗೆ ನಮ್ಮ ದುಂಬುದ ತಮ್ಮನದ ಮಣ್ಣಿನ ಏರರು ಎಲ್ಲರೂ ಯಕ್ಷಲೋಕುಡು ಮೆನ್ಕು ನಂಚಿನ ತಾರೆ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಅಂಚನೆಯರ್ನ ಧರ್ಮಪತ್ನಿ ನಿರ್ಮಿತಾ ಶೆಟ್ಟಿ ದಂಪತಿಲು ತಮ್ಮನದ ಮಣಿನಿ ಏರೋಡು ಪಣದ ಯಾನು ಭಿನ್ನೈ ತಂದಲ್ಲೇ ಮೇರ್ನ ಸನ್ಮಾನದ ಪತ್ರನು ಓದುವೆರು ಡಾಕ್ಟರ್ ಮಂಜುಳಾ ಶೆಟ್ಟಿ. ಆತ್ಮೀಯ ಪಟ್ಲ ಸತೀಶ್ ಶೆಟ್ಟಿ ಅವರೇ, ಯಕ್ಷಗಾನಕ್ಕೆ ಹೊಸ ಶೋಭೆಯನ್ನ ತಂದುಕೊಟ್ಟಿರುವ ತಾವು ಯುವ ಸಮುದಾಯವನ್ನು ಈ ಕಲಾಕ್ಷೇತ್ರಕ್ಕೆ ಕರೆತಂದವರು. ಖ್ಯಾತ ಯಕ್ಷಗಾನ ಕಲಾವಿದ ಹಾಗೂ ಮೃದಂಗಪಟು ಪಟ್ಲಗುತ್ತು ಮಹಾಬಲ ಶೆಟ್ಟಿ ಮತ್ತು ಲಲಿತಾ ಶೆಟ್ಟಿ ದಂಪತಿಯ ಪುತ್ರರಾಗಿ ಜನಿಸಿ ಸಂಗೀತಾಸಕ್ತಿಯನ್ನು ಎಳವೆಯಲ್ಲೇ ಹೊಂದಿ ಶಾಸ್ತ್ರೀಯ ಸಂಗೀತ ಹಾಗೂ ಮೃದಂಗ ವಾದನವನ್ನು ಅಭ್ಯಸಿಸಿ ಯಕ್ಷಗಾನ ರಂಗಕ್ಕೆ ಪ್ರವೇಶಿಸಿದವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನು ಆರಂಭಿಸಿ ಅಸಂಖ್ಯಾತ ಯಕ್ಷಗಾನ ಕಲಾವಿದರಿಗೆ ಬೆನ್ನೆಲುಬಾದವರು. ಫೌಂಡೇಶನ್ ಮೂಲಕ ಇದುವರೆಗೂ 9.5 ಕೋಟಿ ರೂಪಾಯಿಗೂ ಮಿಕ್ಕಿದ ಸಹಾಯಧನವನ್ನು ಕಲಾವಿದರು ಮತ್ತು ಅವರ ಕುಟುಂಬಕ್ಕಾಗಿ ವಿನಿಯೋಗಿಸಿದ ಶ್ರೀಮಂತ ಮನಸ್ಸಿನವರು. ದೇಶ ವಿದೇಶಗಳಲ್ಲೂ ಪ್ರತಿಷ್ಠಾನದ ಘಟಕಗಳನ್ನು ಸ್ಥಾಪಿಸಿ ಕಾರ್ಯಕ್ಷೇತ್ರವನ್ನು ವಿಶ್ವಾತ್ಮಕ ನೆಲೆಗೆ ವಿಸ್ತರಿಸಿದವರು. ಕೋವಿಡ್ ಸಂದರ್ಭದಲ್ಲೂ ಕಲಾವಿದರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಹಸ್ತವನ್ನ ಚಾಚಿದವರು. ಶ್ರೀ ಜ್ಞಾನಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಯಕ್ಷಗಾನ ಮೇಳದ ನಿರ್ದೇಶಕ ಹಾಗೂ ಪ್ರಧಾನ ಭಾಗವತರಾಗಿ ದೇಶ ವಿದೇಶದಲ್ಲಿ ಖ್ಯಾತರಾದವರು. ಸಸಿಹಿತ್ಲು ಮೇಳದಲ್ಲೂ ಸೇವೆ ಸಲ್ಲಿಸಿದ್ದೀರಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದಲ್ಲೂ ಸುಮಾರು 19 ವರ್ಷ ಸೇವೆ ಸಲ್ಲಿಸಿದ್ದೀರಿ. ಜೊತೆಗೆ ಬಪ್ಪನಾಡು ಮೇಳ, ಸುಂಕದ ಕಟ್ಟೆ ಮೇಳ ಹಾಗೂ ಹನುಮಗಿರಿ ಮೇಳಗಳಲ್ಲೂ ಸಾಂದರ್ಭಿಕ ಸೇವೆಯನ್ನ ಸಲ್ಲಿಸಿದವರು. ಕಲಾ ಸಂಪನ್ನತೆ ಹಾಗೂ ಸಾಮಾಜಿಕ ಕಳಕಳಿಯನ್ನ ಗುರುತಿಸಿ ತಮಗೆ ಆರ್ಯಭಟ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಮುಲ್ಕಿ ಸುಂದರರಾಮ ಶೆಟ್ಟಿ ಪ್ರಶಸ್ತಿ, ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿ, ಸೃಷ್ಟಿ ಕಲಾಭೂಷಣ, ಕುಂದೇಶ್ವರ ಸನ್ಮಾನ, ಪಂಚದಶ ಯಕ್ಷರಕ್ಷಾ ಪ್ರಶಸ್ತಿ, ಸುವರ್ಣ ರಂಗ ಪ್ರಶಸ್ತಿ, ತುಳು ಸಿನಿಮಾ ರಂಗದ ಉತ್ತಮ ಗಾಯಕ ಪ್ರಶಸ್ತಿ ಮುಂತಾಗಿ ಅನೇಕ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಮಂಗಳೂರಿನಲ್ಲಿ ಪತ್ನಿ ನಿರ್ಮಿತಾ ಶೆಟ್ಟಿ, ಮಕ್ಕಳಾದ ಹೃದಾನ್ ಶೆಟ್ಟಿ ಮತ್ತು ಋತ್ವಿಕಾ ಶೆಟ್ಟಿ ಜೊತೆಗೆ ಸಂತೃಪ್ತ ಸಾಂಸಾರಿಕ ಜೀವನ ನಡೆಸುತ್ತಿರುವ ತಮಗೆ ಭಗವಂತನು ಆಯುರಾರೋಗ್ಯವನ್ನು ದಯಪಾಲಿಸಲಿ, ತಮ್ಮಿಂದ ಕಲಾಮಾತೆಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸಲಿ ಎಂಬ ಹಾರೈಕೆಯೊಂದಿಗೆ ತಮ್ಮನ್ನು ಈ ಸಮಾರಂಭದಲ್ಲಿ ಗೌರವಿಸಿದ್ದೇವೆ. ಧನ್ಯವಾದಗಳು ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರಿಗೆ. ಮುಂದಕ್ಕೆ
ಪುಣೆ ಬಂಟ್ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಶೆಟ್ಟಿ ಪುಣೆ ಮತ್ತು ದಿವ್ಯಾ ಸಂತೋಷ್ ಶೆಟ್ಟಿ ಇವರು ದಯವಿಟ್ಟು ಸನ್ಮಾನದ ಪೀಠವನ್ನು ಅಲಂಕರಿಸುವಂತೆ ಪ್ರಾರ್ಥನೆ. ಇವರ ಸನ್ಮಾನದ ಪತ್ರವನ್ನು ಓದ್ತಾರೆ ಅಕ್ಷತಾ ನವೀನ್ ಶೆಟ್ಟಿ. ಗೌರವಾನ್ವಿತ ಸಂತೋಷ್ ಶೆಟ್ಟಿ ಇನ್ನ ಕುರ್ಕಿರ್ಬೆಟ್ಟು ಅವರೇ, ಬಂಟ ಸೇನಾಧಿಪತಿ ತಾವು. ಹೌದು, ತಮಗೆ ಪುಣೆ ಬಂಟರ ಸಂಘದಿಂದ ಸಿಕ್ಕಿರುವ ಈ ಬಿರುದಿಗೆ ತಾವು ಮತ್ತಷ್ಟು ಘನತೆ ಹಾಗೂ ಪ್ರತಿಷ್ಠೆಯನ್ನು ತಂದುಕೊಡುವಂತೆ ಸಮಾಜ ಸೇವೆ ಹಾಗೂ ಬಂಟ ಸಮುದಾಯದ ನಾಯಕತ್ವ ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಹೆಜಮಾಡಿ ಪಟೇಲ ಮನೆ ದಿವಂಗತ ವಸಂತ ಶೆಟ್ಟಿ ಮತ್ತು ಇನ್ನ ಕುರ್ಕಿರ್ಬಿಟ್ಟು ಬಾಳಿಕೆ ವಿನೋದ್ ಶೆಟ್ಟಿ ದಂಪತಿಯ ಪುತ್ರರಾಗಿ 1968 ಏಪ್ರಿಲ್ 24ರಂದು ಜನಿಸಿರುವ ತಾವು ಬಾಲ್ಯದಿಂದಲೇ ನಾಯಕತ್ವ ಗುಣವನ್ನು ಹೊಂದಿದವರು ಎಂಬುದಕ್ಕೆ ಶಾಲಾ ನಾಯಕರಾಗಿ ಆಯ್ಕೆಯಾಗಿದ್ದುದು ಉತ್ತಮ ಸಾಕ್ಷಿ. ಸಣ್ಣ ಪ್ರಾಯದಲ್ಲೇ ತಂದೆಯನ್ನು ಕಳೆದುಕೊಂಡ ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೆದು ಇಂದು ಪುಣೆಯ ಹೋಟೆಲ್ ಉದ್ಯಮದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುವ ತಮ್ಮ ಸಾಧನೆ ಮೆಚ್ಚತಕ್ಕದ್ದು. ಬಾಲ್ಯದಿಂದಲೇ ಯಕ್ಷಗಾನ, ಏಕಪತ್ರಾಭಿನಯ, ಭಾಷಣ, ಕ್ರೀಡೆ ಮುಂತಾದ ಬಹುಮುಖ ರಂಗದಲ್ಲಿ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡುತ್ತಲೇ ಬಂದಿರುವ ತಾವು ಇಂದು ಕಲಾ ಪೋಷಕರಾಗಿ ಕಲಾವಿದರಾಗಿ ನೀಡುತ್ತಿರುವ ಸಹಾಯ ಗಣನೀಯ. ಪದವೀಧರರಾದ ತಾವು ಉದ್ಯಮ ರಂಗದಲ್ಲಿ ಉನ್ನತಿಯನ್ನೇ ಸಾಧಿಸುತ್ತಾ ಮುಂದುವರೆದ ತಾವು ಪ್ರಸ್ತುತ ಕೊರೋನಿಜ್ 3 ಸ್ಟಾರ್ ಹೋಟೆಲ್, ಸುಧಾಮ ರೆಸಿಡೆನ್ಸಿ, ಸ್ವಾಗತ್, ಕಲ್ಪನಾ ಮುಂತಾದ ಹೋಟೆಲ್ಗಳೊಂದಿಗೆ ಪಡುಬಿದ್ರೆಯಲ್ಲಿ ಮಹಾಗಣಪತಿ ಡೆವಲಪರ್ಸ್ ಮೂಲಕ ಬಿಲ್ಡರ್ ಆಗಿಯೂ ಗಮನ ಸೆಳೆದಿರುವುದು ತಮ್ಮ ಸಮರ್ಥ ಆಡಳಿತಕ್ಕೆ ಸಾಕ್ಷಿ. ಪುಣೆ ಬಂಟರ ಸಂಘದ ಅಧ್ಯಕ್ಷರಾಗಿ ತಾವು ಮಾಡಿದ ಸಾಧನೆ ಚರಿತ್ರಾರ್ಹ ದಾಖಲೆ ಎನ್ನಲೇಬೇಕು. ತಮ್ಮ ವಿಶೇಷ ಶ್ರಮ ಹಾಗೂ ಬದ್ಧತೆಯಿಂದ ಪುಣೆ ಬಂಟರ ಸಂಘಕ್ಕೆ 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕ ಬಂಟರ ಭವನವನ್ನು ನಿರ್ಮಿಸಿಕೊಟ್ಟಿರುವುದು, ಅದಕ್ಕೆ ಪಾರಂಪರಿಕ ಸ್ಪರ್ಶ ನೀಡಿರುವುದು, ಶಕುಂತಲಾ ಜಗನ್ನಾಥ್ ಶೆಟ್ಟಿ ಕಲ್ಪವೃಕ್ಷ ಸಮಾಜ ಕಲ್ಯಾಣ ಯೋಜನೆ ಮುಂತಾದವು ತಮ್ಮ ದೂರಗಾಮಿ ಚಿಂತನೆ ಹಾಗೂ ತಾವು ಸಮರ್ಥ ಆಡಳಿತಗಾರ ಎಂಬುದನ್ನು ಸಾಬೀತು ಮಾಡಿದೆ. ಸಾಹಿತ್ಯಾಸಕ್ತರಾದ ತಾವು ಪುಣೆ ಬಂಟರ ಸಂಘದ ಮೂಲಕ ಕಲ್ಪವೃಕ್ಷ ತ್ರೈಮಾಸಿಕ ಪತ್ರಿಕೆ ಹೊರತರುವುದು, ಕಲ್ಪವೃಕ್ಷ ಯಕ್ಷಗಾನ ಮಂಡಳಿಯ ಮೂಲಕ ಯಕ್ಷಗಾನ ತರಬೇತಿ ನೀಡುತ್ತಿರುವುದು ಎಲ್ಲ ತಾವು ಸಮಾಜ ಮುಖವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಶ್ರಮಿಸುತ್ತಿರುವುದಕ್ಕೆ ಸಾಕ್ಷಿ. ತಮ್ಮ ಸಮಾಜ ಸೇವೆ ಹಾಗೂ ಉದ್ಯಮ ಸಾಧನೆಗಾಗಿ ಅನೇಕ ಪ್ರಶಸ್ತಿ ಗೌರವಗಳು ತಮ್ಮನ್ನ ಅರಸಿ ಬಂದಿವೆ. ಪ್ರಸ್ತುತ ಪುಣೆಯ ಬೋಸಲೆ ನಗರದಲ್ಲಿ ಪತ್ನಿ ದಿವ್ಯ, ಪುತ್ರಿಯರಾದ ಶ್ರಾವ್ಯ ಮತ್ತು ಸೃಷ್ಟಿ ಜೊತೆಗೆ ಸಂತೃಪ್ತ ಸಾಂಸಾರಿಕ ಜೀವನ ನಡೆಸುತ್ತಿರುವ ತಮಗೆ ಭಗವಂತನು ಆಯುರಾರೋಗ್ಯವನ್ನು ದಯಪಾಲಿಸಲಿ, ತಮ್ಮಿಂದ ಇನ್ನಷ್ಟು ಸಮಾಜ ಸೇವೆಯಾಗಲಿ ಹಾಗೂ ಉದ್ಯಮದಲ್ಲಿ ಪ್ರಗತಿ ಶೃಂಗಕ್ಕೇರಲಿ ಎಂಬುದು ನಮ್ಮ ಹಾರೈಕೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯ ಸಿದ್ಧಿಯೊಂದಿಗೆ ಶೃಂಗಕ್ಕೇರಿದಂಥ ಸಾಧನಾ ಪುರುಷೋತ್ತಮರಿಗೆ ವಿಶ್ವ ಬಂಟರ ಸಮ್ಮೇಳನದ ವೇದಿಕೆಯಲ್ಲಿ ಗೌರವ ನಡೆಯಿತು. ಆತ್ಮೀಯರೇ, ನಮ್ಮೆಲ್ಲರ ನೆಚ್ಚಿನ ರಂಗು ರಂಗಿನ ಸಿನಿಮಾ ಪರದೆಯಲ್ಲಿ ಮೆರೆದಂಥ ಚಾರಿತ್ರಿಕ ದಾಖಲೆ ಬರೆದಂಥ ಬಂಟ ರಿಷಬ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಬಂದು ತಾವು ಈ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಬಂಟ ಸಮುದಾಯಕ್ಕೆ ಹೆಮ್ಮೆ ತಂದಂತಹ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರು ನಮ್ಮವರು, ನಮ್ಮ ಹತ್ತಿರದ ಊರಿನವರು. ಭಾರತ ದೇಶದಲ್ಲಿ ಬಂಟ ಒಬ್ಬ ಶೆಟ್ಟಿ ಎನ್ನುವಂಥ ನಾಯಕ ನಟ ತನ್ನ ಜಾತಿಯ ನಾಮವನ್ನು ಬಹಳ ಎತ್ತರಕ್ಕೆ ಏರಿಸಿದವರು. ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿ, ಸುನೀಲ್ ಶೆಟ್ಟಿ ಅಂತ ದಿಗ್ಗಜರ ಸಾಲಿಗೆ ಸೇರಿದಂಥ ಯುವ ಚಲನಚಿತ್ರ ನಾಯಕ ರಿಷಬ್ ಶೆಟ್ಟಿ ಅವರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಭವ್ಯ ವೇದಿಕೆಯಲ್ಲಿ ದಿವ್ಯವೂ ಬಹಳ ಅದ್ದೂರಿಯ ಸನ್ಮಾನ. ಒಂದು ದೊಡ್ಡ ಚಪ್ಪಾಳೆ ಬೇಕು ರಿಷಬ್ ಶೆಟ್ಟಿ ಅವರಿಗೆ. ಇನ್ನಷ್ಟು ಉತ್ತರೋತ್ತರ ಯಶಸ್ಸು, ಕೀರ್ತಿ ಚಲನಚಿತ್ರಗಳಲ್ಲಿ ಪ್ರಾಪ್ತಿಯಾಗಲಿ. ಚಲನಚಿತ್ರ ರಂಗದ ಧ್ರುವ ತಾರೆಯಾಗಿ ಮಿನುಗಿ ಇಡೀ ಭಾರತ ದೇಶದಲ್ಲಿ ಮಿಂಚಿ ಬಂಟ ಸಮುದಾಯದ ಕೀರ್ತಿಯನ್ನು ಇನ್ನಷ್ಟು ಚಲನಚಿತ್ರ ರಂಗದಲ್ಲಿ ಏರಿಸಲಿ ಅಂತೇಳಿ ಹಾರೈಸ್ತಾ ಈ ಗೌರವ ಸನ್ಮಾನವನ್ನ ರಿಷಬ್ ಶೆಟ್ಟಿ ಅವರ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಗಮದನೆ ತೋಂತನ ತನದರ ತನದನೆ ತೋಂತನ
ವಂದನೆಗಳು. ನಮ್ಮ ಹರೀಶ್ ಶೆಟ್ಟಿ ಗುರ್ಮೆ ಮುಂಬೈದ ಹೋಟೆಲ್ ಉದ್ಯಮಿ ಅಂಜನೇಯ ನಮ್ಮ ಸುರೇಶ್ ಶೆಟ್ಟ ಸಹೋದರ ಇದೆ ವೇದಿಕೆ ಮೇಲೆ. ಆತ್ಮೀಯರೇ, ಗೃಹ ಸಚಿವರಿಗೆ ವಿಮಾನೋಡು ಪೋಪುನ ಪೂರ್ತಾಯ ನಿರ್ಧಾರ ಈ ಸಭೆಯದೆ ನಿರ್ಗಮಿಸಬೇರೆ ನಮ್ಮ ಪ್ರಧಾನ ಕಾರ್ಯಕ್ರಮಗಳು ಭಾಗವಹಿಸಾದೇರೆ ಕೊಡೊಂದು ಸತಿ ನಮ್ಮ ಬಂಟೇರ್ನ ಪ್ರೀತಿದೆ ಬರ್ತದೆ ನಮ್ಮನ್ನ ಮಾತ ಹರಸದ ಹಾರೈಸಾದ ಬಾರಿ ಪೊರ್ಲುದ ಭಾಷಣ ಮಾಡ್ತದೆ. ನಮಗೆ ಪ್ರೀತಿಯ ಸಹಕಾರ ಕೊಟ್ಟಂತಹ ನಮ್ಮ ನೆಚ್ಚಿನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ತಮಗೆ ರಾಜಕೀಯ ಭವಿಷ್ಯ ಬಂಟರ ಸಹಮತದ ಪ್ರೀತಿಯೊಂದಿಗೆ ಉಜ್ವಲವಾಗಿ ಸಿಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ. ಸನ್ಮಾನ ಸ್ವೀಕಾರ ಮಾಡಿ ನಮ್ಮ ಈ ಸಭೆಗೆ ವಿಶೇಷ ಶೋಭೆ ತಂದಂತಹ ನಮ್ಮೆಲ್ಲರ ನೆಚ್ಚಿನ ನಟ ಕಾಂತಾರದ ನಾಯಕ ತಮ್ಮ ಮುಂದೆ ಮಾತಿಗಾಗಿ ಬರ್ತಾ ಇದ್ದಾರೆ. ಒಂದು ಚಪ್ಪಾಳೆಯ ಪ್ರೋತ್ಸಾಹ ಅವರಿಗೆ ಇರಲಿ. ವೃಷಭ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಕುಂದಾಪುರ ಬದಿರಿ ಯಾರೋ ಇದ್ರಿಯಾ? ಆಯ್ಲಿ. ಹಾ, ನಾನು ಬಪ್ಪತ್ತಿಗೆಲ್ಲ ಕಾಣ್ತಾ ಇದ್ದೆ, ಮಸ್ತ್ ತುಳುವಕ್ಕೆ ಅಂತ ಇತ್ತು, ಹಂಗೆ ನಂಬದಿರ ಇರಲಿ ಅಂತ ಎಣಿಸ್ಕೊಂಡೆ. ಆಯ್ಲಿ ದಾದೆ ಒಂದೇ ಅಂತ ಬರ್ಪುಣ ಹಿಂಗೆ ಅದೇ ಭಾಳ ಸಮಯದಿಂದ ಹರೀಶ್ ಶೆಟ್ರು, ಪ್ರವೀಣಣ್ಣ ಮತ್ತು ಬೇರೆ ಬೇರೆ ಭಾಗದ ಬಂಟ ಸಮುದಾಯದ ಬಂಟ ಸಂಘದ ಕಾರ್ಯಕ್ರಮಗಳಿಗೆ ಸುಮಾರು 1 ವರ್ಷದಿಂದ ನನಗೆ ಆಹ್ವಾನಗಳು ಬರ್ತಾನೆ ಇತ್ತು. ನಾವು ರಿಷಬ್ ಶೆಟ್ಟಿ ಆದರೂ ಕೂಡ ಯಾವುದೋ ಒಂದು ಸಮುದಾಯಕ್ಕೆ ಸೇರೋದೇ ಇಲ್ಲ, ಯಾಕಂದರೆ ಕಲಾವಿದರುಗಳು ಸಮಾಜದ ಎಲ್ಲ ಸಮುದಾಯಕ್ಕೂ ಸೇರುವಂಥವರು. ಹಾಗಾಗಿ ಯಾವತ್ತೂ ಆ ಭೇದ ಭಾವಗಳೇ ಇಲ್ಲ. ಪ್ರತಿ ಸಲ ಕೇಳಿದಾಗಲೂ ತಪ್ಪಿಸ್ಕೊಳ್ತಾನೆ ಇದ್ದೆ ನಾನು. ಇವತ್ತು ಭಾಳ ಕಷ್ಟ ಇತ್ತು. ಪ್ರವೀಣಣ್ಣ ಮೋಸ್ಟ್ಲಿ ಸ್ಟೇಜಲ್ಲಿ ಕೂತ್ಕೊಂಡೆ ಒಂದು 50 ಫೋನ್ ಮಾಡಿದ್ದಾರೆ. ಆದರೆ ತುಂಬ ಖುಷಿ ಆಯಿತು, ಯಾಕಂದರೆ ಈ ಸಮುದಾಯಕ್ಕೆ ಸಮಾಜದ ಬೇರೆ ಸಮುದಾಯಗಳಿಗೂ ಕೂಡ ಸಹಾಯ ಮಾಡುವಷ್ಟು ಶಕ್ತಿ ಇದೆ. ಅದನ್ನು ಮಾಡ್ತಾನೆ ಕೂಡ ಇದೆ, ಇವತ್ತಿನವರೆಗೂ ಮಾಡ್ತಾ ಇದ್ದೀರ. ಹಾಗಾಗಿ ಈ ಸಂಘ ಸಂಸ್ಥೆಗಳಾದಾಗ ಸಮಾಜದಲ್ಲಿ ಅದು ವಿದ್ಯೆ ಆಗಲಿ, ಕಷ್ಟದಲ್ಲಿರೋರಿಗೆ ಸಹಾಯ ಆಗ್ಬೋದು. ಅದು ಜಾತಿಯನ್ನು ಮೀರಿ, ಸಮುದಾಯವನ್ನು ಮೀರಿ ಸಮಾಜದ ಎಲ್ಲ ಭಾಗದ ಜನರಿಗೆ ಆ ಸಹಾಯಗಳಾಗಬೇಕು, ಇನ್ನೂ ಹೆಚ್ಚು ಆಗಲಿ ಇಂಥ ಸಂಘಟನೆಗಳಿಂದಾಗಿ. ಸೊ ಕಾರ್ಯಕ್ರಮ ಬಂದು ನನಗೆ ಖುಷಿ ಆಯಿತು. ಜಾಸ್ತಿ ಏನು ಮಾತಾಡಲ್ಲ ನಾನು. ಸುಮಾರು ಜನ ಇಲ್ಲಿ ಬಂದಾಗಲೇ ಈಗ ಬೇರೆ ಬೇರೆ ಭಾಗದ ಬಂಟರ ಸಂಘದವರು ಕೆಲವರು ಕೇಳಿದ್ರು, ಈಗ ನಮ್ಮದೊಂದು ಕಾರ್ಯಕ್ರಮ ಅಂತ. ನಾನು ಶೂಟಿಂಗ್ ಒಂದು ಶುರು ಮಾಡ್ತಾ ಇದ್ದೀನಿ, ಕಾಂತಾರ 1 ಅಂದರೆ 2 ನೋಡಿದಿರಲ್ಲ ನೀವು. ಹಾಗಾಗಿ ಸೊ ಅದಕ್ಕೆ ಶುರು ಮಾಡೋದ್ರಿಂದಾಗಿ ಇನ್ನು 1 ವರ್ಷ ಯಾವ ಕಾರ್ಯಕ್ರಮಕ್ಕೂ ಬರೋಕ್ಕಾಗಲ್ಲ. ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ ಸೀದಾ. ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಮತ್ತೆ ಇನ್ಯಾವುದಾದ್ರು ಕಾರ್ಯಕ್ರಮದಲ್ಲಿ ಬಂದು ನಾನು ಸಿಗ್ತೀನಿ. ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಾಂತಾರ ಶೈಲಿಯ ಗುತ್ತಿನ ಮನೆ ಸಾಯಿರಾದ ಹೆರಿಟೇಜ್ನವರ ಕೊಡುಗೆ ಇದು. ಆತ್ಮೀಯರೇ, ನಮ್ಮೊಟ್ಟಿಗೂ ಬಾಬು ದೇವರಗುಡ್ಡೆ ಪದ್ನಾರುಳ್ಳೇರಿ ಕಟೀಲ್ದ ಬಾಬು ದೇವರಗುಡ್ಡೆ ಈ ಒಂಜಿ ಕಾರ್ಯಕ್ರಮ ಬೈದೇರಿಗೆ ಅರ್ನ ಇಲ್ಲಲ್ಲ ಒಂಜಿ ಚೂರು ಬೇಸರದ ಸಂಗತಿ ಆದರೆ ಫೋನ್ ತಾಗುಜಿಗೆ ದಯದಿಯದೆ ಬಾಬು ದೇವರ ಕೂಡಲೇ ಇಲ್ಲಡೆ ಫೋನ್. ಆತ್ಮೀಯರೇ, ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡಿದವರನ್ನು ನಾವು ಗೌರವಿಸಿದ್ದೇವೆ. ನಾನು ಸಮಯ ಮೀರ್ತಾ ಇದೆ, ಮಕ್ಕಳ ನೃತ್ಯ ಕಾರ್ಯಕ್ರಮ ಇದೆ. ವಿಶೇಷವಾಗಿ ಎಲ್ಲ ದಾನಿಗಳನ್ನು ಗೌರವಿಸಬೇಕಾಗಿದೆ. ದಾನಿಗಳಿಂದಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಎಲ್ಲ ಹಿರಿಮೆ ಗರಿಮೆ ಇರೋದು. ಅದಕ್ಕಾಗಿ ಎಲ್ಲ ಸನ್ಮಾನಿತರ ವಿನಂತಿಸೋದು, ಎಲ್ಲರ ಪರವಾಗಿ ಪ್ರಕಾಶ್ ಶೆಟ್ಟಿ ಅವರು
ಮಾತಾಡಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಕೆ ಪ್ರಕಾಶ್ ಶೆಟ್ಟಿ, MRG ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕ. ನೋಡು ಬಸಾರ್ಪುಂಡು ಮಾತಾಡಲತೆ ಜಾಗತಿಕರ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ವಿಶ್ವ ಬಂಟರ ಸಮ್ಮೇಳನ ಇದೊಂದು ಐತಿಹಾಸಿಕ ಅದ್ಭುತವಾದ ಕಾರ್ಯಕ್ರಮ. ಇವತ್ತು ಈ ಗುತ್ತಿನ ಮನೆಯ ಗತ್ತಿನ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರು, ನನ್ನ ಆತ್ಮೀಯರು, ಐಕಳ ಹರೀಶ್ ಶೆಟ್ಟಿ ಅವರೇ, ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ತೋನ್ಸ್ಲೆ ಆನಂದ ಶೆಟ್ಟಿ ಅವರೇ, ಜಾಗತಿಕ ಬಂಟ ಸಂಘದ ಎಲ್ಲ ಮಹಾದಾನಿಗಳು ಮತ್ತು ಪೋಷಕರೇ, ಈ ದೇಶದ ಎಲ್ಲ ಬಂಟ ಸಂಘದಿಂದ ಬಂದಂಥ ಸಂಘದ ಅಧ್ಯಕ್ಷರೇ, 1980 ಊರಿನಲ್ಲಿ ಇದೇ ಊರು ಬಿಟ್ಟು ನಾನು ನನ್ನ ಬದುಕಿನ ಬಂಡಿಯನ್ನು ಎಳೆಯಲು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಈ ಕರಾವಳಿ ಪ್ರದೇಶದ ತುಳುನಾಡಿನ ಎಲ್ಲ ಸಮಾಜದವರು, ನೀವು ಕೂಡ ನನ್ನ ಬಂಟ ಸಮಾಜದವರು, ನಿಮ್ಮ ಸಲಹೆ ಸಹಕಾರದೊಂದಿಗೆ ಇವತ್ತು 40 ವರ್ಷದ ಸತತ ನಿಮ್ಮ ಸಲಹೆ ಸಹಕಾರ ಇವತ್ತು ಬಹುಶಃ ಈ ವೇದಿಕೆಗೆ ನನಗೆ ಸನ್ಮಾನ ಮಾಡುವಂಥ ಒಂದು ಅವಕಾಶಕ್ಕೆ ನಾನು ನಿಮ್ಮಿಂದ ಒಳಗಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 1983ನೇ ಇಸವಿ ಬ್ಯಾಂಗ್ಳೂರು ಹೋದದ್ರಿಂದ ಆವತ್ತಿನಿಂದ ಇವತ್ತಿನವರೆಗೆ 40 ವರ್ಷ ಸತಕಾಲ ಎಲ್ಲ ಬಂಟರ ಸಂಘದ ಜೊತೆ ನನ್ನನ್ನು ತೊಡಗಿಸಿಕೊಂಡು ಬಂದವನು. ನಾನು ಇತ್ತೀಚಿನ ದಿನಗಳಲ್ಲಿ ಸುಮಾರು 20 ವರ್ಷದಲ್ಲಿ ಹಲವಾರು ಬಂಟ ಸಂಘ ಸಭೆಗೆ ಹೋಗಿ ಕೆಳಗೂ ಕೂತಿದ್ದೇನೆ, ಮೇಲೂ ವೇದಿಕೆಯಲ್ಲೂ ಕೂತಿದ್ದೇನೆ. 1999ನೇ ಇಸವಿ ಬೆಂಗಳೂರಿನಲ್ಲಿ DK ಚೌಟ್ರ ಅಧ್ಯಕ್ಷತೆಯಲ್ಲಿ ಜೀವನಜಾರು ಅವರ ನೇತೃತ್ವದಲ್ಲಿ ನಾವು ಹೆಬ್ಬಾಳ ಮೈದಾನದಲ್ಲಿ, ಆವಾಗ ಅದು ಗದ್ದೆ ಇತ್ತು, 50 ಎಕರೆ ಗದ್ದೆಯಲ್ಲಿ ನಾವು ಮೊದಲನೆಯ ವಿಶ್ವ ಬಂಟರ ಸಮ್ಮೇಳನ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರಬಹುದು. ಅದು ಮೊದಲನೆಯ ಸಮ್ಮೇಳನ. ಹಾಗೆ 2002ರಲ್ಲಿ ನಮ್ಮ ಹಿರಿಯರು ಕೂತಿದ್ದಾರೆ, ನಮ್ಮ ಸದಾನಂದ ಶೆಟ್ಟರು, ನನ್ನ ಗುರುಗಳು, ಅವರು ಗೋಲ್ಡ್ ಪಿಂಚ್ ಸಿಟಿ ಬೆಂಗಳೂರಿನ ಎದುರುಗಡೆ ಮೈದಾನದಲ್ಲಿ 2ನೇಯ ವಿಶ್ವ ಸಮ್ಮೇಳನವನ್ನು ಮಾಡಿದ್ದಾರೆ. ಆವಾಗ ನಾನು ಹಲವಾರು ಸಿನಿಮಾ ತಾರೆಗಳನ್ನು ಕೂಡ ಕರೆದುಕೊಂಡು ಬಂದು ವೇದಿಕೆಯಲ್ಲಿ ಕೂತ್ಕೊಳಿಸಿದ ದಿನ ಇದೆ. ಬಹಳ ಅದ್ಭುತವಾದ 7 ಕಾರ್ಯಕ್ರಮಗಳನ್ನು ನೋಡಿದ ನಾನು. ಇದು 7 ವಿಶ್ವ ಸಮ್ಮೇಳನದಲ್ಲಿ ಸುಮಾರು 1 ಲಕ್ಷ ಜನ ನಮ್ಮ ಸಮಾಜದವರು, ಊರಿನವರಲ್ಲದೆ ಪರ ಊರಿನಲ್ಲದೆ ಇಡೀ ದೇಶ ವಿದೇಶದಲ್ಲಿ ಬಂದಂಥ ಈ ಒಂದು 2 ವಿಶ್ವ ಸಮ್ಮೇಳನವನ್ನು ಮರೆಯಲಾಗದ ದಿನ, ಇತಿಹಾಸದ ಪುಟಗಳಲ್ಲಿ ಅದು 2 ಉಳಿಯುವ ದಿನ. ಇವತ್ತು ನಾವು ಈ 3ನೇ ವಿಶ್ವ ಸಮ್ಮೇಳನವನ್ನು ನಿನ್ನೆಯಿಂದ ನಾನು ಇವತ್ತು ನೋಡ್ತಾ ಇದ್ದೇನೆ. ನಿನ್ನೆ ಅಜ್ಜರಕಾಡಿನಲ್ಲಿ ಉದ್ಘಾಟನಾ ಸಮಾರಂಭ ನಮ್ಮ
ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸಮಾರೋಪ ಸಮಾರಂಭದಲ್ಲಿ ಗೃಹ ಸಚಿವರು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಭಾಗವಹಿಸಿದರು. ಬಹಳ ಅಚ್ಚುಕಟ್ಟಾದ ಅರ್ಥಪೂರ್ಣವಾದ ಇದೊಂದು ಮಹಾಸಭೆ, ಇದು ಒಂದು ವಿಶ್ವ ಸಮ್ಮೇಳನ 3ನೇ ಸಭೆ. ಬಹುಶಃ ಇದು ಕೂಡ ಒಂದು ಇತಿಹಾಸದ ಪುಟದಲ್ಲಿ ನಾವು ಬರೆದಿರುವಂಥ ಒಂದು ಈ ವೇದಿಕೆ ಮತ್ತು ಈ ಒಂದು ಸಮಾರಂಭ ಅಂತ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿ ಎಷ್ಟೋ ಕಡೆಯಲ್ಲಿ ಈ ವಿಶ್ವ ಸಮ್ಮೇಳನ ಮಾಡುವುದರ ಅರ್ಥ ಏನು, ಇದು ನಾವು ಯಾಕೆ ಮಾಡಬೇಕು ಅನ್ನುವ ಕೆಲವು ಅಪಸರಗಳು, ಕೆಲವು ಟೀಕೆ ಟಿಪ್ಪಣಿಗಳು ನಮ್ಮ ಸಮಾಜದಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಇನ್ನೊಂದು ಸಮಾಜದಲ್ಲಿ ಇರ್ಬೋದು, ಅದು ಬರ್ತಾ ಇರ್ತದೆ. ನಾವು ನಮ್ಮ ಸಮಾಜದ ಕಡೆಗೆ ಹೋದರೆ ಇವತ್ತು ವಿಶ್ವ ಸಮ್ಮೇಳನ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇಡೀ ನಮ್ಮ ವಿಶ್ವದಲ್ಲಿರುವ ನಮ್ಮ ಸಮಾಜ ಬಾಂಧವರನ್ನು ಒಟ್ಟು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಮಾಜದ ಬಲ ಪ್ರದರ್ಶನ ಮತ್ತು ಸಮಾಜ ಒಂದನೇದಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ಅದು ನಮ್ಮ ಬಂಟ ಸಮಾಜಕ್ಕೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದು ನಿನ್ನೆ ನಿಗಮ ಘೋಷಣೆ ಮಾಡ್ಕೊಂಡು ಹೋದರು ನಮ್ಮ ಮುಖ್ಯಮಂತ್ರಿಯವರು. ಇವತ್ತು ನಮ್ಮ ರವೀಂದ್ರವರು ಕೂತಿದ್ದರು. ಇವತ್ತು 6ನೇ ಸಲ ಇವತ್ತು ಏನಾದರೂ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಅತ್ಯಂತ ಅವಧಿಯಲ್ಲಿ ಒಬ್ಬ MLA ಇದ್ದರೆ ಅದು ರಮಾಂತರಯ್ಯವರು. 5 ಟರ್ಮ್ ಇದ್ದರು ಅವರು. ಒಂದು 2-3 ಸೋತಿರ್ಬೋದು. ನಾನು ನಿನ್ನೆ ಮುಖ್ಯಮಂತ್ರಿಯವರ ಎದುರು ನನಗೆ ಭಾಷಣ ಮಾಡಲಿಕ್ಕೆ ಸಿಕ್ಕಿದರೆ ಅಥವಾ ಪರಮೇಶ್ವರ್ ಅವರ ಎದುರುಗಡೆ ಸಿಕ್ಕಿದರೆ ನಾನು ಖಂಡಿತ ಹೇಳ್ತಾ ಇದ್ದೇನೆ, ಅವರಿಗೆ ಒಂದು ಅವಕಾಶ ಮಾಡಿಕೊಡು. ಅವರಾಗಿ ಕೇಳಿ ಹೋಗುವವರಲ್ಲ, ಅವರಾಗಿ ಕೇಳಿ ಹೋಗುವವರಲ್ಲ, ಅವರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಒಂದು ಕಳಕಳಿಯನ್ನು ನಾವು ಇಲ್ಲಿ ವಿನಂತಿಸಿಕೊಳ್ಬೇಕು. ಹಾಗೆ ಇವತ್ತು ನೋಡಿ, ಇವತ್ತು ನಾನು ನಿನ್ನೆ ಸ್ಪೋರ್ಟ್ಸ್ ಆಯಿತು, ಕ್ರೀಡೆ ಆಯಿತು, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸುಮಾರು 25 ತಂಡದ ಕಾರ್ಯಕ್ರಮಗಳು, 25 ಸಂಘದ ವತಿಯಿಂದ ನಾನು 9 ಗಂಟೆಗೆ ಬಂದು ಇವತ್ತು ಕೂತಿದ್ದೇನೆ. 6 ಗಂಟೆಯವರೆಗೆ ಇವತ್ತಿನವರೆಗೆ ಈಗವರೆಗೆ ಎದ್ದಿಲ್ಲ ನಾನು. ಮತ್ತು ಅರ್ಧ ಗಂಟೆ ಊಟಕ್ಕೆ ಹೋಗಿ ಬಂದರೆ ನಾನು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. 25 ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು 2 ಕಣ್ಣು ಸಾಲುವುದಿಲ್ಲ. ಅಂಥ ಒಂದು ಕಲಾ ಸಂಸ್ಕೃತಿ ನಮ್ಮ ಪೀಳಿಗೆಯಲ್ಲಿ ಇದೆ, ಇವತ್ತಿನ ಪೀಳಿಗೆಯಲ್ಲಿ ಇದೆ ಅಂತ ಹೇಳಿದರೆ ನಾವೆಲ್ಲ ಮೆಚ್ಚುವಂಥದ್ದು. ಅದು ಇವತ್ತು ಬಹುಶಃ ಇಡೀ ಹಳ್ಳಿಯಲ್ಲಿ ಎಲ್ಲವನ್ನು ಸಂಘದ ಜೊತೆ ಒಗ್ಗೂಡಿಸಿಕೊಂಡು ಇವತ್ತು ತಂದು ಆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿದ್ದೇವೆ. ಆದ್ದರಿಂದ ಅದೇ ಥರ ಕ್ರೀಡೆಗೂ ಕೂಡ ನಾವು ಪ್ರೋತ್ಸಾಹ ಕೊಟ್ಟಿದ್ದೇವೆ. ಬಂಟ ವಿಶ್ವ ಸಮ್ಮೇಳನದಿಂದ ಇದು 2 ಅನುಕೂಲ ಆಗಿದೆ ಅಂತ ಹೇಳಿ ನನ್ನ ಮುಂದಿನ ಭಾಷಣ ನಾನು ಹೀಗೆ ಒಂದು ದೊಡ್ಡ ಸಭೆಯಲ್ಲಿ ನಮ್ಮ ಸಂಪನ್ಮೂಲಗಳಲ್ಲಿ ನಾವು ಇದು ಕೇಳಬೇಕಾದ್ದು, ನೀವು ದಯವಿಟ್ಟು ಇದು ಕೇಳಬೇಕಾದದ್ದು. ಇವತ್ತು ಬೆಂಗಳೂರಿನಲ್ಲಿ ಬಂಟಸಂಘದಲ್ಲಿ 2 ಸ್ಕೂಲ್ ಮಾಡಿದ್ದೇವೆ. ನಮಗೆ ಬಹಳ ದೊಡ್ಡ ಸಂಪನ್ಮೂಲ ಇದೆ. ಬಾಂಬೆಯಲ್ಲಿ ಕೂಡ 2 ಸ್ಕೂಲ್ ಮಾಡಿದ್ದಾರೆ, ಅಲ್ಲಿ ಕೂಡ ಸಂಪನ್ಮೂಲ ಇದೆ. ನಾವು ಪೂರ್ಣದಲ್ಲಿ ಇವತ್ತು ಒಂದು ನಮ್ಮ ಸಂತೋಷ್ ಶೆಟ್ಟಿ ಅವರು ಎಲ್ಲಿದ್ದಾರೆ, ಅವರು ಕೂಡ ಒಂದು ಹಾಲನ್ನು ಕಟ್ಟಿದ್ದಾರೆ, ಅಲ್ಲಿ ಅವರು ಕೂಡ ತುಂಬ ಸಂಪನ್ಮೂಲ ಇದೆ. ನಮ್ಮಲ್ಲಿ ಇವತ್ತು ಮಂಗಳೂರಿನಲ್ಲಿ ನಮ್ಮ ಮಾತೃ ಸಂಘದಲ್ಲಿ ಇವತ್ತು ಹಿರಿಯರು ಬಿಟ್ಟು ಹೋದಂಥ 2 ಪ್ರಾಪರ್ಟಿಗಳು, ಸುಮಾರು 1000 ಕೋಟಿ ರೂಪಾಯಿ ಬೆಲೆ ಬಾಳುವ 2 ಪ್ರಾಪರ್ಟಿಗಳು ನಾವು ಇವತ್ತು ಏನು ಮಾಡ್ತಾ ಇಲ್ಲ. ಎಲ್ಲೊಂದು ಕಡೆ ದುಃಖ ಆಗ್ತಾ ಇದೆ. ನಮ್ಮ ಅಜಿತ್ ಮಾಲಾಡಿ ಅವರು ಸದಾನಂದ ಶೆಟ್ಟಿ ಅವರಿಗೆ ಸಾಥ್ ಕೊಟ್ಟು 2003ರಲ್ಲಿ ಅವರು ಕೂಡ ಒಂದು ದೊಡ್ಡ ವಿಶ್ವ ಸಮ್ಮೇಳನವನ್ನು ಮಾಡಿದರು. ಇವತ್ತು ಅವರ ಜೊತೆ ನಾವೆಲ್ಲ ಕೈಗೂಡಿ ನಮ್ಮ ಮಾತೃ ಸಂಘದ ಮಂಗಳೂರಿನ ಈ 2 ಪ್ರಾಪರ್ಟಿನಲ್ಲಿ, ಈ 2 ಆಸ್ತಿಯಲ್ಲಿ ಇದರಲ್ಲಿ ಕಂಟಿನ್ಯೂಸ್ ಸಂಪನ್ಮೂಲ ಬರಬೇಕು. ಈ ಸಂಪನ್ಮೂಲದಿಂದ ನಮ್ಮ ಸಮಾಜದ ಆರ್ಥಿಕವಾಗಿ ಹಿಂದುಳಿದವರಿಗೆ ಇವತ್ತು ಎಲ್ಲೆಲ್ಲಿ ಹಳ್ಳಿಯಲ್ಲಿ ಮುಖ್ಯವಾಗಿ ವಿದ್ಯೆಗೆ ಅವಶ್ಯಕತೆ ಇರುವಂಥದ್ದು, ಅಲ್ಲಿಂದ ದಾನ ಧರ್ಮಗಳು ಆಗಬೇಕು, ಎಲ್ಲರೂ ನಮ್ಮ ಸಮಾಜದಲ್ಲಿ ವಿದ್ಯಾವಂತರು ಆಗಬೇಕು ಅಂತ ಹೇಳಿ ಇವತ್ತಿನ ಈ ವೇದಿಕೆಯಲ್ಲಿ ಈ ಸಮಾರಂಭದಲ್ಲಿ ನಮ್ಮನ್ನು ಸನ್ಮಾನ ಮಾಡಿದಂಥ ಈ ಒಂದು ವಿಶ್ವ ಸಮ್ಮೇಳನದಲ್ಲಿ ಜಾಗತಿಕ ಬಂಟ ಸಂಘದ ಎಲ್ಲ
ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ವಂದನೆಗಳು ಹೇಳುತ್ತಾ ನನ್ನ 2 ಮಾತುಗಳನ್ನು ನಾನು ಇಲ್ಲಿ ಮುಗಿಸುವುದಿಲ್ಲ. ಈ ಭಾಷಣ ಇವತ್ತು ನಾನು ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ. ಎಲ್ಲರೂ ಹೇಳ್ತಾರೆ ಪ್ರಕಾಶನಿಗೆ ಭಾಷಣ ಬರುವುದಿಲ್ಲ ಅಂತೇಳಿ. ನನ್ನ ಅನಿಸಿಕೆ ಮತ್ತು ಅನುಭವವನ್ನು ಹೇಳುತ್ತಾ ನಾನು ಈ ಭಾಷಣದಲ್ಲಿ ಇವತ್ತು ಫುಲ್ ಸ್ಟಾಪ್ ಹಾಕದೆ ಇದು ಕ್ರಮ ಹಾಕಿ ಮುಂದಿನ ಈ ಸಭೆಯಲ್ಲಿ ಮುಂದೆ ನಾವು ಏನು ಮಾಡಬೇಕು ಅನ್ನುವ ಒಂದು ಹಿರಿಯರು ನಾವೆಲ್ಲರೂ ಒಟ್ಟು ಸೇರಿ ಚರ್ಚೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯಗಳಿಂದ ಮುಂದಿನ ದಿನದಲ್ಲಿ ನಾವು ಏನು ಮಾಡಬೇಕು, ಸಮಾಜಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಚರ್ಚೆಯನ್ನು ಮಾಡಿಕೊಂಡು ಅದು ಚರ್ಚೆ ಬಹಳ ಹಿತಕರಿಯಾದ ಚರ್ಚೆ ಆಗಬೇಕು. ಆ ಡಿಬೇಟ್ ನಮಗೆ ಚರ್ಚೆಯಾಗಿ ಆ ಪ್ರಶ್ನೆಯಾಗಿ ಉಳಿಬಾರ್ದು ಅನ್ನುವ ಇನ್ನೊಂದು ಸಂಘಟನೆಯಲ್ಲಿ ಇನ್ನೊಂದು ಸಭೆಯಲ್ಲಿ ನಾನು ಮಾತಾಡಲಿಕ್ಕೆ ಬರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಆಶಯ ನೆರವೇರಲಿ. ಬಂದನು ಗಮನಿಸೋಡು ಕೆಲವು ಕಡೆ ನಮ್ಮ ಮಸ್ತ್ ಸಾಧ್ಯ ಆಯ್ನಾತ್ ವ್ಯವಸ್ಥೆ ಮಾಡಿದ ನೀರು ದೀಜಿದ್ದೇನೆ ಐಟ ದಯದಿ ತೀರ್ತು ಉಂತಾರೆ ಬಲ್ಲಿ ಸ್ವಲ್ಪ ನಿಖಲ ಮಿತ್ತೆ ನೀರು ಜಮಾ ಇತ್ತಂದ ಒಂಚೂರು ಜಾಗ್ರತೆ ಮಾಡ್ತಲ್ಲಿ. ಆತ್ಮೀಯರ ನಮ್ಮೊಟ್ಟಿಗೂ ರಾಜೇಶ್ ಎನ್ ಶೆಟ್ರೋಲೇರ್ CMD ರಾಕ್ಷಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಈ ಸಂಸ್ಥೆದ ಮಹಾದಾನಿ ಬಾರಿ ಎಲ್ಲಿಯ ಪ್ರಾಯಡು ಬಾರಿ ಮಲ್ಲ ಸಾಧನೆ ಮಾಡ್ತಾನೆ ಜನ ರಾಕ್ಷಿ ಡೆವಲಪರ್ಸ್ದ CMD ನಮ್ಮ ಪ್ರೀತಿದ ಕೊಡುಗೈ ದಾನಿ ಮುಂಬೈ ಮಹಾನಗರಡು ಬಾರಿ ಸರಳ ಸಜ್ಜನಿಕೆದೊಟ್ಟಿಗೂ ನಯ ವಿನಯದೊಟ್ಟಿಗೂ ಪ್ರತಿ ಬಂಧುಗಳೊಟ್ಟಿಗೂ ಪ್ರೀತಿ ವಿಶ್ವಾಸದೊಟ್ಟಿಗೂ ಸಹಕಾರ ಮಾಡ್ತಂದು ಸಮಾಜ ಸೇವೆನೆ ಏತ್ ಸಾಧ್ಯ ಉಂಟು ಆತ ತನ್ನ ಕೊಡುಗೆದ ಮುಖೇನ ಮಲ್ತೊಂದು ಯಾನೋರಿ ಹಿರಿಯ ಯಶಸ್ವಿ ಉದ್ಯಮಿ ಮಾತ್ರತ್ ಯಾನು ಹೃದಯವಂತ ಕೊಡುಗೈ ದಾನಿ ಪತ್ನಿ ತೋಜ್ಪಾದಂಚಿನ ರಾಕ್ಷಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈದ CMD ರಾಜೇಶ್ ಎನ್ ಶೆಟ್ರಿಗೆ ವಿಶ್ವ ಬಂಟರ ಸಮ್ಮೇಳನದ ಗೌರವ ಸನ್ಮಾನ ಒಂದು ಮಲ್ಲ ತಾಟಿದ ಗೌರವವನ್ನು ಮಾತ ಸಂದಾಯ ಮಲ್ಪಡು ಒಂದರನ್ನ ಇನ್ನ ಪ್ರೀತಿ ವಿಶ್ವಾಸ ಜೇನೆ ಮುಳೆಯೊಂದು ಪಡ್ ವೇದಿಕೆದ ಮಾತ ದಾನಿಲೆಗೆ ಗೌರವ ಮಲ್ಪ ಐದು ಭಿನ್ನನೆ ಭಗವಂತೆ ನಮ್ಮೊಟ್ಟಿಗೂ ಏಪಲ ರಕ್ಷಣೆ ಮಲ್ಪರೆ ಜಗದೊಡೆಯ ಉಲ್ಲೆ ಕೋಡೆ ನುವೆ ಬರ್ಸ ಬರ್ಪುಂಡಿತಂದಂಡ ನಮ್ಮ ಕ್ರೀಡೆದ ವ್ಯವಸ್ಥೆ ಹೆಂಚಾತು ಇನಿ ಈ ಪೊರ್ತುಡು ನಮ್ಮ ಸಮಾರೋಪಕ್ಕೆ ಒಂಜಿ ಒಂಜಿ ದಿವ್ಯ ವರ್ಣನ ಸಿಂಚನಾತ್ ನಮ್ಮ ಗೆರೆಪ ತೆಡಿಲುಂಡು ಮೊಬೈಲ್ ಬಳಸೋಡ್ಚಿ ಎಲೆಕ್ಟ್ರಿದ ವಯರ್ ದಲ್ಪ ಒಂತೆ ಅಲ್ಯೂಮಿನಿಯಂ ಕಂಬದಲ್ಪ ದಯದೀತಿ ಜಾಗ್ರತೆ ಮಲ್ಪನೆ ಹೊರಗದೆ ಎರಲ ಉಂತೋಚಿ ಪತ್ತೋಚಿ ನಮ್ಮ ಜಾಗ್ರತೆ ನಮ್ಮ ಮಲ್ತೊನಗ ಬೊಕ್ಕ ಪೂರ ಭಗವಂತನಂಚಿ ಬುಡ್ಕ ಬಿನ್ನರೆ ನಮ್ಮೊಟ್ಟಿಗೂ ಈ ಸಂಸ್ಥೆದ ಮಹಾದಾನಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯುಳ್ಳೇರು ಈ ಭವ್ಯವಾದಂಚಿನ ಕಾರ್ಯಕ್ರಮ ಶ್ರೀ ಸದಾಶಿವ ಶೆಟ್ಟಿ ವೇದಿಕೆಡೆ ನಡತೊಂದು ಯಾನ ಆತ್ಮೀಯವಾದ ವಿನಂತಿ ಮಲ್ಪೆ ಶುಭಾಶೀರ್ವಾದದ ಹಾರೈಕೆದ ಪಾತ್ರ ಸದಾಶಿವ ಶೆಟ್ರೆ ನಮ್ಮೆದು ಮಾತರಿಗಳ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ, ಶೆಟ್ರೆ ಪರಮೇಶ್ವರರು ಹೇಳಿದ್ದಾರೆ ಹಾಗೆ ಶೆಟ್ಟೀಸ್ ಆ್ಯಂಡ್ ಶೆಟ್ಟೀಸ್ ಎಲ್ಲ ಶೆಟ್ರೆ. ಈ ಉಡುಪಿಯ ಕ್ಷೇತ್ರದ ದೇವರಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮನ ಮಾಡಿಸಿಕೊಂಡು ನನ್ನ ಆರಾಧ್ಯ ದೇವರನ್ನು ಸ್ಮರಣೆ ಮಾಡಿ ನಾನು ಮಾಡ್ತೇನೆ. ಮತ್ತು ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಮಾತಾಡುವ ಸಂದರ್ಭ ಅಲ್ಲ. ಮೇಲಿಂದ ಗರ್ಜನೆ ಆಗ್ತಾ ಉಂಟು. ಮೊದಲು ಇಲ್ಲಿ ಇದು ಮ್ಯೂಸಿಕ್ಕಿದ್ದು ಗರ್ಜನೆ ಇತ್ತು, ಈಗ ಮೇಲಿಂದ ಗರ್ಜನೆ ಆಗ್ತಾ ಉಂಟು. ಸೊ ಹೆಚ್ಚಾಗಿ ನಾನು ಮಾತಾಡೋದಿಲ್ಲ. ನಿನ್ನೆಯಿಂದ ನಾನು ಇಲ್ಲಿದ್ದೇನೆ, ನಿನ್ನೆ ಬೆಳಗಿಂದ ಭಾಳ ಸಂತೋಷ ಆಯಿತು. ಭಾಳ ಅದ್ಧೂರಿಯ ಕಾರ್ಯಕ್ರಮ ಐಕಳ ಹರೀಶ್ ಶೆಟ್ಟರ ನೇತೃತ್ವದಲ್ಲಿ ನಡೆದಿದೆ. ಅವರಿಗೆ ಮೊದಲಾಗಿ ನಾನು ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ತೇನೆ. ಮತ್ತು
ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತೇನೆ. ಸೊ ಮುಖ್ಯವಾಗಿ ಏನಂದರೆ ಇದರ ಉದ್ದೇಶ ಏನಿದೆಯೋ ಆ ಉದ್ದೇಶ ಸಂಪೂರ್ಣ ಆಗಿದೆ. ಬಂಟರನ್ನು ಎಬ್ಬಿಸುವಂಥ ಕೆಲಸ ಐಕಳ ಹರೀಶಣ್ಣ ಮಾಡಿದ್ದಾರೆ. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಹಿಂದೆಯೂ ಇತ್ತು, ಇನ್ನೂ ಇದೆ. ಬಂಟ ಸಮುದಾಯವನ್ನು ನಾವು ಹೇಳ್ತೇವೆ, ಬಂಟ ಸಮುದಾಯದಲ್ಲಿ ಬೇರೆ ಬೇರೆ ಪಂಗಡಗಳಿವೆ. ಒಂದು ರಿಚ್ ಇದ್ದಾರೆ, ಶ್ರೀಮಂತರು, ಮಿಡಲ್ ಕ್ಲಾಸ್ ಇದ್ದಾರೆ, ಆಮೇಲೆ ಭಾಳ ಬಡವರಿದ್ದಾರೆ. ಈ ಸಂಘ ಸಂಸ್ಥೆಯ ಉದ್ದೇಶವೇ ಇದೆ, ಬಡವರಿಗೆ ಇದರಿಂದ ಏನಾದರೂ ಸಹಕಾರ ಸಿಗುವ ಹಾಗೆ ಮಾಡಬೇಕು, ಅವರ ಕಣ್ಣೀರು ಒರೆಸುವಂಥ ಕೆಲಸ ನಾವು ಮಾಡಬೇಕು. ಅದೇ ಉದ್ದೇಶದಿಂದ ನಾವು ಈ ಜಾಗತಿಕ ಬಂಟರ ಸಂಘಕ್ಕೆ ನಾನು ಸಪೋರ್ಟ್ ಮಾಡಿದ್ದೇನೆ. ಐಕಳ ಹರೀಶಣ್ಣ ಅಂತ ಮಹಾನೇತಾರ ನಾಯಕರು ನಮಗೆ ಸಿಕ್ಕಿದ್ದೇ ಈ ಬಂಟ ಸಮುದಾಯಕ್ಕೆ ಒಂದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ಬಂಟ ಸಮುದಾಯದಲ್ಲಿ ಹುಟ್ಟುವುದೇ ಒಂದು ನಮ್ಮ ಭಾಗ್ಯ. ಈ ತುಳುನಾಡಿನಲ್ಲಿ ಹುಟ್ಟಿದ್ದೇ ಭಾಗ್ಯ, ಬಂಟ ಸಮುದಾಯದಲ್ಲಿ ಹುಟ್ಟಿದ್ದಂತೂ ಮಹಾಭಾಗ್ಯ. ಅದರಲ್ಲೂ ಆ ಸಮುದಾಯವನ್ನು ಈಗ ಒಗ್ಗಟ್ಟಾಗಿ ಎಲ್ಲರನ್ನು ಸೇರಿಸಿ, ಕಾಸರಗೋಡಿನಿಂದ ಹಿಡಿದು ಬೈಂದೂರುವರೆಗೆ ನಾವು ಎಲ್ಲರನ್ನು ಸೇರಿಸಿ ಈ ಜಾಗತಿಕ ಬಂಟರ ಸಂಘವನ್ನು ನಾವು ಬಲಿಷ್ಠವಾಗಿ ಮಾಡಬೇಕು. ಎಲ್ಲರೂ ಇದರಲ್ಲಿ ಸಹಭಾಗಿಯಾಗಬೇಕು. ಇದೇ ನಮ್ಮ ಉದ್ದೇಶ ಈ ಸಂಘ ಸಂಸ್ಥೆಯದು. ಬಡವರಿಗೆ ಇದರಿಂದ ಪ್ರಯೋಜನ ಆಗಬೇಕು, ನಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಇದರಿಂದ ಏನಾದರೂ ಲಾಭ ಆಗಬೇಕು, ಪ್ರಯೋಜನ ಆಗಬೇಕು ಎನ್ನುವ ಮಹಾ ಉದ್ದೇಶದಿಂದ ನಾವು ಈ ಜಾಗತಿಕ ಬಂಟರ ಸಂಘಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಐಕಳ ಹರೀಶಣ್ಣ ಅಂತವರ ನೇತೃತ್ವದಲ್ಲಿ ನನಗೆ ಸಂಪೂರ್ಣ ಭರವಸೆ ಇದೆ. ಅವರು ಈ ಸಂಸ್ಥೆಯನ್ನು ಅತ್ಯಂತ ದೊಡ್ಡ ರೀತಿಯಲ್ಲಿ ಸಮಾಜವನ್ನು ಗಟ್ಟಿ ಮಾಡುವಂಥ, ಒಗ್ಗಟ್ಟು ಮಾಡುವಂಥ ಕೆಲಸ ಅವರನ್ನು ಮಾಡ್ತಾರೆ. ಅವರಿಗೆ ನಾವೆಲ್ಲ ಸಹಕಾರ ಮಾಡಿ ಒಳ್ಳೆಯದಾಗಿ ಮಾಡೋಣ. ಮತ್ತು ನಾವು ನಂಬಿದ ಆ ಸತ್ಯ ದೈವಗಳು, ದೇವಿ ಭಗವತಿ, ದುರ್ಗಾ ಪರಮೇಶ್ವರಿ, ಮತ್ತು ನಾನು ನಂಬಿದ ದೈವಗಳು ಪಂಜುರ್ಲಿ, ಜುಮಾದಿ, ಕಲ್ಲುಟ್ಟಿ ಎಲ್ಲರಿಗೂ ನಮನ ಮಾಡ್ತೇವೆ. ಎಲ್ಲರ ಆಶೀರ್ವಾದ ನಮಗೆ ಇದೆ, ಖಂಡಿತವಾಗಿ ಇದೆ. ಇಲ್ಲದಿದ್ದರೆ ಇಷ್ಟೊಂದು ದೊಡ್ಡ ನಮ್ಮ ಸಮಾರಂಭ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲರಿಗೂ ಇನ್ನು ಮುಂದೆಯೂ ಒಳ್ಳೆಯ ಕಾರ್ಯಕ್ರಮ ಇದೆ, ಅದನ್ನು ವೀಕ್ಷಿಸಿ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಧನ್ಯವಾದ. ಜೈ ಬಂಟ್ಸ್. ಧನ್ಯವಾದಗಳು ಅಣ್ಣ. ಕಾರ್ಯಕ್ರಮ ಮುಗಿಪುವ ದುಂಬುದೊಂಜಿ 5-10 ನಿಮಿಷಡು ಕಾರ್ಯಕ್ರಮ ಮುಗಿಯುಂಡು. ಆನಂದ್ ಎಂ ಶೆಟ್ಟಿ ತೋರಿಸೋಲ್ಲರೆ ರೆಡ್ಡೆ ಭಿನ್ನನ ಪಾತ್ರ ಬಂದೆ ಭಿನ್ನ ಮಲ್ ಎನ್ನ ಬಂಟ ಬಾಂಧವರೇ ಮಾತ ನಮಸ್ಕಾರ. ಇನ್ನಿತ ಸಮಾರಂಭ ಬಾರಿ ಎಡ್ಡೆ ನಡೀತದೆ. ದೇವರನ್ನ ದಯವನ್ನು ಬಿಂದೆ ಕೋಡೆ ಕುಡ್ಲಾಡು ಬಾರಿ ಬರ್ಸಗೆ ಕೋಡೆಗೆ ನೀ ಮೂಲ ಬರ್ಸ ಬರ್ತದೆ. ನಮ್ಮ ಫಂಕ್ಷನ್ ಮಸ್ತ್ ಲುಕ್ಸಾನ್ ಆತು, ನಿಗಲೆ ಬರದೆ ಪೂರೆ ಮಸ್ತ್ ಅನಾನುಕೂಲ ಆತು. ಸಮಾರಂಭ ಮುಗಿಪನಗನೆ ಬರ್ಸ ಬರ್ತದೆ. ಅವು ಐ ಥಿಂಕ್ ಇಟ್ ಇಸ್ ಎ ಗುಡ್ ಸೈನ್. ಐಕಳ ಹರೀಶಣ್ಣೆ ಅದನ್ನ ವಿಷಯ ಹೆಚ್ಚಿ ಪಂಪಿನ ಏತು ಪಂಡ ಕಡಿಮೆನೆ ಒಂಜಿ ಬಾಯಿ 1,000 ಬಾಯಿ ಬೋಡಾವು ಆರು ಜಾಗತಿಕ ವಿಶ್ವ ಬಂಡರ ಜಾಗತಿಕ ಸಂಘದ ಅಧ್ಯಕ್ಷರಾಯನ ಬಕ್ಕ ಏತು ಇಂಪ್ರೂವ್ಮೆಂಟ್ ಆದ್ರೆ ಏತು ಒಂಜಿ ಸಕ್ಸಸ್ ಬಲ್ತು ಕೊಡ್ತಾರೆ ಬಂಡ. ಅವು ನಮ್ಮ ಬಂಡರಿಗೆ ಒಂಜಿ ಭಾಗ್ಯವನ್ನು ಮಾಡಲಿ ದೇಪನ್ನಾಗ ಅತಿ ತೀರಾ ಬಡತನಿತ್ಯ ಜನಗಳಿಗೆ ಅಗಲ್ನ ಇಲ್ಲಿ ಬದುಕಬಹುದು, ಇಲ್ಲದಡೆಗ್ಬೋದು, ಅಗಲಿಕ್ಕೆ ಸ್ಪಂದನೆ ಬಲ್ತದೆ. ಅಗಲ್ನ ಕಣ್ಣೀರು ಒಂಜಿ ಬಾರಿ ಮೇಲೆ ಕೆಲಸ ಮನುಷ್ಯಕ್ಕೆ ಸಕ್ಸಸ್ ಬರ್ಪಿಂದ ಬಂಡ ಆ ಒಂಜಿ ಸಕ್ಸಸ್ ಕೆಲವು ರಾಜಕೀಯ ಸಕ್ಸಸ್ ಬರ್ಪಡು, ವಿದ್ಯಾಮಾನ ಸಕ್ಸಸ್ ಬರ್ಪಡು, ಅಥವಾ ವಿಜ್ಞಾನೋಡ ಅವಡು ಒಯ್ಲ ಸಕ್ಸಸ್ ಬರ್ಪಡು. ಈ ಸಾಮಾಜಿಕಡು ಸಕ್ಸಸ್ ಆಪಿನಾಡ ಸಾಮಾಜಿಕ ಸೋಷಿಯಲ್ ವರ್ಕ್ ಕೆಲಸ ಬಲ್ಪದಲ್ಲ ಕಾಂಪಿಟೇಷನ್ ಇಚ್ಚಿದಲ್ಲ ಯಾನ್ ಬಲ್ಪ ನಲಜಿ ಐಕೊಂಜಿ ಸ್ಪೆಷಲ್ ಜನಕಲು ಸಾಧಾರಣ ಕುರ್ಮಿಲ್ ಗುತ್ತು ಬಕ್ಕ ಎಲ್ಲರೂ ಗುತ್ತದ
ಪೂರ್ವಜರನ ಒಂಜಿ ಆಶಪ್ಪು ಎಂಗನ ಫ್ಯಾಮಿಲಿ ಒಂಜಿ ಬಾಲ ಪುಟ್ಟುಡು ಆಯೆ ಸನ್ಯಾಸತ್ವಗೆ ತೋಡು 50 ವರ್ಷ ಪ್ರಾಯವನಗನೆ ಸನ್ಯಾಸತ್ವ ನಾವು ಹೇಸ್ಲೇಕನೆ ಸನ್ಯಾಸತ್ವ ದೀಕ್ಷೆಗತ ಲೆಕ್ಕನೆ ದೇಗನಾಗ ಅದನ್ನ ಕಾರ್ಬಾರ್ ಬಿಸ್ನೆಸ್ ಮಾತ ಬಿಡ್ದು ನಮ್ಮ ಸೇವೆ ಮಲ್ಪೆರೆ ಬಿಡಾಡ್ತಿರಾರು ಅವು ಪೂರಗಳ ಎರಗಿನ ಸಾಧ್ಯ ಇಜ್ಜಿ ದೇಗನಾಗ ಜವನದ ಟೈಮ್ ಬೆನಿಪಿನ ಟೈಮ್ ದೊಡ್ಡ ಮಲ್ಪನ ಟೈಮ್ ಮನುಷ್ಯ ಆಯನ ಟೈಮ್ ಇಜ್ಜಿ ಎಂಗಲೆ ಮಾತ ಒಂಜಿ ಇನ್ವಿಟೇಷನ್ ಮಾತ್ರ ಮಂಡ ಬೆಚ್ಚ ಅಡೆ ಪೋಡ ಬಡ್ಚದ ಕೆಲಸ ಬಿಡ್ದು ಸೊ ಹೀ ಈಸ್ ದೇರ್ ಹೀ ಈಸ್ ಮೀಟಿಂಗ್ ಎವರಿ ಒನ್ the less privileged people, he will go, he will attend them, he will ensure that they are undertaken. ಇದಕ್ಕೆ ಮಧ್ಯಮಶ್ರೀ ಅವಡು ಆರೋಗ್ಯ ಅವಡು ಶಿಕ್ಷಣ ಅವಡು ಇದೊಂದು ಹೊಸತು ಚಾಪ್ಟರ್ ಓಪನ್ ಆಡು ಉದ್ಯೋಗ ಬಕ ನಿರುದ್ಯೋಗ ಬಕ ಶಿಕ್ಷಣ ಬಂದು ಭಾರಿ ಒಂದೆರಡು ಕನ್ಸೆಪ್ಟ್ ಅವು ಗವರ್ಮೆಂಟ್ ಮಲ್ಪನ ಕೆಲಸ ಮತ್ತು ಮಲ್ತಂದ್ರೆ ಅವಳ ಒಂಜಿ ಶೆಲ್ ಮಲ್ತು ಮೂಲು ಕೆಲ ಮತ ಟ್ರೈನಿಂಗ್ ಕೋರ್ಸು ಟೆಕ್ನಿಕಲ್ ಕೋರ್ಸು ಎಜುಕೇಷನ್ ಟ್ರೈನಿಂಗ್ ಸೆಂಟರ್ ಮಲ್ತ ಆಗಲಿಕ್ಕೆ ಹಾಗೆ ಪ್ರೋತ್ಸಾಹ ಕಲ್ಪಿಲಕ್ಕ ಎಡೆಡ್ ಕಂಪೇರ್ಡ್ ಕೆಲಸ ಸಿಕ್ಕಲಕ್ಕ ಅಥವಾ ಎಡ್ಡೆ ಉದ್ಯಮ ಸ್ಟಾರ್ಟ್ ಮಾಡ್ಕೊಳಕ್ಕ ದರ್ ಆರ್ ಸೋ ಮೆನಿ ಅನ್ಸಿಲರಿ ನೀಡ್ಸ್ ಇದು ಎಂಕ್ಲೆ ಮತ್ತೆ ಮಸ್ತ್ ಐಟಮ್ಸ್ ಮತ್ತೆ ಬೋರ್ಡ್ ಹಾಕೊಂಡು ಸೊ ವಿ ಕ್ಯಾನ್ ಪ್ರಮೋಟ್ ಸಂಬಡಿ ಇಫ್ ಇಟ್ ಇಸ್ ಇಂಟೆಲಿಜೆಂಟ್ ಇಫ್ ಇಸ್ ಎಂಬಿಷಿಯಸ್ he is working hard because only the thing is if you want to start business you should be ambitious, you should be hard working and you should not have holidays, you should not get tired, or you must concentrate yourself. If you want to concentrate yourself, if you can put more time on your job or on your profession, then you will be successful. The ಅಂಚನೆ ಆರು ಮಲ್ತಂದಿಲ್ಲ ಹೆಚ್ಚಿನ ಪಾತ್ರ ಇಜ್ಜಿ ಸಮಯ ಆತಿ ಫೇವರ್ ಇಜ್ಜಿದಿ ದೇವರ ಎಡ್ಡೆ ಮಲ್ಪಡು ನಿಗಲ್ಪುರ ಒಂಜೆ ಮನಸ್ಸಿಡು ಅದಕ್ಕೆ ಸಹಾಯ ಮಲ್ಪಲೆ ಅದಕ್ಕೆ ಅದನ್ನ ಕೈ ಗಟ್ಟಿ ಮಲ್ತಾರೆ ನಾಡ ಪೂರ ಅప్పుడు ನಮ್ಮಡ ಎಡ್ಡೆ ರಿಸೋರ್ಸ್ಫುಲ್ ಜನಕುಲು ಇಲ್ಲರು ಅಗಲ್ನ ಐಡಿಯಾ ಗೆತ್ತಲ್ಲಿ ಅಗಲ್ನ ಹೆಲ್ಪ್ ಗೆತ್ತಲ್ಲಿ ಅಥವಾ ಈವನ್ ಅಗಲ್ನ ಕಂಪನಿ ಟ್ರೈನಿಂಗ್ ಆದ್ಲ ಮನುಷ್ಯ ಮಲ್ಪಡು ಏಕೆಂದರೆ ಈ ಉದ್ಯಮಕ್ಕೆ ಸ್ಟಾರ್ಟ್ ಮಲ್ಪಡು ನಾಡ ಜಸ್ಟ್ startup and pravadi startup baltanda it will be a close up apna bega it is better to get trained from some institutions or technical course avu maltanda is very good degannaga India is very big very huge country with a lot of talents lot of young people lot of opportunities because we have a lot of opportunities in our country and there are so many new things are coming new developments are coming whether it is in space whether it is defense whether it is in medicine whether it is biomedical or the education field, there are so many things, technical education, ಅಥವಾ ಇನ್ವೆನ್ಷನ್ ಅಥವಾ ಸಪೋಸ್ R&D ಓಪನ್ ಮಾಡ್ತಂದ್ರೆ ಸಪೋಸ್ ಎಡೆಡ ಕೆಮಿಸ್ಟ್ ಎಡೆಡ PhD ಮತ್ತೆ ಗೆದೊಂದು ವಿ ಕ್ಯಾನ್ ಡೆವಲಪ್ ಸಮ್ ಗುಡ್ ಪ್ರಾಡಕ್ಟ್ ಗುಡ್ ಮಾಲಿಕ್ಯೂಲ್ಸ್ ಅವತ್ತು ಹೆಲ್ಪ್ ಆಗಲಿಕ್ಕ ಟು ರಿಪ್ಲೇಸ್ ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ ಆರ್ ಎಕ್ಸಿಸ್ಟಿಂಗ್ ಫೆಸಿಲಿಟೀಸ್ ಸೊ there are a lot of opportunities. India is a huge country and with good talents. And India is liked by all. Nama go product maltanda worldwide accept happen. So there is a preference for Indian products. Ita pande I will close my 2 words and thank you. Jai Bunds. ವಂದನೆಗಳು ಪುಣೆ ಬಂಡ್ ಸಂಘದ ಅಧ್ಯಕ್ಷರೇ ರಟೆ ಪಾತ್ರ ಸಂತೋಷ್ ಶೆಟ್ಟಿ. ವೇದಿಕೆಯಲ್ಲಿನ ಮಾತೆರೆಗಳ ನಮಸ್ಕಾರ ಮಲ್ತೊಂದು ಅಂಚನೆ ಎದುರು ಕುಲ್ದಿನ ಎನ್ನ ಮಾತ ಬಾಂಧವರಿಗೆ ಅಡ್ಡಬರೊಂದು ಎನ್ನ ರಡ್ಡೆ ಶಬ್ದ ಇನ್ನಿತ ಎಂಕಲೆಗೆ ಎಂಕ ಬಕ್ಕ ಎನ್ನ ಧರ್ಮಪತ್ನಿಗೆ ಮಲ್ತಿನ ಅಂಚನಿಗೆ ಸನ್ಮಾನ ಯಾನ್ ಎನ್ನುವೆ ಸುರುಟಾದ ಎಂಗಲ್ನ ದೈವದೇವರನ ಆಶೀರ್ವಾದ ನಿಗಲ್ನ ಆಶೀರ್ವಾದ ಅಂಚನೆ ಸಮಸ್ತ ಪೂನದ ಬಂಟ ಬಾಂಧವ್ಯರನ್ನ ದಾನಿಲ್ನ ಎಂಗಲ್ಲವು ಭವನ ಕಟ್ಟಡ ಸಾಕಾರಿಯಾತನ ಎನ್ನ ಸಾಮಾಜಿಕ ಕೈಕರಿಗೂ ಏರೇರು ಪರೋಕ್ಷವಾದ ಪ್ರತ್ಯಕ್ಷವಾದ ಸಾಕಾರ ಮಲ್ದರ ಅಕಲಿಗೆ ಮಾತ ಈ ಸನ್ಮಾನನು ಯಾನು ಅರ್ಪಣೆ ಮಲ್ತೊಂದಿಲ್ಲ ಎರಡನೇದಾದ ಐಕಲ್ ಹರೀಶ್ ಶೆಟ್ರ್ ಬಕಾರ್ನ ಟೀಮು ಇನ್ನು ವರ್ಲ್ಡ್ ಬಂಡ್ ಸಂಘಗೂ ದಾದ ಮಲ್ತೊಂದುಲ್ಲರ ನಿಜವಾದ ಒಂದುವರಿ ವ್ಯಕ್ತಿ ಮಲ್ಪರ ಸಾಧ್ಯ ಇಜ್ಜಿ ಒಂದು ಅಸಾಮಾನ್ಯವಾಯಿನಂಚಿನ ಶಕ್ತಿ ಅರೆಗೆ ದೇವರು ಪರಿಪಾಲಿಸಿದರು ಅಂಚಾದ ಈ ಸಮಾಜವನ್ನು ಒಟ್ಟು ಮಲ್ತದು ಸಮಾಜದ ಕಟ್ಟಕಡದ ವ್ಯಕ್ತಿನ ಸಮಸ್ಯೆಯನ್ನು ಬಗೆಹರಿಸಿದಂಚಿನ ಈ ಮಹಾಮಲ್ಲ ಕಾಂಕರ್ಯ ಇನ್ನು ಆರು ಎತ್ತೋ ದಿನೋಡ್ದಿಂಚಿನ ಎತ್ತ ಪಿರೋಡು ಬೆನೊಂದುಲ್ಲೇರು ಐಟ್ ಹೆಂಗಲ್ಲ ಮಾಮ ಒಪ್ಪೇರು ಅತ್ತ ಬೆದಬೇತ ಜನಗಳು ಮಾತ ಉಲ್ಲೇರು ಪ್ರಕಾಶ್ ಶೆಟ್ರು ಎಗಡು ಬಾರಿ ಲಾಯ್ಕಡು ಪಾತೇರಿಯರು ಇಂಚ ಮಾತೆರನ್ನು ಒಟ್ಟು ಮಲ್ತದು ಬಾರಿ ಪೊರ್ಲದ ಈ ಕಾಂಕರ್ಯ ಮಲ್ದೇರು ದೇವರ ಮಾತೆರೆಗಳ ಆಯುಷ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಶಾಂತಿ ಕೊರ್ದು ಉತ್ತರೋತ್ತರವಾದ ಅಭಿವೃದ್ಧಿನ ಮಲ್ಪಡು ಹರಿಶನ್ನಗ ನನಾತ್ ದೇವರು ಶಕ್ತಿನ ಕೊಡು ಬಂದು ಯಾನು ಮಾತೆರೆಗಳ ಶುಭ ಆರೋಗ್ಯ ಮಲ್ತಂದು ರಡ್ಡು ಶಬ್ದನು ಮುಕ್ತಾಯ ಮಾಡ್ತಾರೆ. ವಂದನೆಗಳು ಬಂಟರ ಸಂಘ ಮುಂಬೈದ ಅಧ್ಯಕ್ಷರು ಚಂದ್ರಾಸ್ ಕೆ ಶೆಟ್ಟಿ ನಮ್ಮೊಟ್ಟುಗಳೇ ರಡ್ಡುಪಾಲ್. ಸೇರಿದಿನ ಮಾತ ಬಂಟ ಬಾಂಧವರಿಗೆ ಎನ್ನ ಪ್ರೀತಿಪೂರ್ವಕ ನಮಸ್ಕಾರ. ಇನ್ನು ವಿಶ್ವ ಬಂಟರ ಸಮ್ಮೇಳನಡು
ಸನ್ಮಾನ ಮಲ್ತಿನ ಐಕಲ್ ಹರೀಶ್ ಶೆಟ್ರು ಬಕಾರ್ನ ಪೂರ ಟೀಮ್ದಾಗಲಿಗೆ ಧನ್ಯವಾದಗಳು. ಅಂಚನೆ ಈ ಸನ್ಮಾನ ಇಡೀ ಮುಂಬೈ ಬಂಡ್ ಸಂಘದ ಮಾತ ಬಂಟೆ ಸಲ್ಲು ಮಂದಿ ಅನ್ನೊನ್ವೆ ಅಂಚನೆ ನೆಟ್ ದುಂಬುಗ್ಲ ಮಾಟ ಬಂಟೆರು ಇಂಚನೆ ಒಟ್ಟಾದ ಇಂಚನೆ ನಮ್ಮ ಬಂಟರನ್ನು ನಮ್ಮ ಐನಾತು ದುಮ್ ಗನಕ ಇಡೀ ಬಂಟ ಸಮಾಜ ಅಡ್ಡೆ ಆಡು ಬಂದು ಏನಾರು ಪಾತ್ರ ಮುಗಿಪುವೆ. ವಂದನೆಗಳನ್ನ ನಮ್ಮೊಟ್ಟಿಗೂ ಈ ಸಂಸ್ಥೆದ ಮಹಾದಾನಿ ಪ್ರವೀಣ್ ಭೋಜಶೆಟ್ಟರುಲೇರೆ ರಡ್ಡೆ ಶುಭನು. ಎಲ್ರಿಗೂ ನಮಸ್ಕಾರ. ಕೇಳುವ ಮನಸ್ಥಿತಿ ಯಾರಿಗೂ ಇಲ್ಲ ಮಳೆ ಬಂದದ್ರಿಂದ, ಅಂತಾಗಿ ಇನ್ನೊಮ್ಮೆ ಇಂಥದೇ ಇದಕ್ಕಿಂತ ಚೆನ್ನಾದ ಫಂಕ್ಷನ್ 25ಕ್ಕೆ ಆಗಲಿ ಅಂತ ಆಶಿಸುತ್ತಾ ಆ ಫಂಕ್ಷನ್ನಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳುತ್ತಾ ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಒಂತೆ ಪಾತೆರಂದಂಡ ಜನಕಲೆ ಗೆಡ್ಡೆ ಹಾಪುನೊಂದು ಮೇರ್ನ ಭಾಷೆ ನಂಗೆ ತೇರೆ ಯಾನು ಉಪಯಜ್ಜನ್ಯ ಪಾತೆರು ವೇದಿಕೆದ ಮಾತ ದಾನಿಲೇని ಗೌರವ ಮಲ್ಪಡಾಯನ ಧರ್ಮ ಐತೊಟ್ಟಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಪಡಾಯನ ಕರ್ತವ್ಯ. ಈ ಧರ್ಮ ಬೊಕ್ಕ ಕರ್ತವ್ಯದ ಮಧ್ಯೊಡ್ ನಮವುಲ್ಲ ಬೆನ್ನರೆ ಕಾರ್ಯಕ್ರಮದ ಅಂತಿಮ ಭಾಗವು ನಾವು ಬೈದ ಅಧ್ಯಕ್ಷರನ್ನ ಅನುಮತಿ ನಿಮಿತ್ತೆ ಇಂಚಾವರ ಬಲ್ಲಿ ಬಾರಿ ಅರ್ಜೆಂಟ್ ಮಲ್ತ ಪಾತೆರ ಕೋರ್ಜಿಯರಿಂದ ಎರಡಲ ವೇದಿಕೆದ ಬಿನ್ನೇರ ಪಾತೆರವರನ್ನ ದಯದೀದು ಪಾತೆರವಲ್ಲಿ ನಮ್ಮ ಮಾತೃ ದೇವೋಭವ ಅಂತ ಪನ್ಪುನಕಲು ನಮ್ಮ ವೇದಿಕೆಡೆ ಮಾತೆಗೆ ಒಂದು ಅವಕಾಶ ಕೊರಕ ಬಂಟರ ಸಂಘ ಮುಂಬೈದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಮಾಕೃಷ್ಣ ಶೆಟ್ರೆ ನಮ್ಮ ಮಹಾದಾನಿಲಾರೆ ಆರೆ രണ്ട് ಪಾತೆರ ವರೆ ಅಡಿಗೆ ಕಾರ್ಯಕ್ರಮ ಮುಗಿಯುವುದು. ನಮಸ್ಕಾರ. ವೇದಿಕೆ ಹಿಡಿತಿನ ಮಾತ ಗಣ್ಯರು ಇನ್ನಿತ ವರ್ಲ್ಡ್ ಫೆಡರೇಷನ್ ಅಧ್ಯಕ್ಷರಾದ ಹರೀಶ್ ಶೆಟ್ರಿಗೆ ಬೊಕ್ಕ ಮಾತ ಬೈದಿನ ಎನ್ನ ಬಂಧುಲಿಗೆ ಪ್ರೀತಿದ ಸೊಲ್ಮೆಲು ಹರೀಶ್ ಅಣ್ಣನ ಒಂದು ಕಾರ್ಯಕ್ರಮ ಭಾರಿ ಅದ್ಭುತ ಕಾರ್ಯಕ್ರಮ. ನಾ ಭೂತೋ ನಾ ಭವಿಷ್ಯತಿ ಪನ್ಪಿನಕ್ಕ ಭಾರಿ ಇಂಚಿನ ಕಾರ್ಯಕ್ರಮ ಮಲ್ಪೊಡ್ಡ ಬಂಟೆ ಏಪಲ ಪನ್ಪೆರೆ ಎಂಟೆದೆಯ ಬಂಟ ಅಂದು ಆರೆ ಎಂಟೆದೆಯ ಬಂಟ ಅಂದು ಪನ್ನರೆ ಎಂಗ ಭಾರಿ ಖುಷಿ ಆಪುಂಡು. ಭಾರಿ ಶೋಕದ ಕಾರ್ಯಕ್ರಮ. ಬಡವರ್ನ ಕಣ್ಣೀರು ಒರೆಸುನ ಇಲ್ಲು ಕಟ್ಟುನ ಇಂಚಿನ ಎಡ್ಡೆ ಕಾರ್ಯಕ್ರಮ ಮಲ್ತೊಂದಿಲ್ಲೇರು. ದೇವರ ಅರೆಗೆ ನನಲ ಹೆಚ್ಚ ಸಂಖ್ಯೆ ಮಲ್ಪುನ ಯೋಗ ಭಾಗ್ಯನು ಕೊರಡು. ಯೋಗಲ ಬೋರ್ಡ್ಗೆ ಈ ಕೆಲಸ ಮಲ್ಪರೆ ಭಾಗ್ಯಲ ಬೋರ್ಡು ರಡ್ಡಲ ಕೂಡುದು ಬತ್ತಂಡನೆ ಇಂಚಿನ ಕೆಲಸ ಆವಡು ಆಪುಂಡು. ದೇವರ ಮಾತರ್ನಲ್ಲ ಆಶೀರ್ವಾದ ಉಪ್ಪಡು ಇಂಚಲೆ ಸದಾ ಕೆಲಸ ಮಲ್ತೊಂದುಪ್ಪಡು. ಅದ್ರ ಆರೋಗ್ಯ ಆಯುರಾರೋಗ್ಯ ಮಾತ ದೇವರ ಎಡ್ಡೆ ಕೊರ್ದು ಕಾಪಾಡಡು. ಸರ್ವೇ ಜನ ಸುಖಿನೋ ಭವಂತು ಬಂದು ಎನ್ನ ರಡ್ಡು ಪಾತೆರಗು ಪೂರ್ಣ ವಿರಾಮ ಪಾದ. ಒಂದನೇನು ಸರ್ವೇ ಜನ ಸುಖಿನೋ ಭವಂತು ಪಂಪನ ಪಾತ್ರ ದೊಟ್ಟುಗು ಈ ಸಮಾರಂಭ ಈತ್ಲಾಯ್ಕ ಅವಡು ನಂಡ ನೆತ್ತ ಪಿರೋಡ್ದು ಮಲ್ಲ ಒಂಜಿ ಟೀಮ್ ಕೆಲಸ ಮಲ್ದನು ಏರ್ನ ಪುದರ್ ಪನ್ಪಿನಿ ಏರ್ನ ಪುದರ್ನ ಬುಡ್ಪಿನಿ ಆಪುಜಿ ನೆಟ್ಟು ಸ್ಪೋರ್ಟ್ಸ್ ಗಿರೀಶ್ ಶೆಟ್ಟಿ ತೆಲ್ಲರ್ಲ ರೋಷನ್ ಶೆಟ್ಟಿ ಡಾಕ್ಟರ್ಲ ಮಸ್ತ್ ಭಂಗವೈದೇರು ಅಕುಲ ಒಂಜಿ ಗೌರವನಿಗೆ ತೊಗೊಂಡು ಬಂದು ಕೇಳೋದಿಲ್ಲ ಗಿರೀಶ್ ಶೆಟ್ಟಿಲ್ಲ ಡಾಕ್ಟರ್ ಯಶವಂತ್ ಶೆಟ್ಲ ಅಂಚನೆ ಕಲ್ಚರಲ್ ನೇತೃತ್ವ ವಹಿಸಿದ್ದಾರೆ ಚಂದ್ರಾಸ್ ಶೆಟ್ಟಿಲ್ಲ ಬೊಕ್ಕ ಕರ್ನೂಲ್ ಮೋಹನ್ ರೈ ಕುಲ್ಲ ನಮ್ಮ ಇತಿಹಾಸ ಆಯ್ನಂಚಿನ ಮೆರವಣಿಗೆದ ನೇತೃತ್ವಕ್ಕೆ ತಂದಾರು ಸುಪ್ರಸಾದ್ ಶೆಟ್ರಲ್ಲ ಬೈಕಾಡಿ ಮೋಹನ್ ಶೆಟ್ರಲ್ಲ ಕ್ಯಾಟ್ರಿಂಗ್ ದ ಜವಾಬ್ದಾರಿಗೆ ತಂದಾರು ಸಂತೋಷ್ ಶೆಟ್ರು ಅಂಚನೆ ಪಾರ್ಕಿಂಗ್ ದ ಜವಾಬ್ದಾರಿಗೆ ತಂದಾರು ಶಿವಪ್ರಸಾದ್ ಶೆಟ್ರು ಅಂಚನೆ ಬೇತೆ ಬೇತೆ 20 ಮೂಜಿ ಸಮಿತಿಲೇನು ಮಲ್ದನು
ಮನ್ವರ್ ಶೆಟ್ಟಿ ತೋನ್ಸೆ ರಿಸೆಪ್ಷನ್ ಕಮಿಟಿ ಇನ್ ಬಂದ್ ಗೆತ್ತೊಂಡಲ್ಲ ಮಾತಾ ಕಮಿಟಿದಲ್ಲ ಜವಾಬ್ದಾರಿ ಹಿಂಗೆ ತೊಂದೇನೆ ದಯಮಾಲ್ತದ ನಿಗುಲೊಂಜಿ ಮಾತೇರ್ಲ ಮಿತ್ತು ಬರೋಡು ವೇದಿಕೆದ ಇಜನ ಎಂಕಲೆಗೆ ಸನ್ಮಾನ್ ತಾಪುಜಿ ದಯಬಣ್ಣ ಮುಂದೆ ಒಂಜಿ ಏತು ಬಂಗ ಬೈದೇರು ಬಂದಾಗ ಒಂಜಿ ಬಾರಿ ಮಲ್ಲ ಒಂಜಿ ಟೀಮ್ ನೆತ್ತ ಈ ಡೆಕೋರೇಷನ್ ಪ್ರಸಾದ್ ಶೆಟ್ಟಿ ಬೈದ್ ಮಲ್ದೇರಿ ಆರ್ಲ ಬರೋಡು ವೇದಿಕೆಗೆ ಬೊಕ್ಕ ಅಂಚನೆ ಪ್ಲೀಸ್ ಯಾನ್ ಪುದಾರ್ ಪನ್ಯಾಗಳು ಮಾತೆಲ್ಲ ಮಿತ್ತು ಬರೋಡು ಮನುವಲ್ ಬೊಕ್ಕ ಕೆಲವು ನಮ್ಮ ಎಂ ಸಿ ನಕುಲು ಇತ್ತೇರಿ ನಿತೇಶ್ ಶೆಟ್ಟಿ ಸಾಧಾರಣ 30 ಜನ ಉಳ್ಳೇರಿ ಆಗಲೇ ಪೂರ ಎಂಗಳು 30 ತಾರೀಕು ದಾನಿ ಎಲ್ಲ ಏಜಮ್ ಉಂಡು ಮುಲ್ಕಿಡು ಸಾಧಾರಣ ಒಂಜಿ ಧನ್ಯೋತ್ಸವ ಕೊರ್ರೆಂಡು ಮಾತ ಸಂಘದ ಪದಾಧಿಕಾರಿ ನಕುಲು ಐಕ್ ಬರುಡು ಉರೆಕಾನಿಕೆ ದೆಟ್ಟು ಸಾಯಿನಾಥ್ ಶೆಟ್ಟಿಲ್ಲ ನಮ್ಮ ಮಂಗಳೂರು ದೆಟ್ಟು ಸುದರ್ಶನ್ ಶೆಟ್ಟಿಲ್ಲ ಮಸ್ತ್ ಕೆಲಸ ಮಾಡ್ತೇರಿ ಏತ್ ಕೃತಜ್ಞತೆ ಸಲ್ಲಿಸಲ್ಲ ಸಾಧ್ಯಜಿ ಇತ್ತೆ ಮಾತೆರ್ಲ ಎನ್ನ ಪುದಾರ್ ಬಂದ್ಪೇರಿ ಯಾನ್ ದಾಲತ್ ಎನ್ನ ಪಿರೋಡು ಶಕ್ತಿ ಮೊಗಲ್ಪುರ ಎನ್ನ ಆಫೀಸ್ ಬೇರರ್ ನಕಲು ವಿಶ್ವನಾಥ್ ಶೆಟ್ರಾಡ್ ಜಯಕರ್ ಶೆಟ್ರಾಡ್ ಉಲ್ತೂರ್ ಮೋಹನ್ದಾಸ್ ಶೆಟ್ರಾಡ್ ಚಂದ್ರ ಸನ್ಯಾಡ್ ಅವು ಬಾರಿ ಮಲ್ಲ ವಿಶೇಷ ವಿಚಾರಗೋಷ್ಠಿಡ್ ಎಂಗಲ ನವನೀತ್ ಶೆಟ್ರಲ್ಲ ಭಾಸ್ಕರ್ ರೈ ಕೊಕ್ಕುವಲ್ಲ ಮಲ್ಲ ಕೆಲಸ ಮಲ್ದೇರು ಅವ್ರು ಕುಲ್ಲರ ಜಾಗಿತ್ತು ಜಾನೇನು ಅಂತ ಕವಿಗೋಷ್ಠಿ ವಿಚಾರಗೋಷ್ಠಿ ಏರೆಗಿಂದು ನಮ್ಮೆಟ್ಟು ಬಾರಿ ಮಲ್ಲ ಒಂಜಿ ಇತ್ತ ಮಲ್ಲ ಪ್ರಾಬ್ಲಮ್ ಪನ್ನ ತುಂಬು ನಂಗೆ ಡೌರಿ ಸಿಸ್ಟಮ್ದ ಪ್ರಾಬ್ಲಮ್ ಇತ್ತಂಡು ಬೇತೆ ಬೇತೆ ಪ್ರಾಬ್ಲಮ್ ಇತ್ತಂದು ಇತ್ತ ಮಲ್ಲ ಪ್ರಾಬ್ಲಮ್ ಪನ್ನ ಕಷ್ಟೋಡು ಕಲ್ತಂಡಲ್ಲ ನಿರುದ್ಯೋಗ ಜೋಗ್ಲಿಗೆ ಕೆಲಸ ಇಜ್ಜೆ ಈತ ನಮ್ಮ ಬೋರ್ಡ್ನಾಥ್ ಉದ್ಯೋಗಪತಿಲೇರು ಬೋರ್ಡ್ನಾಥ್ ಕಾಲೇಜ್ ಉಂಡು ನಮ್ಮ ಬೋರ್ಡ್ನಾಥ್ ಬ್ಯಾಂಕುಲು ಉಂಡು ಅಕಲ್ ಮಾತೆಲ್ಲ ಮನಸ್ಸು ಮಲ್ತಂಡ ನಮ್ಮ ಜೋಗಲಿಗೆ ಒಂದಂತ ಕೆಲಸ ಒಲ್ಪ ತಿಕ್ಕೊಂಡ ಟ್ರೈ ಮಲ್ಪಲಿ ಮೂಲು ಈ ಒಂಜಿ ಆಲ್ರೆಡಿ ಈ ಒಂಜಿ ಒಟಾರುಡು ಈತ ಪುರ್ಲುಡು ಕೆಲಸ ಹೊಡೆದಂಡ ಶಿವ ಪ್ರಸಾದ್ ಶೆಟ್ರು ಆಯ್ತಾ ಸಂಚಾಲಕರು ಅವತ್ತೊಂದು ಅಕಲ್ ಪತ್ರಾಡ ಜನತ ಕಮಿಟಿ ಉಂಡು ಅಕಲ್ ಭಾರಿ ಕೆಲಸ ಅಲ್ದೆ ಪತ್ರಕರ್ತೆಯರ್ ನಕಲು ಜಗನ್ನಾಥ್ ಬಾಲೆ ಬೊಕ ಮಾತ ಎಂತ ಏತು ಜಂತ ಪುದಾರ್ ಪನ್ಪಿನಿ ಎಂಕ ಬಾರಿ ತಪ್ಪಾಪುಣ್ಣು ಎಂಕಲ್ ವಿಠಲ್ ಆಲ್ವೇರಿ ಜಯ ಶೆಟ್ರು ಬೊಮ್ಮಾಡ್ ಬರ್ತಾರೆ ಅಡ್ಡು ದಿನ ಕೆಲಸ ಅಲ್ದೇರಿ ಪತ್ರಕರ್ತೆಯರು ಜಗನ್ನಾಥ್ ಬಾಲ ಎಂಕಲ್ ಒಂಜಿ ಮಲ್ಲ ಶಕ್ತಿ ಆರು ಇಡೀ ಮೂಲ ರಾಜ ಶೆಟ್ಟಿ ಇಲ್ಲೇರಿ ದೃಶ್ಯ ಮಾಧ್ಯಮದಲ್ಲಿ ಅಭಿಮತ ಉಂಡು ನಮ್ಮ ಕುಡ್ಲ ಉಂಡು ನಮ್ಮ ಟಿ ವಿ ಉಂಡು ಅಂಜನೆ ಕಾರ್ಲ ನಮ್ಮ ಕಾರ್ಲ ನ್ಯೂಸ್ ಉಂಡು ಯೂಟ್ಯೂಬ್ ಚಾನಲ್ ಉಂಡು ಒಂದು ಪೂರೈಕ್ಲ ಸಕ್ಸಸ್ ಒಂದು ಈ ಮಾಧ್ಯಮಲುಂಡು ಬಗ್ಗೆ ಇಂಚೇನೆ ಈತ ಪುರ್ಲದೊಂದು ಕಾರ್ಯಕ್ರಮ ಆತಿಜಿ ಒಂದು ಬಾರಿ ನೆತ್ತ ಪಿರೋಡ್ದು ಮಸ್ತ್ ಕೆಲಸ ಉಂಡು ನಮ್ಮ DC ನಮ್ಮ ಪೊಲೀಸ್ ಕಮಿಷನರ್ ನಮ್ಮ ಲೋಕಲ್ MLA ನಮ್ಮ ಮೇರೆ ಯಶ್ಪಾಲ್ ಸುವರ್ಣರು ಕೋಡೇರು ದಿಂಚಿ ಪಾಕ ಸಾರಿ ಬತ್ತೇರಿ ಬೊಕ್ಕ ಕಾಂಗ್ರೆಸ್ ದ ಪೂರ ಲೀಡರ್ ಬತ್ತೇರಿ BJP ದ ಪೂರ ಲೀಡರ್ ಬತ್ತೇರಿ ಕೆಲವರು ಮತ ಪಂಡೇರಿ ಅವು ಪೊಲಿಟಿಕ್ಸ್ ಉಂಡು ಮುಂದೆ ಪೊಲಿಟಿಕ್ಸ್ ಉಂಡು ಅವು ಪಂಪಿನ ಮಂಡ್ಯಡು ಪೊಲಿಟಿಕ್ಸ್ ನಮ್ಮ ಮಲ್ದಿನ ಕೆಲಸೋಡು ಊಲ ಪೊಲಿಟಿಕ್ಸ್ ಆತಜಿ ಒಂದೇ ಒಂದು ಉತ್ತರ ಏರಿ ವಾಟ್ಸಪ್ ಬರೀಪೇನ ಆಯಾಗ ಒಂದು ರಡ್ಡು ದಿನದ ಸಮ್ಮೇಳನ ಉತ್ತರ ಆಯಾಗ ಒಂಜಿ ಓಪನ್ ಚಾಲೆಂಜ್ ಅದ ಬಂದಾಗ ಆಯ್ ಬರ್ಪಿನ ನನ್ನ ಸಮ್ಮೇಳನ ಆಯ್ ಮಲ್ಪೋಡು ಆಯ್ ಮಲ್ತಂದ ಆಯಾಗ 1 ಕೋಟಿ ಫೆಡರೇಷನ್ ದುಡ್ಡು ಕೊರ್ಪಾಯಿ 1 ಕೋಟಿ ಕೊರ್ಪ ಆಯ್ ಆನ್ಮಗೆ ಅಂಡ ಬಂಟ ಪುಟ್ಟಿದಿನೆಂಡ ಏರ್ಲ ಈ ಮತ್ತೆ ಬುಡ್ಚಾನ ವಾಟ್ಸಪ್ ಬರಬೇಕ ಆಯ್ ಈ ಸಮ್ಮೇಳನ ಇಂಚಿನ ಮಲ್ಪೋಡು ಈತ ಜನ ಲೀಡರ್ ನಗಲೆ ಕೂಡಾದು ಒಂದೇನು ಓಪನ್ ಚಾಲೆಂಜ್ ಎಂಗೆಲ್ಲ ಒವೇ ಒಂದು ಕಾರ್ಯಕ್ರಮ ಮಲ್ಪಾಡು ಆಯ್ತಾ 2ನೇ ದಿನ ತಾನಿ ವಾಟ್ಸಪ್ ಬತ್ತಾಂಡು ಆ ಇಲ್ಲಡ್ಗು ತುಂಬ ₹1 ನಾಯಿಗೆ ನುಪ್ಪು ವಾಡನ್ನೆ ಒಂದು ಮನುಷ್ಯ ಬುಡ್ಚಾನಿನ ಪಾತಿರಂದಂಡ ಅವು ನನ್ನ ಬರ್ದಾಶ್ ಮಲ್ಪುಜಿ ಆ ಏತು ಮಲ್ಲ ಜನಲಾಡು ಐಗೆ ಉತ್ತರ ಖಂಡಿತ ಕೊರ್ಪ ಈತ ಬಂಗ ಬರ್ತದೆ ಒಂಜಿ ಏತು ಪುರ್ಣ್ಯೂ ನಕುಲು ಇನಿ ಒಂಜಿ ಬಂದ್ ಸಂಘದ ಒಂಜಿ ಕಲ್ಚರಲ್ ಪ್ರೋಗ್ರಾಮ್ಗೂ ಏತು 1 ಲಕ್ಷ ರೂಪಾಯಿ ಮೊಗಲ ಕೊರಿಯೋಗ್ರಾಫರ್ ಕೊರ್ದು ಪಾಪ ಜೋಕಲಿನ ರಡರ್ ತಿಂಗೋಲ್ ಬೆನ್ಪಾದು ಇನಿ ಆ ಪ್ರೊಸೆಷನ್ ಆ ನಮ್ಮ ಪುರ್ಣ್ಯೂ ನಕುಲು ಆ ಪ್ರೊಸೆಷನ್ ಆ ದುಂಬುಡು ಆ ಒಂಜಿ ಅಲ್ತದ ಆಂಡಲ ಏತು ಶೋಕದ ಡ್ರೆಸ್ ಮಲ್ತದ ಒಂಜಿ ಚೂರ್ಲ ಡಿಸ್ಟರ್ಬ್ ಮಲ್ಪಂದ ಈತು ಪುರ್ಲದ ಒಂಜಿ ಪಥ ಸಂಚಲನ ನಾವು ಇತಿಹಾಸ ಆತನು ಪೋಯಿನ ವರ್ಷ ರಡ್ಡು ಮುಖ್ಯಮಂತ್ರಿ ನಗಲಿ ಬೊಂಬೈಲಿ ಕಾರ್ಯಕ್ರಮ ಮಲ್ದ ಈ ಸರ್ದಿ ರಡ್ಡು ಮುಖ್ಯಮಂತ್ರಿ ಲೆಕ್ಕನೆ ಒಂಜಿ ಸಿದ್ದರಾಮಯ್ಯರು ಒಂಜಿ ಹೋಮ್ ಮಿನಿಸ್ಟರ್ ಅಂಚನೆ ಪೂರ ರಾಜ್ಯಾಧ್ಯಕ್ಷರು ಶೋಭಾ ಕರಂದ್ಲಾಜೆ ಬೊಂಬೈದ MP ಅಪ್ಪಂಡ ಮುಗುಲ್ ಮತ ಎಂಕುಲ್ ಮಲ್ಪನ ಬೇಲೆ ಸಮಾಜದಿಂದ ಮುಗುಲ್ ದಯ ಬರ್ಪೇರು ಇನ್ನು ಈತ ದಾನಿಲ್ಲೇರು ಈತದ ಮಲ್ಲ ಜನಗಳು ಬತ್ತೇರು ಅಕುಲ್ ದಯ ಬರ್ಪಿನಿ ಎಂಕುಲ್ ಮಲ್ಪನ ಕೆಲಸ ಎಡ್ಡವನು ಮಾತೇರು ಬಿಸ್ನೆಸ್ ಮಲ್ಪೇರು ಎಂಕುಲ್ ಸಮಾಜದ ಸೇವೆ ಮಲ್ಪನು ಎಂಕುಲ್ ನಟದಕ್ಕಂತ ದುಡ್ಡು ಇಂಚಿನ ಮತ ಕೆಲಸ ಮಲ್ಪನಾಗ
నీకు ఉత్తర సమాజాన్ని కోరుడు ఏరు అంటే బుర్చాన్ని మలుతున్నా నీకు ఉత్తర సమాజాన్ని కోరుడు ನನ್ನ ಬರ್ದಾಶ್ ಮಲ್ಪು ಏತು ಬಗ್ಗುನು ಏತು ಕೈ ಮುಗ್ಗಿನು ದಾಲ ನಮ್ಮ ಸ್ವಾರ್ಥೋಗತ್ತು ನಮ್ಮ ಸಮಾಜೋಗತ್ತ ಮಲ್ಪುನ ಅಂಡ ಇನ್ನು ಏತು ಜೋಕುಲು ಆ ಜೋಕುಲು ಕೂಡ ಈವೆಂಟ್ అనగా ಮೇ ಜುಂಬ್ ಪನ್ನಂತು ಆತ್ಪೂರ್ಲದ ನಮ್ಮ ಜೋಕುಲು ಆ ಒಂಜಿ ಅಥ್ಲೆಟಿಕ್ ಆಡು ಆ ಒಂಜಿ ಬಲ್ಲು ವೈಪುನ ಆಡು ಒಂಜಿ ಮಲ್ಲ ಲಡಾಂಡು ಅದನ್ನ ನಡುಟೆ ಅನ್ಪೋದು ಪಂಡೆ ಅನ್ನ ದಯಗಿಂಚ ಮಲ್ಪಾರು ನಮ್ಮ ಒಟ್ಟುಗಾರ ಈ ಕಾರ್ಯಕ್ರಮ ಮಲ್ಪುನು ಗೆಂದಿನ ಬೊಕ್ಕ ಗೆಂದಿಗೆ ನಿಗಲಿ 1 ಲಕ್ಷ ರೂಪಾಯಿ ಬೇತ ಪ್ರೈಸ್ ಕೊರ್ಪೆ ಲಡಾ ಮಲ್ಪೊಡ್ಚಿ ಅದಾನೆ ಆತೋತು ಮಲ್ಲ ಜವನೆ ರಾಕಲು ಮುಟ್ಟ ಬಂಡ ಅಡಿಕೆ ಬರು ಅಪ್ಪಣ ನಮ್ಮ ಜೋಕುಲೆಗೆ ಅಭಿಮಾನ ಉಂಟು ಸಮಾಜ ಮಿತ್ತು ಅಭಿಮಾನ ಉಂಟು ಮಾತಲ ನಮ್ಮ ಇಡೀ ಸಮಾಜ ಪ್ರೀತಿ ಮಲ್ಪಡು ದೇವ್ರ ಮಾತರಲ್ಲಿ ಎಡ್ಡೆ ಮಲ್ಪಾಡು ಈ ಸಮಾಜ ಎಡ್ಡೆ ಜನಕುಲು ಪುಟ್ಟಾಡು ಬೊಟ್ಟು ಅಂಚಿನ ಬುರ್ಚಾಂದಿನ ಜನಕುಲು ಈ ಸಮಾಜ ನಾಶ ಆಡು ಯಾನ್ ಬಂಡ ಬುರ್ಚಾಂದಿನ ಈ ಸಮಾಜ ಹಾಲ್ ಇನ್ನು ನಕುಲು ಮೂನಿ ನಕುಲು ಬುರ್ಚಾಂದಿನ ಪಾತೇರ್ ನಕುಲು ಬೋಡಂಡ ದಾದನ್ಲ ತೀರ್ನ ಅಲಿಲ ಸೇವೆ ಮಲ್ಪಾಡು ಒಂಜಿ ಇನ್ನು ಏತು ಜನ ನೀರು ಕೊರ್ಪಿ ನಗುಲುತ್ತೇರು ಇನಿ 30,000 ಮೇರೆ ಸುಚರಿತ ಸೇಟ್ರ ಅಲೆ ಕೊರಿಯರು ಅವು ಬಾಜೆಲ್ ಬರ್ನ ಈತು ಲಾಯ್ಕ ಅಪ್ಪನ ಯಾನ್ನ ಒಂಜಿ ಓ ಅಲ್ಪ ಒಂದೊಂದು ಅಲೆ ಪರ್ಯ ಮಧ್ಯಾಹ್ನ ಮನಸ್ಸು ಮಲ್ಪ ರಾಜಿ ಒಂಜಿ ಅಲೆ ಪರ್ನ ಅಯ್ಯಪ್ಪ ಅನ್ಲಕಾಂಡು ಓ ಅಂಚ ದಾದನ್ಲ ಸಮಾಜ ಸೇವೆ ಮಲ್ಪುಗ ಇನ್ನಿತ 150 ಜನ ದಾನಿಲ್ ನಕುಲು ಇನ್ನು ಇತ್ತು ದುಡ್ಡು ಕೊಡ್ದು ಇನ್ನು ಸದಸ್ಯರನ್ನ ಜನಗಳು 5.5 ಕೋಟಿಗೆ ಜಾಗ ಎತ್ತು ಕೊಡ್ತೇವೆ ಇನ್ನು ಆನಂದ್ ಶೆಟ್ರ್ ಆಡು ರಾಜೇಶ್ ಶೆಟ್ರ್ ಆಡು ಪ್ರವೀಣ್ ಬೋಸ್ ಶೆಟ್ರ್ ಆಡು ಇನ್ನು ಪ್ರವೀಣ್ ಒಕ್ಕಡೆ ಆಡು ಪ್ರತಿಯೊರಿಲ್ಲ 1 ಕೋಟಿ ಪ್ರಕಾಶ್ ಅನ್ನೇ ಆಡು 1 ಕೋಟಿ ದುಡ್ಡು ಕೊಡ್ದು ಇನ್ನು ಕಾಂಡಿಯರು ಬಯ್ಯಮುಟ್ಟ ಕೂಲಿಯರು ಅರೆಲ್ಲ ಇದು ಎಂಗೆಲ್ಲ ಏರೆಲ್ಲ ಹುಷಾರಿಜ್ಜಿತ್ತೆ ಅಂತ 1 ವಾರ ಎಂಗುಲ್ಲ ವಲ್ಲ ಮರ್ದು ಮಲ್ಬೋಡ ಅಂಚವಲ್ಲ ಕೋಡೆ 3 ಗಂಟೆ ಅದನ್ನು ಜಪ್ಪುನಾಗ ಇನ್ನು 5 ಗಂಟೆ ಇಲ್ಲ ಕದ ಆಜೆತ್ತ ಮೂಜೆತ್ತ ನಡು ನಿದ್ರೆ ಬೈದಿ ಅಪ್ಪನ ಒಂದಕ್ಕೆ ಮತ್ತೆ ದಾದ ಅರ್ಥ ನೆಕ್ ನನ್ನ ಈತ್ ಮಲ್ತಿನಾಗಲ್ಲ ಸಾಬಾಸ್ಗಿರಿ ಬುರ್ಚಂದ ಮಲ್ಪುಡ್ಚಾತ ಬುರ್ಚಂದೆ ದ್ಯಾ ಮಲ್ಪುನು ಬುರ್ಚಂದ ಮಲ್ತನ ಸಾಹಿತ್ಯ ಪಕ್ಕಲ್ಲ ಜನಗಳು ನೆನಪು ದೀಪೇರಿ ಇಮ್ಮೆ ಬುರ್ಚಂದೆ ಮಲ್ದೇನು ಅತ್ರ ಎಡ್ಡೆ ಕೆಲಸ ಮಲ್ತನ ಜನಗಳು ಬಂದ್ಪೇರ ಆ ಎಡ್ಡೆ ಕೆಲಸ ಮಲ್ದೇನು ಸರ್ವಸ್ವ ಅಂದ್ಬಿಡ್ದು ಮಲ್ಪನ ಕೆಲಸ ಹೋಗು ಸಾಬಾಸ್ಗಿರಿ ಇಜ್ಜಿಲ್ಲ ಮಲ್ಲೆಜ್ಜಿ ದೂರೋಡ್ ಕುಲ್ಲೆ ದೂರೋಡ್ ಗುದೊಂದು ಗೋವಿಂದ ಅಂಡಲ ಪಾಡ್ಲಿ ತೇರು ವೈಪರ ಆತಜಿಡ ಮಲ್ಲೆಜ್ಜಿ ಗೋವಿಂದ ಪಾಡ್ಲಿ ಬಸ್ ಗೋವಿಂದ ಪಾಡ್ಲಿ ಆತನದ್ದು ಮಾತೆಲ್ಲ ಯಾನ್ ದಲ ತಪ್ಪು ಬಾತೇರಿಡ್ಡ ಮಾತಾಡ ಇಡೀ ಸಮಾಜದ ಕ್ಷಮಕ್ಕೇನು ಯಾನ್ ಮಲ್ಲಕಲ್ನ ಕಾರ್ ಬತ್ತುನು ಕಿನ್ಯಾಕಲ್ ಬಗ್ಗೆ ಇಡಿ ಯಾನ್ ನಕಲ್ ನೋಟ್ಟು ಬಗ್ಗುನು ಇನ್ನು ಒಂಜಿ ವಾರ ಹೊಡ್ದಿಂಚಿ ಈ ಇಲ್ಲದ ಕೆಲಸ ಮಲ್ತಂದು ಪಾಪ ಆ ಸಿದ್ಧಾಂತ ಇಲ್ಲೇ ಬಾಲೆ ಇವತ್ತು ಅಭಿಮಾನ ಅಪ್ಪಮ್ಮೆ ಆಡು ಈತ ರವಿ ಶೆಟ್ರ್ ಬೊಂಬೆಡ್ದ ಆರ್ಡರ್ ಕೊಡ್ದು ಉಪ್ಪೇರು ಅಂದ್ರೆ ಈತು ಒಂಜಿ ಲಾಯ್ಕಿದ ಒಂಜಿ ಕಾಂತಾರ ಸಿನಿಮಾ ಒಂಜಿ ಈತ್ ಮಲ್ಲ ಗುತ್ತದಿಲ್ಲ ಔಡವ್ ಇಂಚೇನು ಇಲ್ಲ ಆತಜಿ ಏತು ದಿನೋಡ್ದಿಂಚಿ ಏತು ಈ ಸಿನಿಮಾದಾಗೆಲ್ಲ ಪಿರೋಡ್ದು ಈ ರಾಜಕೀಯದಾಗೆಲ್ಲ ಪಿರೋಡ್ದು ಈ ಬೆಂಗಳೂರಿಗೂ ಪೋಪಿನ ಬರ್ಪಿನ ಈ ತಿರುಗುನ ಪ್ರತಿ ಬನ್ಸಂಗೆಲ್ಲ ವಿಸಿಟ್ ಮಲ್ತ ಕಾಕಜ್ ಕೊರ್ಪಿನ ಕೆಲಸ ಆಡು ಪ್ರತಿಯೊಂದು ಮಲ್ತದ ಬೊಕ್ಕಲ ಈ ಸಮಾಜ ಏರ್ಲ ಮುನಿವೇಡ ಆಯ್ನಾತ್ ಮಲ್ಲ ದುಷ್ಟೆ ಏರ್ಲಜಿ ಆಯ್ ಖಂಡಿತ ಬಂಟೆ ಹತ್ತೆ ಏರ್ಲ ನೆಟ್ಟು ವಾಟ್ಸಪ್ ಬರಪಿನೇ ಬುರ್ಚಂದ ಮಲ್ಪುನೆ ಆಯ್ ಬಂಟೆರೆ ಪುಟುವಿನೇ ಹತ್ತಾಯ್ ಆಯ್ ಬಂಟೇನೆ ಹತ್ತು ಖಂಡಿತ ಆಯ ಏರ್ಲ ಅಂಚಿನ ಇತ್ತನ್ನ ಇಂಚಿನ ಸಮಾವೇಶ ಬರ್ತದೆ ಪಾತೇರೋಡು ಈ ಇಂಚಿನ ನಿಗುಲು ತಪ್ಪು ಮಲ್ದಾರ ನಿಗುಲು ಇಂಚಿನ ಮಲ್ದಾರ ಅವು ಮಲ್ದಾರ ಅಂಡ ಬೇತ ಸಮಾಜದಾಗಲು ಈತ ಪ್ರೀತಿ ಮಲ್ಪೇರು ನೋಡ ಬೇತ ಸಮಾಜದಾಗಲು ಈತ ನಂಗೆ ಈತ ಸಕ್ಸಸ್ ಸಭಾಷ್ಗಿರಿ ಕೊರ್ಪೇರು ಅಪ್ಪ ನಮ್ಮ ಸಮಾಜ ಪುಡಿನ ಇಂಚಿನ ಮಲ್ಪರಲ್ಲಿ ಯಾನ್ ಖಂಡಿತ ಇನಿ ಪಾತೇರ ಬಲ್ಲಿತ್ತು ಆಂಡ ಹೆಂಗೆ ತಡೇರ ತಿರುಚಿ ಹೆಂಗೆ ಅವು ತಡೆ ಅಂದನಕ್ಕೆ ಯಾನ್ ಈ ಪಾತೇರ್ನು ಅವು ಏಪಲ ಯಾನ್ ಏನಾಡ ಏರು ಎಂಚಿನಕ್ಕೆ ಏನು ಉಂಡಲ್ಲ ಯಾನ್ ಆಯ್ಕೆ ಉತ್ತರ ಉಂಡು ಯಾನ್ ಅವರಿಗೆ ಉತ್ತರ ಕೊರ್ಪೆ ಏರ್ಲ ದಾಲ ಯಾನ್ಲ ಬಂಟೇನೆ ಈತ ಮಲ್ ಬರ್ತೀರು ನಾನು 40 ವರ್ಷ ಈ ಸಮಾಜ ಹತ್ರ ಸ್ಯಾಕ್ರಿಫೈಸ್ ಮಲ್ದೆ ಏರೆಲ್ಲ ಪೋಡ್ದು ಬದುಕುನೇ ಯಾನತ್ತೆ ಯಾಕಂದ್ರೆ ಪಂಡಿರತ್ತ ಅವಳು ಸಾಕ್ಷ್ಯ ಚಿತ್ರೋಡು ಪಿಲಿ ತಲಕ ಬದುಕಿಂಡ ಎಲ್ಲಿ ತಲಕ ಬದುಕರ ಸಾಧ್ಯ ನಂಗೆ ಮಾತಾಡಲಿ ಎಡ್ಡ ಮಲ್ಪಡಿ ಅಂತ ತಪ್ಪತ್ತೆ ಕ್ಷಮ ಕೊರಲಿ ನನ್ನೊಂಜಿ ಸಮ್ಮೇಳನ ದುರ್ಗಾ ಶಾಮಿಯಾನದ ಶಿವಪ್ರಸಾದ್ ಹೆಗ್ಡೆ, ಕಾವೂರು ಸೌಂಡ್ಸ್ದ ಪ್ರಸಾದ್ ಶೆಟ್ರೆ, ಬ್ಯಾಕ್ ಸ್ಟೇಜ್ ಬಾರಿ ಮಲ್ಲ ಹೆಲ್ಪ್ ಜನ ಸುಲತಾ ಜೆ ಶೆಟ್ರೆ, ಅಂಜನೆ ವಿಟೂರು ಮಹಾಬಲ್ ಶೆಟ್ರೆ, ಆರೂರು ತಿಮ್ಮಪ್ಪ ಶೆಟ್ರೆ, ವಿಜಿತ್ ಶೆಟ್ರೆ ದಯದಿದೆ
ವೇದಿಕೆ ಬರೋಡು ಕೂಡಲೇ ಬಲ್ ಶಿವಪ್ರಸಾದ್ ಹೆಡ್ಡಿರೆ ವಾಲಂಟಿಯರ್ಸ್ ವಿಭಾಗಗಳು ಬಾರಿ ಮಲ್ಲ ಸ್ವಯಂ ಸೇವಕರ ವಿಭಾಗಗಳು ಆರೂರು ತಿಮ್ಮಪ್ಪ ಶೆಟ್ರೆ ಸೇವೆ ಮಾಡಿದರೆ ವಿಟೂರು ಮಹಾಬಲ್ ಶೆಟ್ರೆ ವಿಜಿತ್ ಶೆಟ್ರೆ ಶಿವಪ್ರಸಾದ್ ಹೆಗ್ಡೆರೆ ಪ್ರಸಾದ್ ಶೆಟ್ರೆ ಬಕ್ಕ ಸುಲತಾ ಜಯಶೆಟ್ಟಿ ಮಂದುಲೆ ಎಂಕ್ ಸರಿಯಾದ ಎಕ್ಕಡೆ ಭಾಷಣ ಮಲ್ಪೆರೆ ಆಯ್ಜಿ ದಯ ಬಂಡ ಆತ ಬರ್ಸಲ ಬರೋದಿತ್ತಂಡು ಬೊಕ್ಕ ಪೂರ ಡಿಸ್ಟರ್ಬ್ ಆದಿತ್ತಂಡು ಬಾರಿ ಲೇಟ್ ಆದಿತ್ತು ಆಂಡ ಒಂಜಿ ವಿಷಯ ಇಂಕ್ ಪನಡು ಇತ್ತ ಐಕ್ಕಳ ಹರಿಶಣ್ಣೆ ಆನ ಮನಸ್ಸದ ಒಂಜಿ ಬೇಜಾರನ್ನು ಪಂಡೇರು ಐಟ್ ಎಂಕ್ಲೆಗಳ ನಿಜವಾದ ನೆನ್ನ ಎಂಕ್ಲ ಮಸ್ತ್ ಬೇಜಾರ ಉಂಡು ದಯಬಂಡ ಇನಿ ಐಕ್ಕಳ ಹರೀಶಣ್ಣನಂಚಿನ ಮಹಾನ್ ವ್ಯಕ್ತಿತ್ವ ಬಂಟ ಸಮಾಜಡು ಇತ್ತನೇ ದಾದ ಈ ಮಾತ ಈ ವ್ಯವಸ್ಥೆಗಳು ಈತ್ ಮಲ್ಲಂಜಿ ವ್ಯವಸ್ಥೆ ಈ ರಡ್ಡ ಜನತ ಮಹಾಕಾರ ಸಾಧಾರಣದ ಕ್ಲೈ ಮಲ್ಪೆರೆ ಸಾಧ್ಯ ಜಂದನ ಅಸಾಮಾನ್ಯ ಕೆಲಸ ಮಲ್ತನ ಮಹಾನಾಯಕಿ ಎಂಕಲ್ನ ಆಯ್ಕಳ ಹರೀಶನ್ ಆರೆಗೆ ನಮಗೂ ವಾ ಸನ್ಮಾನ ಮಲ್ತದಲ್ಲ ಯಾವಂದು ಅವು ಕಮ್ಮಿ ವಾ ಸನ್ಮಾನ ಮಲ್ತಲ್ಲಾರೇ ಕಮ್ಮಿ ಅಂಚಾದ ಒಂಜಾರೆಗೆ ಸನ್ಮಾನ ಮಂಡ ನಮ್ಮ ಇಡೀ ಬಂಟ ಸಮಾಜದ ಪ್ರೀತಿ ಇಡೀ ಬಂಟ ಸಮಾಜದ ಪ್ರೀತಿ ಅರ್ನಮಿತ್ತುಂಡು ಎಂಕಲ್ನ ಅನ್ಡಿಸ್ಪ್ಯೂಟೆಡ್ ಲೀಡರ್ ಮಾತರ್ಲವರ ಲಕ್ಕದುಂತೋಡು ನಿಗಲ್ನ ಗೌರವ ಐಕಲ ಹರೀಶಣ್ಣಗೆ ಮಾತರ್ಲ ಲಕ್ಕದುಂತದೆ ಆರೆ ಒಂಜಿ ಮಲ್ಲೊಂಜಿ ಕೈ ಚಪ್ಪಾಳೆ ಕೊಟ್ಟದು ಆರೆ ನಮಿತ್ತು ಪ್ರೀತಿ ನಿಗಲ ಯಾಪದಾರ ನಮಿತ್ತು ಪ್ರೀತಿ ಪಡು ನಮ್ಮ ಭಾಗ್ಯ ಆರ್ನಂಚಿನೊಂಜಿ ಲೀಡರ್ ಆರ್ನಂಚಿನೊಂಜಿ ಮುಖಂಡ ದಿಕ್ಕನೇ ನಮ್ಮ ಭಾಗ್ಯ ನಿದ್ರೆ ಚಂದ ಇರ್ಲು ಪಗಲು ಕೆಲಸ ಮಲ್ತದೆ ಏತೋ ದಿನದಿಂಚಿ ಮಲ್ತದೆ ಆರೆ ಈ ಮಲ್ಲ ಬಂಟ ಸಮಾಜನ ಒಟ್ಟು ಮಲ್ತಾರೆ ಬಂಟ ಸಮಾಜನ ಲಕ್ಕದ ಉಂತಾಯಿನಾರು ಐಕಳ ಹರೀಶನ್ನೆ ಬಂಟ ಸಮಾಜನ ಲಕ್ಕದ ಉಂತಾಯಿನಾರು ಐಕಳ ಹರೀಶನ್ನೆ ಅಂಚಾದೆಂಕಲ್ ಯಾಪಲಾರೆಗೆ ಸಪೋರ್ಟ್ ಇಲ್ಲ ದುಂಬಲೆತ್ತ ನನ್ನ ಯಾಪಲ ಸಪೋರ್ಟ್ ಇಲ್ಲ ದಾನಿಗಳು ಪೂರ ಎಂಕಲ್ ಸಪೋರ್ಟ್ ಮಲ್ಪ ನೆಕ್ಲೆ ಮಾತ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಜೈ ಬಂಡ್ಸ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧು ಬಳಗಕ್ಕೆ ವೇದಿಕೆ ಗಣ್ಯರಿಗೆ ಧನ್ಯವಾದ ಹಾಗೂ ಕನ್ನೂರು ಮೋಹನ್ ರೈ ಅವರು ಜೊತೆಗೂಡಿ ಸನ್ಮಾನಿಸ್ತಾ ಇದ್ದಾರೆ. ಇವರ ನಿರೂಪಣೆಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ, ಮತ್ತಷ್ಟು ಕಾರ್ಯಕ್ರಮಗಳು ಇವರ ಧ್ವನಿಯಲ್ಲಿ ಮೂಡಿ ಬರಲಿ ಎನ್ನುವಂತ ಆಶಯದೊಂದಿಗೆ ಅವರಿಗೆ ಅಭಿನಂದನೆ ಗೌರವಗಳನ್ನ ಸಲ್ಲಿಸಿಕೊಂಡು ಪ್ರಥಮ್ ಪ್ರಸಾದ್ ರಾವ್ ಅವರನ್ನ, ದಿಲೀಪ್ ಶೆಟ್ಟಿ ಅವರನ್ನ ತೀರ್ಪುಗಾರಿಕೆಯ ಪೀಠಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. 7 ತಂಡಗಳು ನಮ್ಮೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಬಾಕಿ ಇದ್ದಾರೆ. ಸಂತೋಷದ ವೇದಿಕೆ ಬರುವುದು ನಮ್ಮ ನಿರಂತರವಾದ 3 ತಿಂಗಳು ಆಮಂತ್ರಣ ಪತ್ರಿಕೆ
ಪ್ರಿಂಟ್ ಮಲ್ಪು ನಡೆದು ಐತ ವಿರೋಧ ಪ್ರತಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಮುಟ್ಟಾವನಂಚಿನ ವ್ಯವಸ್ಥೆ ಒಕ್ಕೂಟದ ಬೇದ ಬೇಗ ಕೆಲಸ ಕಾರಣ ಮಲ್ತಿನಾರು ಬಾಲಕೃಷ್ಣ ರೈಕರು ಕೊಲ್ಲಾಡಿ ವೇದಿಕೆ ಬರಲು ಬಾಲಕೃಷ್ಣ ನಮ್ಮ ಸಂಘದ ಮ್ಯಾನೇಜರ್ ಸಚ್ಚಿದಾನಂದ ಹೆಗ್ಡೆ ಮೂಜಿ ತಿಂಗಳಾಂಡು ಆರು ಈ ಒಂದು ಕೆಲಸದ ವಿರೋಧ ಇತ್ತಿನ ಆ ವ್ಯವಸ್ಥೆ ಇಡ್ತಿನ ಅಂಚಾದ ಸಚ್ಚಿದಾನಂದ ಹೆಗ್ಡೆಲ್ಲ ವೇದಿಕೆಗೆ ಬರಡು ಎಂಕಲ್ನ ಬ್ಯಾಕ್ ಸ್ಟೇಜ್ ಇತ್ತಿನಗಳು ಮುಖ್ಯವಾದ ಈತೊಂಜಿ ಕಾರ್ಯಕ್ರಮದ ನಡುಟ್ಲ ಈತೊಂಜಿ ಸನ್ಮಾನದ ನಡುಟ್ಲ ಈತೊಂಜಿ ಕಲಾ ತಂಡದ ನಡುಟ್ಲ ಅವ್ಯವಸ್ಥಿತವಾದ ಬ್ಯಾಕ್ ಸ್ಟೇಜ್ ಇರ್ತದೆ ಐಟ್ ಸುಲತಕ್ಕನ ಒಂದು ತಂಡದಲ್ಲಿ ಸುಲತಕ್ಕ ಈರು ವೇದಿಕೆಗೆ ಬರಡು ಅರವಿಂದ್ ಬರಡು ಅಮರೇಶ್ ಬರಡು ಶಶಿನ ಬರಡು ಭಾಸ್ಕರ್ ಶೆಟ್ಟಿ ಬರಡು ಅಂಚನೆ ಮನೀಶ್ ರೈಕರು ಬರಡು ರವಿ ಶೆಟ್ಟಿ ಕೆತ್ತ ಬಿಟ್ಟು ನಮ್ಮ ಹರೀಶ್ ಅಣ್ಣನ ಒಟ್ಟಿಗೆ ಕರಿನ ಕೆಲವು ವರ್ಷದ ನಿರಂತರವಾದ ಉಪನಾರ ಹರೀಶನ್ನೇ ಹೋಲ್ಕೊಂಡ್ರೆ ಅವರನ್ನ ಒಟ್ಟಿಗೆ ಅವರನ್ನ ಕಾರಡು ಆರೋಪಿಯರು ಕೆದ್ದಲಿಕೆ ರವಿಯನ್ನ ವೇದಿಕೆಗೆ ಬರುವುದು ಲೀಲಾಧರ್ ಶೆಟ್ರೆ ಸುರತಲ್ದ ಆರ್ಲ ವೇದಿಕೆಗೆ ಬರುವುದು ಸಂದೇಶ್ ಕುಂಚಮೆ ಪದ್ಮನಾಭ ಶೆಟ್ಟಿ ಬರುವುದು ಸುಧಾಕರ್ ಪುಂಜರ್ನ ಟೀಮು ಸುರತಲ್ದ ಸುಧಾಕರ್ ಪುಂಜರ್ನ ಟೀಮು ಬರುವುದು ಗುರುಪುರದ ಸಂತೋಷ್ ಶೆಟ್ಟಿನ ತಂಡ ಬರುವುದು ಅಗಲಿದ ಉದಯನ್ನೇ ನಿರೂಪಕರು ಮಾತಾಡೋದು ವಂದನಾ ರೈಕರು ಕಾರ್ಕಳದ ವಂದನಾ ರೈಕರು ವೇದಿಕೆಗೆ ಬರೋದು ಒಂದು ಗೌರವವನ್ನು ಸ್ವೀಕಾರ ಮಾಡೋದು ನವೀನ್ ಶೆಟ್ಟಿ MMR ಕೊಕ್ಕರನ ಬಡದಿ ಅಕೋಲ ವೇದಿಕೆಗೆ ಬರೋದು ಮುತ್ತುಪಾಡಿ ಸುಹಾಸ್ ಶೆಟ್ಟಿ ನಿತೇಶ್ ಶೆಟ್ಟಿ ಎಕ್ಕ ನಿಖಿಲ್ ಶೆಟ್ಟಿ ಅಡ್ಯಾರ್ ಸಾಯಿ ರೈ ನವೀನ್ ಶೆಟ್ಟಿ MMR ನಿರೂಪಕರುಗಳು ನನ್ನ ಏರು ನಿರೂಪಕರುಗಳು ಬರೋಣ ವೇದಿಕೆಗೆ ತೀರ್ಪುಗಾರರ ತೀರ್ಪು ನನ್ನ ಕೆಲವೇ ನಿಮಿಷದ ಉಲೈ ನಮ್ಮ ಕೈಗೆ ಕೊಟ್ಟು ನಿಖಿಲ್ ಬರ್ತದೆ ಒಂದು ಗೌರವವನ್ನು ಸ್ವೀಕಾರ ಮಾಡಿಕೊಡು ನಮ್ಮ ತಿರೋಡಿನ ಬ್ಯಾಕ್ ಸ್ಟೇಜ್ ತಂಡ ಮನೀಶ್ ರೈಕರು ಭಾಸ್ಕರಣ್ಣ ಸುರತ್ಕಲ್ದ ಲೀಲಾಧರಣ್ಯ ವನಸ್ಥ ವ್ಯವಸ್ಥೆ ಸಂತೋಷನೇ ಬರುವುದು ಅಶೋಕ್ ಪಕ್ಕದ ಸುರತಕ್ಕೆ ಬಂದಿರ ಇಡೀ ನಮ್ಮ 2 ದಿನದ ಕಾರ್ಯಕ್ರಮದ ಪಾರ್ಕಿಂಗ್ ವ್ಯವಸ್ಥೆ ಶಿವಪ್ರಸಾದ್ ಶೆಟ್ಟರನ್ನ ತಂಡ ಮಾಡ್ತೇವೆ ಶಿವಪ್ರಸಾದ್ ಶೆಟ್ಟಿ ಬರುವುದು ವೇದಿಕೆಗೆ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಅಣ್ಣ ಬಲೆ ಶಿವಪ್ರಸಾದ್ ಶೆಟ್ಟಿ ಬಲೆ ನಮ್ಮ ಕುಳ್ಳದ
ಲೀಲಾಧರ್ ಶೆಟ್ರು ಬೊಕ್ಕ ಅರಣ ತಂಡ ಐಟ್ ಲೀಲಾಕ್ಷ ಅಖ್ಯಾರ ಇದ್ದರ್ನ ಆರು ಬರಡು ಜನ ತಂಡದ ಪ್ರಮುಖ ಬರಡು ಅಭಿಮತ ಚಾನೆಲ್ದ ಮಮತಾ ಶೆಟ್ಟಿ ಇಕ್ಕರ್ನ ಬರಡು ಆರು ಹೆಜ್ಜೆರ್ನ ಅರಣ ತಂಡದ ಕ್ಲಿಯರ್ನ ಬರಡು ಬೇತೆ ಒವ್ವಾಳ ಚಾನೆಲ್ದ ಗುರುತದಲ್ಲಿ ಹೆಜ್ಜೆ ಬರಡು ದಯಮದು ನಮ್ಮ ಮಾಧ್ಯಮದ ಪರವಾದ ಜಗನ್ನಾಥ್ ಶೆಟ್ಟಿ ಬಾಳ ಮಾಧ್ಯಮದ ಜನ ನಿರಂತರವಾದ ಕಾರಣ 3 ತಿಂಗಳು ಒಟ್ಟಿಗೆ ಮಾಡೋದು ನಮ್ಮ ಕಾರ್ಯಕ್ರಮವನ್ನು ಜಗತ್ತಿಗೆ ಧ್ವಜಭಾವನ ಜನ ಆಮಂತ್ರಣ ಜಗತ್ತಿಗೆ ಮುಟ್ಟಾವನ ಜನ ಬೇರೆ ನಮ್ಮ పేరు ಜಗನ್ನಾಥ್ ಶೆಟ್ಟಿ ಬಾಳ ವೇದಿಕೆ ಬಂದು ತಿರುಮಲ ಏರ್ಸಿದ ಚರಣ್ ಶೆಟ್ಟಿ ಪ್ರಚಾರದ ಒಂಜಿ ವ್ಯವಸ್ಥೆ ಅಲ್ಪ ಅಲ್ಪ ಬ್ಯಾನರ್ ಕಟ್ಔಟ್ ಧೋರಣ ಮಾಡ್ತಿದ್ದಾರೆ ಮುಂಬೈ ಪತ್ರಕರ್ತರನ್ನ ವ್ಯವಸ್ಥೆ ಮತ್ತಿನ ಕರ್ನಾಟಕ ಮಲ್ಲದ ದಿನೇಶ್ ಅನ್ನಕಲ ಕೃತಜ್ಞತೆಯನ್ನು ಸಲ್ಲಿಸಾವಯನ ಸಮೃದ್ಧ ಬಲೆ ಬಲೆ ಅವರ ಮಾತೆಲ್ಲ ತೋಡು ಒಂದು ಫೋಟೋ ದಿಪ್ಪಗ ಸುರತ್ಕಲ್ದ ಟೀಮ್ ಅವರ ಉದ್ಯೋಗವನ್ನು ತೋಡು ಮಾತು ಸಂಘ ಸುರತ್ಕಲ್ ಅಂಚನೆ ಬಟ್ಟಲ ಸಂಘ ಗುರುಪುರ ಮೂಲ ಈ ವೇದಿಕೆ ಈ ಜಾಗದ ಬೇತೆ ಬೇತೆ ಕೆಲಸಗಳನ್ನು ಮಲ್ಪನೆತ ಮೂಲಕ ಈ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ಕೊರ್ನಾಕ್ಲ ಈ ಕೊಟ್ಟು ನಮ್ಮ ಗೌರವ ಮಾಡ್ಕೊಂಡಲ್ಲ ನಮ್ಮ ಕುಡ್ಲ ಚಾನಲ್ದ ಸಿಬ್ಬಂದಿ ವರ್ಗ ಮೂಲರು ನಿತೀಶ್ ಶೆಟ್ಟಿ ಏಕ ಪಿರೂರಿ ನಮ್ಮ ಕುಡ್ಲ ಚಾನಲ್ನ ಸಿಬ್ಬಂದಿ ವರ್ಗದವರು ರಟ್ಟು ದಿನದ ನಮ್ಮ ಕಾರ್ಯಕ್ರಮ ನೇರ ಪ್ರಸಾರದ ಮೂಲಕ ಲಕ್ಷ ಜನಗಳಿಗೆ ಈ ಕಾರ್ಯಕ್ರಮನ ಇಲ್ಲಡಿಕೊಳ್ಳೋದು ರೂಪಲೇಖ ಮಾಡ್ತಿನ ನಮ್ಮ ಕುಡ್ಲ ಚಾನಲ್ಗಳಿಗೆ ಕೃತಜ್ಞತೆಗಳು. ರಿಪಬ್ಲಿಕ್ ಕನ್ನಡದ ರಿಪೋರ್ಟರ್ ಅಂಕಿತ್ ಶೆಟ್ಟಿ ವೇದಿಕೆ ಬಂದರು. ಅಂಕಿತ್ ಅಂಚನೆ ರಡ್ಡು ದಿನದ ಕಾರ್ಯಕ್ರಮದ ಬಾರಿ ಪೊರ್ಲುಡೆ ನೇರ ಪ್ರಸಾರದ ಮೂಲಕ ನಮಗೆ ಸಹಕಾರ ಮಂದಿನ ಫಿರಂಗಿ ಚಾನಲ್ ಅಭಿಮತ ಮತ್ತೆ ಅಭಿಮತದ ಸಿಬ್ಬಂದಿ ವರ್ಗ ಎಲ್ಇಡಿದ ಉಮೇಶ್
ಇವರ ವೇದಿಕೆ ಬಂದು ಗೌರವ ಸ್ವೀಕಾರ ಮಾಡಿಕೊಡು. ನಮ್ಮ ಟಿವಿಲ ನೇರ ಪ್ರಸಾರದ ಮೂಲಕ ನಮ್ಮ ಕೊಡದ ಕ್ರೀಡಾಕೂಟ ಇನ್ನಿತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನೇರ ಪ್ರಸಾರದ ಮೂಲಕ ನಮ್ಮ ಟಿವಿದಕ್ಕೆಲ್ಲ ಜನಕ್ಕೆ ಬಿಟ್ಟಿದ್ದಾರೆ. ಪಿರಡಿ ನಿರೂಪಕ್ಕೆ ಸಾಹಿಲ್ ರೈಟ್ ಮೇರೆಗೆ ಗೌರವ ನಡೆದುಕೊಂಡು ಗುರುಪುರ ಬಣ್ಣ ಸಂಘ ಇಡೀ ಟೀಮು ಭಾರಿ ಕೆಲಸ ಮಾಡಿಕೊಂಡು ಸಂತೋಷ ಎಲ್ಲರೂ ಸಂತೋಷಕ್ಕೆ ಈ ಗೌರವನ ಸ್ವೀಕಾರ ಮಾಡ್ತಾರೆ. ಸಂತೋಷ್ ಶೆಟ್ರೆ ಮೂಡುಶೆಟ್ಟೆ, ನಮ್ಮ ಟಿವಿದ ನವೀನಣ್ಣಲ್ಲರು ನವೀನ್ ಶೆಟ್ಟಿ ಎಡ್ಮೆಮಾರ್ ನಮ್ಮ ಟಿವಿ ಚಾನಲ್ ನಮಗೆ ಮಲ್ಲ ಪ್ರಚಾರಕ್ಕೆ ಮಂಚಿನ ಚಾನಲ್. ಶಂಕರ್ ಶೆಟ್ಟಿ ಪರಾರಿಗುಟ್ಟು ದಯಮಂತ ವೇದಿಕೆ ಬರಲು. ಶಂಕರ್ ಶೆಟ್ಟಿ ಪರಾರಿಗುಟ್ಟು, ಭಾಸ್ಕರ್ ಶೆಟ್ಟಿ ಬಂಟ್ವಾಳ, ಭಾಸ್ಕರಣ್ಣ ಬಲ್. ತೀರ್ಪುಗಾರರು 21 ತಂಡದ ಮಾರ್ಕ್ಸಿನ ಕೂಡಿಸಾದ ಒಟ್ಟು ಮಂತೊಂದಿಲ್ಲ. ನಮ್ಮ ಕಡೆ ತಂಡಲ್ಲ ಈ ತಂಡಲಿದ ಮಾರ್ಕ್ಸ್ ಇಂಚ ತೀರ್ಪು ಇಂಚಿನಂದು ನಮ್ಮ ನಿರೀಕ್ಷೆಡುಲ್ಲ. ನನಗೆ 5 ನಿಮಿಷ ತೀರ್ಪು ಪ್ರಕಟ ಆಗ್ಬೋದು. ತಂಡಗೆ ಬಹುಮಾನ ಪಂಡದು ಗೊತ್ತಾಗ್ಬೋದು. ಸುರತ ಬಹುಮಾನ 1 ಲಕ್ಷ ರೂಪಾಯಿ ಬೊಕ್ಕ ಟ್ರೋಫಿ, ಎರಡನೇ ಬಹುಮಾನ 75,000 ಬೊಕ್ಕ ಟ್ರೋಫಿ, ಮೂರನೇ ಬಹುಮಾನ 50,000 ಬೊಕ್ಕ ಟ್ರೋಫಿ. ಆಯ್ತಾ ಒಟ್ಟಿಗೂ इधर देखो ना, इधर देखो। इधर देखो ना, इधर देखो। ವೇದಿಕೆ ಮಾತಿಗೆ ಸಿಗಾದ ಅತಿವಿಷ ಮಾತ ಕಲ್ಲಿಗೆ ಸಂಬಂಧಿಸಿದಂತಹ ನಡುವಿನ ಕಾಲ ವೇದಿಕೆ ನಿರೂಪಣೆಯ ಚಾತುರ್ಯದ ಮುಖೇನ ವೇದಿಕೆ ಮತ್ತು ಸೇವೆಗಳ ಮಾತ ನಿರೂಪಣೆಗೆ ವಿಶೇಷವಾಗಿ ಕೆಲಸವನ್ನು ವೇದಿಕೆ ಸಮಯವನ್ನು ನಿರೂಪಣೆ ದಾಖಲಿಸಿಕೊಳ್ಳುವ ಉದ್ದೇಶ Yes, 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 yes. Okay. Thank you. Next. Yes, yes, yes. Yes. Thank you. Yes, 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 yes. ವಿಶ್ವ ಪರಂಪರ ಸಮ್ಮೇಳನದ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಬೇರೆ ಬೇರೆ ಕಲಾವಿದರು ತಂಡಗಳನ್ನು ಅರ್ಪಿಸಿರುವಂತಹ ಈ ಸುಂದರ ವೇದಿಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸಾಂಸ್ಕೃತಿಕ ವೈಭವದ ಸಂಚಾರ 2ನೇ ಬಹುಮಾನ 75,000 ರೂಪಾಯಿಯ ನಗದು ಹಾಗೂ ಟ್ರೋಫಿ. 3ನೇ ಬಹುಮಾನ
1000 ರೂಪಾಯಿನ ಕ್ಯಾಶ್ ಪ್ರೈಸ್ ಹಾಗೂ ಟ್ರಾಫಿ. 4ನೇ ಬಹುಮಾನ ಒಂದಲ್ಲ 4 ಇದೆ. 4 ಪ್ರೈಸ್ ಉಂಟು. 4th ಪ್ರೈಸ್ 4 ಇದೆ. 4 4th ಪ್ರೈಸ್ಗಳಿಗೆ ತಲ 25,000 ರೂಪಾಯಿನ ಕ್ಯಾಶ್ ಪ್ರೈಸ್ ಇದೆ. ಯಾರಾಗ್ತಾರೆ ವಿಜೇತರು ಅಂತ ನೋಡುವಂತಹ ಸಂದರ್ಭದಲ್ಲಿ ನಾವಿದ್ವಿ. ನಮ್ಮ ವೇದಿಕೆ ಮಾತರದ ಮಾನಾದಿಗೆ ಬಲ್ತ ನಮ್ಮ ಲೋಕನಾಥ್ ಶೆಟ್ಟಿ ದಾಯ ಮಾನಾದಿಗೆ ಬಂದಾಗ ಮತ್ತಿನಂಚಿನ ಮಾತ ಅತಿಥಿಗಳಿಂದ ಒಳ್ಳೆಯ ಬೊಂಡನ್ನು ಕೆಟ್ಟಿಗೆ ಕಲ್ತುಕೊಂಡು ನಂಚಿನ ನಮ್ಮ ಲೋಕನಿಗೆ ಸುಮಾರು 1,000 ಬೊಂಡನ್ನು ಕೆತ್ತಿದ್ದಾರೆ. ಆ ಒಳ್ಳಿನ ಸಾರ್ಥ ಬೊಂಡನ್ನು ಇಟ್ಟುಕೊಡಿಯಾಗ ಅಂತ ಅಳಿಸೋಕೊಡಿ ಅಂತ ಹಾಕಿರೋದು ನಮ್ಮ ಲೋಕನಿಗೆ ಜೋರಾನಿಂಚಿನ ತಾಟಿ ಆ್ಯಂಡ್ ಸೊಲ್ಮೆಳು ಇವರ ಸೇವೆ ಅವು ಏಕೋ ವೇದಿಕೆ ತಪ್ಪಿನ ಅತಿಥಿಗಳಿಗೆ ఒక ಮಾತ ಕಲಾವಿದರಿಗೆ ಒಂದು ರೀತಿಯ ಪ್ರಾಣನ ಕೊಟ್ಟು ಸೊಲ್ಮೆಳು. ತಂಡದಲ್ಲಿ ಯಾರು ಬಂದಿತ್ತೆ ಇರೋದರಿಂದ ತಂಡಗಳ ಕಾರ್ಯಕ್ರಮ ಆದರೆ 30ನೇ ತಂಡ ಮುಂಬೈಯಿಂದ ಬರ್ತಾರೆ. ಆಡ ಪ್ರದರ್ಶನವೇ ಒಂದು ಕಾಂಪಿಟೇಷನ್ ಅಪ್ಲಿಗಳನ್ನ ಅವಕಾಶ ಮಲ್ತುಕೊರಿಯರ ಆಯೋಜಿ ತಂಡದ ಇರೋದರಿಂದ ತಂಡ ದುಡ್ಡು ರಿಜಿಸ್ಟರ್ ಮಾಡ್ಕೊಂಡಿರೋರ ಆ್ಯಂಡ್ ಆ 30ನೇ ತಂಡ ಒಂದು ತಂಡ ಮಂಜೇಶ್ವರದ ಕಾರ್ತಿಕನ ರೇಮಂತ ಮತ್ತು ಮಾನದಿಗೆ ಸ್ವೀಕಾರ ಮಾಡಿಕೊಡು. ನಮ್ಮ ಕಾರ್ತಿಕನ ಅಳಿಲು ಸೇವೆ, ತೆರೆಮರೆಯ ಸೇವೆ, ಮಂಜೇಶ್ವರದ ಬಾರಿಪುರದ ಸೇವೆ ಮಾಡಿದ ಕಾರ್ತಿಕ್ ಶೆಟ್ಟರಿಗೆ ಮಾನಾದಿಗೆ ಸಾಲು ಕೊಡುತ್ತದೆ ಆಯ್ಕೆಯ ಪರೀಕ್ಷೆ ಮಾಡಿದ್ದೇವೆ. ಕಾರ್ತಿಕ್ ಶೆಟ್ಟಿ ಮಂಜೇಶ್ವರ ಮಜಿ ಬೈಯೋ ಐಕಲ ಹರೀಶ್ ಶೆಟ್ಟರ್ ದಯಮಲ್ತು 1 ನಿಮಿಷ ಒಂತೋಡು ದಯಪನ್ನಗ 5 ವರ್ಷ ದುಮ್ಮು ನಡತಿನಂಚಿನ ದುವೆ ವಿಶ್ವ ಬಂಟರ ಸಮ್ಮೇಳನದ ಕಾರ್ಯಕ್ರಮಡ್ ಯಾನ್ ಆನಿ ಒಂಜಿ ಪಾತ್ಯಾರ ಬಂದಿತ್ತೆ. ಇಡೀ ನ್ಯೂಸ್ ಪೇಪರ್ ಸ್ಪ್ರೆಡ್ ಆದಿತ್ತು. ಐಕಲ ಹರೀಶ್ ಶೆಟ್ಟರು ಒಂಜಿ ತುಳು ಮೂವಿ ಪ್ರೊಡ್ಯೂಸ್ ಮಲ್ಪೇರಂದು ಪಡೆದು ಆಂಡ ಇತ್ತೆ 30ನೇ ತಂಡ ಏರು ಪನ್ಪಿನಂಚಿನ ಪ್ರಶ್ನೆ ಮಾತಾಡ್ಲುಂಡು. ಐಕಲ ಹರೀಶ್ ಶೆಟ್ಟರ್ ಏರು ತಂಡ 30ನೇ ಎಂಗ್ ಫಿಲ್ಮ್ ಪ್ರೊಡ್ಯೂಸ್ ಮಲ್ಪರ್ಲೆಜ್ಜಿ, ಫಿಲ್ಮ್ ಆ್ಯಕ್ಟರ್ ಮಾರಲೆಜ್ಜಿ, ರಾಜಕೀಯ ಪೊರಜ್ಜಿ, ನನ್ನ ಸಮ್ಮೇಳನ ಮಲ್ಪರೆಜ್ಜಿ ಎಂಚಿನಲ್ಲಿ ಇತ್ತಲ್ಲ ಬಂಗದ ಕಲೊಂದು ಕೆಲಸ ಮಲ್ಪರೆ ಉಂಡು ಜೀವನ ಪರ್ಯಂತ. ಏರೆಗೆ ಏರ್ಲ ಇಜ್ಜೇರು ಬಂದು ಏರು ಎನ್ನುವೇರು ಆಕಲೆ ಯಾನು ಉಲ್ಲೆಂದು ಎರಡಲ್ಲ ನಟ್ಟದು ಆಗಲ ಸೇವೆ ಖಂಡಿತ ಮಲ್ಪೇನು ಸೈನ ಮುಟ್ಟಲ್ಲ ಎನ್ನ ಬುಡಿದ ಮುಲ್ಲೋಲು ಎನ್ನ ಅಲ್ಲೆಲ್ಲ ಪರ್ಮಿಷನ್ಗೆ ತಂದೆ ಎನ್ನ ಜೀವನ ಪರ್ಯಂತ ಈ ಸಮಾಜದ ಹತ್ರ ಬಂಟೆರಿಗೆ ಹತ್ರ ನಾನು ಹೋರಾಟ ಮಲ್ಪೇನೆ. ಎಂಕ್ ನಿಗುಲ್ ದಾಲ ಕೊರಚಿ ನಿಗಲೊಂದು ಆಶೀರ್ವಾದ ಹೆಂಗ್ ಬೋಡು ನಿಗುಲೊಂದು ಆಶೀರ್ವಾದ ಮಲ್ತಾಡಾಡು ಯಾನು ಖಂಡಿತ ಜೀವಮಾನ ಇಡೀ ಈ ಬಂಟೆರ ಸೇವೆ ಮಲ್ಪೆ ಏಪ ಎನ್ನ ಜೀವನ ಎಂಡಾಪುಂಡಲ್ಲ ಅದ ಮುಟ್ಟ ಯಾನು ಉಲ್ಲೆ ಯಾನ್ ಪಾಪದಗಳ ಧ್ವನಿ ಅದು ಉಪ್ಪೆ ಏರೆಲ್ಲ ಬಂಟೆರಿ ಅಣ್ಣೆ ಅಂಡೆ ಯಾನು ಉಲ್ಲೆ ಏತೇಮಲ್ಲ ಜನ ಉಂಡಲ್ಲ ಅವಿಗೆ ಐತ ಪಿರೋಡ್ ನಿಕುಲುಲ್ಲಾರು ಇನ್ನಿತ ಸಾಯಿಲ್ ಏತ್ ಮೋಕೆಡು ಸಾಯಿಲ್ ಆಡು ಪ್ರತಿ ವರಿಲ ಎನ್ನೊಟ್ಟು ನಿಕುಲು ಉಲ್ಲಾರು ನಿಕಲಿನ ಪತ್ತೊಂದು ಯಾನು ಇಡೀ ಹೋರಾಟ ಅಲ್ಪೆ ಒಯ್ಕ್ ಹೋರಾಟ ಬಂಟೆರಿ ಅನ್ಯಾಯ ಅಂಡ ನಮ್ಮ ಬಾಕಿದ ಸಮಾಜಗ ಆಡು ನಂಗೆ ರಾಜಕೀಯ ಪಕ್ಷ ಆಡು ಕಾಂಗ್ರೆಸ್ ಆಡು BJP ಆಡು ನಮ್ಮ ಹೋರಾಟ ಇಚ್ಚಿ ನಮ್ಮ ಆ ಕಡೆ ನಟ್ಟುನು ನಿಗುಲು ಎಂಗ್ಲಿದಲ್ಲ ಹೆಲ್ಪ್ ಮಲ್ಪ್ಲೆ ಇದು ಸಿದ್ದರಾಮಯ್ಯರು ನಿಗಮ ಗೊರ್ಪೆ ಉಂಡೇರು ಪರಮೇಶ್ವರ್ ಇವತ್ತು ಶೋಕು ಮಲ್ತ ಪಾತೇರಿಯರು BJPದಾಗ ಪೂರ ಲೀಡರ್ ಬೈದೇರು ಬೊಮ್ಮಾಯಿ ಸಾಹೇಬರು ನಂಗೆ 3 ಕೋಟಿ ನಂಗೆ ನನ್ನ ರಾಜ್ಯಾಧ್ಯಕ್ಷರು 3 ಕೋಟಿ ನಂಗೆ ಅನೌನ್ಸ್ ಮಲ್ದೇರು ನಂಗೆ ಮಾತೆಲ್ಲ ಸಪೋರ್ಟ್ ಮಲ್ಪೇರು ನಮ್ಮ ಮಲ್ಪನ ಬೇಲೆಗೆ ಐಗಾತ್ರ ನಂಗೆ ಏಡಲ್ಲ ಲಡಾಯಿ ಇಜ್ಜಿ ಲಡಾಯಿ ಒರಿಯಡೇನು ಈ ಸಮಾಜ ದ್ರೋಹ ಏರುಲೆ ಆಡ ಲಡಾಯಿ ಉಂಡು ಈ ಸಮಾಜ ಏರು ದ್ರೋಹ ಮಲ್ಪೇರು ಆಕಲ್ಲ ಲಡಾಯಿ ಉಂಡು ಬೇತ ಓ ಪಕ್ಷಲಜ್ಜಿ ಓ ಜಾತಿಲಜ್ಜಿ ಓ ಧರ್ಮಲಜ್ಜಿ ಮಾತ
ನಿಗೆಲ್ಲ ಮಾತಿರಲ್ಲ ಕೃತಜ್ಞತೆ ಸಲ್ಲಿಸುವೆ. ಸಾಯಿಲ್ನ ಇತ ಸನ್ಮಾನ ಬತ್ತ ಲಾಸ್ಟ್ ಮಲ್ತೀನಿ ಎಂಗುಲು ಅಂಡ ಸಾಯಿಲ್ ನಂಚಿನ ಜೋಕುಲು ಏತು ಇಲ್ಲ ನಮ್ಮಡ ಸಾಯಿಲ್ ನಂಚಿನ ಒಂಜಿ ಟ್ಯಾಲೆಂಟೆಡ್ ಜೋಕುಲು ನಮ್ಮಡ ಮಸ್ತ್ ಜೋಕುಲು ಲೇರು ಆಗಲೇ ಮಧ್ಯ ರೆಡ್ಡ ಅಲ್ಪಾಡು ಹರಿಶನಾಗ ಸೊಲ್ಮೇಲೆ ಉಡಲ ಪಾತೆರ ನಮ್ಮದು ದೀತೆರು ಅರ್ನ ಪಾತೆರಕ್ಕೆ ಏನಾಗ ನೆನಪಾಪುನದಾದ ಅಂದು ಪನ್ನಗ ಆರ್ ಎಕಡೆ ಎಂಡ ಪಂಡೇರು ಮುಪ್ಪನೆ ತಂಡ ಬೇತೆ ಏರ್ನಲ್ ಹತ್ತು ಮಾರ ಅವು ನಮ್ಮನೆ ತಂಡ ಅಂತ ಪಂಡ ಐಕಲ ಹರಿಶೆಟ್ರು ಪಂಡೇರು ದಾಯ್ಪನ್ನಾಗ ಕಾಂಡೆರ್ದು ಬಯ್ಯಮುಟ ವೇದಿಕೆಗೆ ಬರಂದೆ ಪಿರೌಡು ಬೆಗರ್ ಸುರಿಸಿದ ನಲ್ತಿನ ಅಕ್ಲಾಕ್ಲೆ ಅಂಚಾದ ಮಾತಾ ತಂಡದಕ್ಲೆ ಇವರ ಜೋರಾಯ ನಂಚಿನ ತಾಟಿ ಬರಡು ವೇದಿಕೆಡೆ ನಿರೂಪಕರು ಭಾಗ್ಯರಾಜ್ ಅರಿಗೆ ಮಾನಾದಿಗಿನ ಸಂದೇತ ಮಲ್ತೊಂದುಲ್ಲ ಭಾಗ್ಯರಾಜ್ ಸೊಲ್ಮೇಲೆ ನಾದುಂಬು ತೀರ್ಪುಗಾರನ ವೇದಿಕೆಗೆ ಲೆಪ್ಪುನಂಚಿನ ಕ್ಷಣಟ ನಮೌಲ್ಲ ತೀರ್ಪುಗಾರರ ನಂಚಿನ ಮೂಜಿ ಜನ ಕಾಂಡೆರ್ದು ಇತ್ತೆ ಮುಟ ಅಕಲ್ನ ನಿಷ್ಕಲ್ಮಶವಾಯ ನಂಚಿನ ಮನಸ್ಸಿಡ್ ತೀರ್ಪುನು ಕೊಡ್ತಾರೆ ಮೂಜಿ ಶೆಟ್ಟಿ ಅವರು ದಿಲೀಪ್ ಶೆಟ್ಟಿ ಅವರನ್ನ ನಾವು ವೇದಿಕೆಯಲ್ಲಿ ನೋಡಿದ್ದೀವಿ, ದುಬೈನಲ್ಲಿ ನೋಡಿದ್ದೀವಿ, ಬೆಳ್ಳಿ ಪರದೆ ಮೇಲೆ ನೋಡಿದ್ದೀವಿ, ಟಿವಿಯಲ್ಲಿ ನೋಡಿದ್ದೀವಿ. ಎತ್ತ ಹೋಗಲು ಕೂಡ ದಿಲೀಪ್ ಶೆಟ್ಟಿ ಅವರು ಎದ್ದು ಕಾಣಿಸ್ತಾರೆ. ಯಾಕಂದ್ರೆ ದುಬೈನ ಮಿಸ್ಟರ್ ದುಬೈ ಅನ್ನುವಂಥ ಸ್ಪರ್ಧೆಯಲ್ಲಿ ಬಹುಮಾನ ವಿಜೇತರಾಗಿದ್ದು ಅವರ ಕಲಾ ಜೀವನದ ಮೊದಲನೇ ಹೆಜ್ಜೆ. ಅನಂತರ ದುಬೈನ ಎಲ್ಲ ಉದ್ಯಮ ಬದಿಗಿಟ್ಟು ಅವರು ಬಂದು ಮಾಡಲಿಕ್ಕೆ ಸೇರಿರುವಂಥದ್ದು ಕಲಾ ಸೇವೆ. ಕಲಾ ಸೇವೆಯನ್ನ ಮಾಡ್ತಾ 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 ಸಿನಿಮಾ ಆಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು, ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಕೊಡ್ತಾ ಅತ್ಯುತ್ತಮ ಡಾನ್ಸರ್ ಆಗಿ, ನೃತ್ಯಪಟುವಾಗಿ, ಅತ್ಯುತ್ತಮ ಅಭಿನಯದ ಹೀರೋ ಆಗಿ, ನಮ್ಮೆಲ್ಲರ ಪ್ರೀತಿಯ ಕಣ್ಮನಿಯಾಗಿ ದಿಲೀಪ್ ಶೆಟ್ಟಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ದಿಲೀಪ್ ಶೆಟ್ಟಿ ಅವರಿಗೆ ಬರಲಿ ಮತ್ತೊಮ್ಮೆ ಜೋರಾಗಿರುವಂತಹ ಶಬ್ದವಾಳೆ. ವಿದ್ಯಾ ವಿನಾಯಕ, ಕೃಷ್ಣ ತುಳಸಿ ಹೀಗೆ ಮುಂತಾದ ಧಾರಾವಾಹಿಗಳನ್ನ ಅಭಿನಯಿಸಿರುವಂತಹ ನಮ್ಮ ದಿಲೀಪ್ ಶೆಟ್ಟಿ ಅವರಿಗೆ ಐಕಳ ಹರೀಶ್ ಶೆಟ್ಟಿ ಅವರು ಹಾಗೂ ತಂಡದವರು ಶಾಲಾ ಹೊರಡಿಸಿ ಪ್ರೀತಿಪೂರ್ವಕವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಕಲಾ ಪಯಣದ ಕಲಾ ಸಾರಥಿಯಾಗಿರುವಂತಹ ದಿಲೀಪ್ ಶೆಟ್ಟಿ ತಮಗೆ ಆ ಕಲಾ ಮಾತೆ ಶಾರದೆಯ ಸಂಪೂರ್ಣ ಅನುಗ್ರಹವಾಗಿ ವೇದಿಕೆಯಲ್ಲಿರುವಂತಹ ಮಧ್ಯಭಾಗದಲ್ಲಿ ಆರಾಧಿಸುವಂತವರು ಪ್ರಥಮ ಪ್ರಸಾದ್ ರಾವ್. ಪ್ರಥಮ ಪ್ರಸಾದ್ ರಾವ್ ಅವರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಕಲಾಮಾತೆ ಶಾರದೆಯ ಮಗಳು ಅಂತ ಹೇಳಿದ್ರು ತಪ್ಪಾಗುತ್ತೆ. ಯಾಕಂದ್ರೆ ಅಂಥ ಸುಂದರ ಅಭಿನೇತ್ರಿ ನಾವೆಲ್ಲರೂ ಚಿತ್ರರಂಗದಲ್ಲಿ ಮೆಚ್ಚಿರುವಂತಹ ಎವರ್ಗ್ರೀನ್ ಹೀರೋಯಿನ್ ವಿನಯ ಪ್ರಸಾದ್ ಅವರ ಸುಪುತ್ರಿ ಕಲಾ ಸೇವೆಯಲ್ಲಿ ಬೆಟ್ಟದಷ್ಟು ಸೇವೆಯನ್ನು ಮಾಡಿರುವಂಥವರು ಪ್ರಥಮ ರಾವ್ ಅವರು. ಕಥಕ್ ಕ್ಷೇತ್ರ ಆಗಿರ್ಬೋದು, ಅಭಿನಯ ಕ್ಷೇತ್ರ ಆಗಿರ್ಬೋದು, ನೃತ್ಯ ಕ್ಷೇತ್ರ ಆಗಿರ್ಬೋದು, ಬೇರೆ ಬೇರೆ ಮೈಥಾಲಜಿಕಲ್ ಸೀರಿಯಲ್ಸ್ಗಳಲ್ಲಿ ದೇವಿಯ ಪಾತ್ರವನ್ನ ಮಾಡಿ ಹೆಗ್ಗಳಿಕೆಯ ಪಾತ್ರವಾಗಿರೋರು. ನಿರೂಪಣಾ ಕ್ಷೇತ್ರ, ನೃತ್ಯ ಕ್ಷೇತ್ರ, ಅಭಿನಯ, ಹೀಗೆ ಎಲ್ಲ ಕ್ಷೇತ್ರದಲ್ಲಿ ನಿಂತೆದ್ದಂಥ ಪ್ರತಿಭೆ ನಮ್ಮ ನೆಚ್ಚಿನ ಪ್ರಥಮ ಅವರು ನಮಗೆ ಯಾವತ್ತಿದ್ರು ಪ್ರಥಮನಿಗೆ ಸರಿ. ಜೊತೆಗಿರುವಂತಹ ಚೌಪಾಳಿಯೊಂದಿಗೆ ಪ್ರಥಮ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತೀವಿ. ವೇದಿಕೆಯಲ್ಲಿರುವಂತಹ ಇನ್ನೊಬ್ಬರು ಮಾನಸಿ ಸುಧೀರ್ ಅವರು. ಮಾನಸಿ ಸುಧೀರ್ ಅವರ ಬಗ್ಗೆ ಮಾತು ಕಮ್ಮಿ. ಯಾಕಂದ್ರೆ ಮಾನಸಿ ಸುಧೀರ್ ಅವರು ಎಲ್ಲಿದ್ರೂ ಕೂಡ ಗೊತ್ತಾಗುತ್ತೆ. ಒಂದು ಅವರ 100 ವಾಟ್ಸ್ನ ಸ್ಮೈಲು, ಅದು ಯಾವತ್ತೂ ಬಾಡೋದಿಲ್ಲ. ಅಲ್ಲುವ ತಾವರೆಯಾಗಿ ಸೂರ್ಯರಶ್ಮಿಗೆ ಹೊಡಬಡ ಅಂತ ಹೊಡೆಯುತ್ತದೆ. ಭರತನಾಟ್ಯ ಗುರುವಾಗಿ ಭರತನಾಟ್ಯ ತಂಡವನ್ನ ಕಟ್ಟಿ ಎಷ್ಟೋ ಕಲಾವಿದರ ಪಾಲಿಗೆ ಕಲಾಮಾತೆಯಾಗಿ ಸೇವೆಯನ್ನ ಸಲ್ಲಿಸಿರುವರು. ಬ್ಲಾಕ್ ಬಾಸ್ಟರ್ ಹಿಟ್ ಚಿತ್ರ ಕಾಂತಾರದಲ್ಲಿ ಬಾ 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 ಅನ್ನುವಂತಹ ಪದಗಳಲ್ಲಿ ನಮ್ಮನ್ನ ಆಕರ್ಷಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮಾನಸಿ ಸುಧೀರ್ ಅವರು ಕಾಂತಾರ ಮಾತ್ರವಲ್ಲದೆ ಬೇರೆ ಬೇರೆ ಚಿತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಅವೆಲ್ಲವನ್ನ ಕೂಡ ಮೆಲುಕು ಹಾಕ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರುವಂತಹ ಮಾನಸಿ ಸುಧೀರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಯೂಟ್ಯೂಬ್ ಹೋದ್ರು ಕೂಡ ಅವರು ಫೇಮಸ್, ಚಿತ್ರರಂಗಕ್ಕೆ ಹೋದ್ರು ಕೂಡ ಅವರು ಫೇಮಸ್, ಚಿಕ್ಕ ಪರದೆಯಲ್ಲೂ ದೊಡ್ಡ ಪರದೆಯಲ್ಲೂ ಕೂಡ ಮೆಲುಕ್ತಾ ಇರುವಂತಹ ಮಾನಸಿ ಸುಧೀರ್ ಅವರು ಅಮ್ಮನ ಮನೆ, ಕಾಂತಾರ,
ಗುರುದೇವ್ ಹೊಯ್ಸಳ, ಹೀಗೆ ನಾನಾ ಚಿತ್ರದಲ್ಲಿ ಅಭಿನಯಿಸಿದ್ದು ಮಾತ್ರವಲ್ಲದೆ ಯಾನು ಸೂಪರ್ ಸ್ಟಾರ್ ಅನ್ನುವಂತಹ ತುಳು ಚಿತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಹರೀಶ್ ವಾಸು ಶೆಟ್ಟಿ ಇವರ ಸಹಧರ್ಮಿಣಿಯಾಗಿ ಅಭಿನಯಿಸಿರುವಂತಹ ಕಲಾವಿದೆ ಮಾನಸಿ ಸುಧೀರ್ ಅವರಿಗೂ ಕೂಡ ಧನ್ಯವಾದಗಳು. ಮೊದಲು ಸನ್ಮಾನವನ್ನು ಸ್ವೀಕರಿಸುವಂತಹ ದಿಲೀಪ್ ಶೆಟ್ಟಿ ಅವರ ಹತ್ರ ಮಾತನ್ನು ಕೇಳುವಂತಹ ಸಮಯ. ದಿಲೀಪ್ ಶೆಟ್ಟಿ ಅವರು ತೀರ್ಪುಗಾರರಾಗಿ 29 ತಂಡಗಳನ್ನು ಕೂಡ ಜಡ್ಜ್ ಮಾಡಿದ್ದಾರೆ. ಆ 29 ತಂಡಗಳ ಅನುಭವವನ್ನು ನಿಮ್ಮ ಮುಂದೆ ಎಂ.ಕಾಮ್ ಮಲ್ತನಾಗ ಕೊರಿಯೋಗ್ರಾಫರ್ ಆಗಿ ಶುರು ಮಾಡ್ತದ್ದು, ಮಾಡಲಿಂಗ್ ಮಾಡ್ತದ್ದು, ಇದು ಆ್ಯಕ್ಟರ್ ಆತ. ಸೊ ಏತೋ ಜನ ಅಂಚನೆ ಬರುವರ ಏನೊಂದಿಲ್ಲ. ಸೊ ಅಂಚನೆ ನಿಕ್ಲಿ ಬೋರ್ಡ್ಲೆ ಇದ್ದ ಅವರು. ಸೊ ಎಸ್ ಇರೋತೊಂಬ ಟೀಮ್ ಮಸ್ತ್ ವೆರೈಟಿ ಡ್ಯಾನ್ಸ್ ಮಂದರ್. ಆ್ಯಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಈಗಲೂ ಪ್ರಾಪರ್ ಅದು ಒಂದು ಪೂರಾ ಟೀಮ್ ಕರೆಕ್ಟ್ ಪ್ರಾಪರಾಗಿ ಜಡ್ಜ್ ಮಾಡ್ದ. ಸೊ ಎರಗಲ ಹೆಚ್ಚು ಕಮ್ಮಿ ಬಂದಿದೆ. ಆ್ಯಂಡ್ ಬಾಕಿದ 5 ಟೀಮ್ ಆದೊಂಡು ಅವು ಆ್ಯಕ್ಚುಲಿ ಫುಲ್ ಈಕ್ವಲ್. ಸೊ ಐಟ್ ಮಿತ್ತಿರ್ತದ ಆಲೇಜಿ. ಸೊ ಪೂರ ಈಕ್ವಲ್. ಆ್ಯಂಡ್ ಕೆಲವು ಪರ್ಫಾರ್ಮೆನ್ಸ್ ಅಂತೂ ಮಸ್ತ್ ಖುಷಿ ಆಡು. ಆ್ಯಂಡ್ ಕೆಲವೊಂಜಿ ಕೊರಿಯೋಗ್ರಾಫರ್ ಒಂಚೂರು ಬೆಟರ್ ಮಲ್ದಿನಾಗಲೇ ಬೆಟರ್ ಆಯ್ತು. ಸೊ ಡ್ಯಾನ್ಸಸ್ನಾಗಲ ಪ್ರಾಬ್ಲಮ್ ಇತ್ತಿಜಿ. ಕೆಲವೊಂಜಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಎಡ್ಡೆ ಮಲ್ತೆ ಬಟ್ ಎಕ್ಸಿಕ್ಯೂಷನ್ ಆತು ಕರೆಕ್ಟ್ ಆದಿತ್ತಿಜಿ. ಸೊ ಆತು ಅಂದ್ಬಿಟ್ಟು ಇಡೇನ ಲೇದಿನೇಕು ಇಡೇ ಲೆತ್ತದು ಈತ ಮರ್ಯಾದೆ ಕೊಡ್ನೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಜಸ್ಟ್ ಒಂದು ಫಸ್ಟ್ ಸ್ಟೇಜ್ ಆದಿತ್ತು, ಬಟ್ ಲಾಂಗ್ ವೇ ಟು ಗೋ. ಆ್ಯಂಡ್ ಡೆಫಿನೆಟ್ಲಿ ಮೇಲೆ ಜಾಸ್ತಿ ಪ್ರೂವ್ ಮಾಡ್ತದ್ದು ನಮ್ಮ ಬಂಟೆಯನ್ನು ನನ್ನ ಪ್ರೌಡ್ ಮಾಡ್ಬೇಕು. ದಟ್ ಇಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು. ದಿಲೀಪ್ ಶೆಟ್ರೆ ಕುಳ್ಳೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದೆ ನಮ್ಮ ಜೊತೆ ಇರುವಂಥವರು ಪ್ರಥಮ ಪ್ರಸಾದ್ ಅವರೇ ತಮ್ಮ ಪ್ರಸಾದದಂತಹ 2 ಮಾತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಕ್ಷಮಿಸಿ ಕೂತ್ಕೊಂಡೇ ಮಾತಾಡ್ತಾ ಇದ್ದೇನೆ, ಒಂದು ಸಣ್ಣ ಆಕ್ಸಿಡೆಂಟ್ ಆದ ಕಾರಣ. ಆದರೂ ಕೂಡ ಇವತ್ತಿನ ದಿನ ಹೇಗೆ ಕಳೀತು ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ನಿಮ್ಮೆಲ್ಲರ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಿ ನನಗೆ ಬಹಳ ಬಹಳ ಸಂತೋಷವಾಗಿದೆ. ವಿಶ್ವ ಬಂಟ್ ಸಮ್ಮೇಳನಕ್ಕೆ ನನ್ನನ್ನು ಒಂದು ಜಡ್ಜ್ ಆಗಿ ಪರಿಗಣಿಸಿ ನಾನು ಇದಕ್ಕೆ ಯೋಗ್ಯಳು ಅಂತ ಭಾವಿಸಿದ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದರೊಂದಿಗೆ ಇವತ್ತಿನ ದಿನ ತುಂಬ ಸ್ಪೆಷಲ್ ನನಗೆ. ಯಾಕೆ ಅಂತ ಹೇಳಿದರೆ ಇನ್ನೆರಡು ಸೂಪರ್ ಸ್ಟಾರ್ಸ್ ಜೊತೆಗೆ ಜಡ್ಜಿಂಗ್ ಪ್ಯಾನಲಲ್ಲಿ ಕೂತ್ಕೊಳ್ಳುವ ಸೌಭಾಗ್ಯ ನಂದಾಯಿತು. ಆ್ಯಂಡ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ತಂಡಗಳಿಗೂ ಧನ್ಯವಾದಗಳು, ನಮ್ಮನ್ನು ಮನೋರಂಜಿಸಿದ್ದಕ್ಕೆ ಹಾಗೂ ಅಭಿನಂದನೆಗಳು. ವೆಲ್, ಇಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಪಾರ್ಟಿಸಿಪೇಟ್. ವಿನ್ನಿಂಗ್ ಇಸ್ ನಾಟ್ ದಿ ಅಲ್ಟಿಮೇಟಮ್. ಆದ ಕಾರಣ ಆದರೂ ಸಹ ಇದು ಕಾಂಪಿಟೇಷನ್ ಆದ ಕಾರಣ ನಾವು ಕೆಲವು ಜಡ್ಜ್ಮೆಂಟ್ ನೀಡಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಆ್ಯಂಡ್ ದ ರೆಸ್ಟ್ 4 ಅಂತ ಕೊಡಬೇಕಾಗಿರುವಂಥ ಪರಿಸ್ಥಿತಿ. ಕಷ್ಟದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದೇವೆ, ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಆದರೆ ಇಡೀ ದಿನ ಕೂತು ಎಲ್ಲರನ್ನೂ ಪ್ರೋತ್ಸಾಹಿಸಿದಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಥಮಾ ಮೇಡಮ್. ಇನ್ನು ಲಾಸ್ಟ್ ಬಟ್ ನೆವರ್ ದ ಲೀಸ್ಟ್ ಮಾನಸಿ ಸುಧೀರ್ ಅವರ ಮಾತು ಮುತ್ತಾಗುವಂತಹ ಸಮಯ. ಪ್ರೀತಿಯ ನಮಸ್ಕಾರ. ವಿಶ್ವ ಬಂಟರ ಸಮ್ಮೇಳನ ನಮ್ಮ ಉಡುಪಿಯ ಈ ಭವ್ಯ ವೇದಿಕೆಯಲ್ಲಿ ಆಗ್ತಾ ಇರೋದು ಒಂದು ಕಡೆಯಿಂದ ಖುಷಿ. ಆದರೆ ಈ ಬಂಟರ ಸಮ್ಮೇಳನದಲ್ಲಿ ನಾನು ಹೀಗೆ ಭಾಗವಹಿಸ್ತಿದ್ದೇನೆ ಅನ್ನೋದು ಮತ್ತೊಂದು ಖುಷಿ. ಕಾಂತಾರದಲ್ಲಿ ಶಿವನ ಅಮ್ಮ ಅದಕ್ಕೆ ಸಾರ್ಥಕ ಆಯಿತು ಮಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರರಿಗೆ ಅತಿ ಕಷ್ಟ ಆಯಿತು ಅಂದರೆ ಆ ಸ್ಪರ್ಧೆ ಸಕ್ಸಸ್ ಅಂತ ಅರ್ಥ. ಸೊ ನಮಗೆ ಇವತ್ತು ಸ್ವಲ್ಪ ಕಷ್ಟವೇ ಆಯಿತು. ಎಲ್ಲರೂ ಒಳ್ಳೆ ಮಾಡಿದ್ದಾರೆ ಮಾರೆ, ಯಾರಿಗೆ ಅಂತ ಮಾರ್ಕಟ್ ಮಾಡೋದು. ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ನಮಗೆ ತೋಚಿದ ತಪ್ಪು ಒಪ್ಪುಗಳನ್ನೆಲ್ಲ ನಾವು ಮಾತಾಡಿಕೊಂಡು ಪ್ರಾಮಾಣಿಕವಾಗಿ ತೀರ್ಪು ಕೊಟ್ಟಿದ್ದೇವೆ. ನಿಮಗೆಲ್ಲರಿಗೂ ಖುಷಿ ಆಗ್ತದೆ ಅಂದ್ಕೊಂಡಿದ್ದೇನೆ. ಮತ್ತೊಮ್ಮೆ ಈ ಭವ್ಯ ವೇದಿಕೆ ಏರುವುದಕ್ಕೂ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮಗೆ ಸನ್ಮಾನ ಮಾಡಿದ್ದಕ್ಕೂ ತೀರ್ಪುಗಾರರಾಗಿ ಅವಕಾಶ ನೀಡಿದ ಕಮಿಟಿಗೆ ಧನ್ಯವಾದಗಳು. ಮಾನಸಿ ಸುಧೀರ್ ಮೇಡಮ್ ಅವರು ಕರೆಕ್ಟ್ ಆಗಿರುವಂಥ ಜಡ್ಜ್ ನಮ್ಮ ಡ್ಯಾನ್ಸ್ ಕಾಂಪಿಟೇಷನ್. ಯಾಕಂದರೆ ಮಾತಲ್ಲೂ ಕುಣಿತ ನಮ್ಮೆಲ್ಲರಿಗೂ ಸುಂದರ ಮಾತಿನ ರಸದ ಔತಣವನ್ನು ನೀಡಿದರು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಪ್ಲೀಸ್ ಟೇಕ್ ಯರ್ ಸೀಟ್. ಆ್ಯಂಡ್ ಇದರ ಜೊತೆಗೆ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ ನಮ್ಮ
ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ನ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಐಕಡ ಹರೀಶ್ ಶೆಟ್ಟರ್ ಅವರು ನಮ್ಮನ್ನ ಸೇರ್ಕೋಬೇಕು. ಆ್ಯಂಡ್ ಕರ್ಲಿರೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು ನಮ್ಮನ್ನ ಸೇರ್ಕೋಬೇಕು. ಇಂದ್ರಾಳಿ ಜಯಕರ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಕೋಶಾಧಿಕಾರಿಗಳು ದಯವಿಟ್ಟು ನಮ್ಮನ್ನ ವೇದಿಕೆಯಲ್ಲಿ ಸೇರ್ಕೋಬೇಕು. ಆ್ಯಂಡ್ ಇವತ್ತಿನ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಯಶಸ್ಸಿನ ಎರಡು ಮುಖಗಳು ಚಂದ್ರಹಾಸ ಡಿ ಶೆಟ್ಟಿ, ಜೊತೆ ಕಾರ್ಯದರ್ಶಿ, ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ಹಾಗೂ ಸಹ ಸಂಚಾಲಕರು ಕರ್ನೂರು ಮೋಹನ್ ರೈತರು. ಆ್ಯಂಡ್ ನಿನ್ನೆ ನಡೆದಂತಹ ವಿಶ್ವ ಮಟ್ಟದ ಸ್ಪೋರ್ಟ್ಸ್ ಡೇಯನ್ನ ರಾರಾಜಿಸಿರುವಂತಹ ಸ್ಪೋರ್ಟ್ಸ್ನ ಮುಖ್ಯ ರೂವಾರಿಯಾಗಿರುವಂತಹ ಗೌರವಾನ್ವಿತ ಗಿರೀಶ್ ಶೆಟ್ಟಿ ತೇಳಾರ್ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗ್ತಾ ಇದ್ದಾರೆ. ಸಹ ಸಂಚಾಲಕರಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ರೋಷನ್ ಶೆಟ್ಟಿ ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಮಂತ್ರಿಸ್ತಾ, ಇನ್ನು ತೀರ್ಪನ್ನ ಓದುವವರು ಸಾಂಸ್ಕೃತಿಕ ಕಾರ್ಯಕ್ರಮದ ಸಹ ಸಂಚಾಲಕರಾಗಿರುವಂತಹ ಕರ್ನೂರು ಮೋಹನ್ ರೈ ಅವರು, ದಿಲೀಪ್ ಶೆಟ್ಟಿ ಅವರು ಆ ಎನ್ವಲಪ್ ಅನ್ನ ಅವರ ಕೈಗೆ ಹಸ್ತಾಂತರಿಸಬೇಕು. ದಯವಿಟ್ಟು ಕರ್ನೂರು ತೀರ್ಪುಗಾರರು ಕೂಡ ಈ ಒಂದು ವೇದಿಕೆಯಲ್ಲಿ ಜೊತೆಯಾಗಬೇಕು. ದಯವಿಟ್ಟು ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿ ಕರ್ನೂರು ಮೋಹನ್ ರೈ ಅವರನ್ನ. ಮತ್ತೊಮ್ಮೆ ಮೊದಲನೆಯ ಬಹುಮಾನ 1 ಲಕ್ಷ ರೂಪಾಯಿ ಹಾಗೂ ಟ್ರೋಫಿ, ಎರಡನೇ ಬಹುಮಾನ 75,000 ರೂಪಾಯಿ ನಗದು ಹಾಗೂ ಟ್ರೋಫಿ, ಮೂರನೇ ಬಹುಮಾನ 25,000 ಕ್ಯಾಶ್ ಪ್ರೈಸ್ ಮೂರನೇ ಬಹುಮಾನ 50,000 ರೂಪಾಯಿ ಕ್ಯಾಶ್ ಪ್ರೈಸ್ ಹಾಗೂ ಟ್ರೋಫಿ. ನಾಲ್ಕು ಬಹುಮಾನ ಇದೆ. ನಾಲ್ಕನೇ ಬಹುಮಾನ 4 ಇದೆ. 25,000 25,000 ಈಚ್. ಒಂದು ಜಾಸ್ತಿ ಮಾಡಿದ್ದಾರೆ. ಫೋರ್ತ್ ಪ್ರೈಸ್ 5 ಕೊಡ್ತಾ ಇದ್ದಾರೆ. 5 ಫೋರ್ತ್ ಪ್ರೈಸ್ 25,000 ಈಚ್. ಕರ್ನೂರು ಮೋಹನ್ ರೈ ಅವರಿಗೆ ಮೈಕ್. ಅದೇ ರೀತಿ ಈ ವೇದಿಕೆಗೆ ಬಂದು ಮಾತಾ ಬೇಟೆ ಬಂಟರ ಸಂಘದ ಕಲಾ ಪ್ರದರ್ಶನ ಇದು ಬಂಟೇರ್ನ ಗುತ್ತು ಗತ್ತು ದಾಯಪನ್ನಗ ದಾದ ಬತ್ತಂಡಲ ಗೆಂದುಲು ನಿಖಿಲೇ ಬಂದು ನಿಖಿಲ ಉಲಾಯಿನ ವಿಶ್ವಾಸನೇ ಕಾರಣ ಕರ್ನೂರು ಮೋಹನ್ ರೈತರು ಕಡೆಕ ಕ್ಷಣಡುಲ್ಲ ಮಾತರ್ಲ ಮಲ್ಲ ನಿರೀಕ್ಷೆಡುಲ್ಲ ಬಂದಲೆ ಸಾಂಸ್ಕೃತಿಕ ವೈಭವ ಒಂದು ಸ್ಪರ್ಧೆ ನಾಂಡಲ ನಮ್ಮ ಪೂರ ಒಂದೇ ಪಂಪು ನಾವು ತೋಜಾಯರ ಗಾತ್ರ ಈ ಸ್ಪರ್ಧೆ ಜಜಸ್ನಗಳು ಕೊಟ್ಟಿನ ತೀರ್ಪುಗೂ ನಮ್ಮ ಮಾತೆರ್ಲ ಪರೆಭಾಗವು ದಾಯಂದು ಕೇಂದ್ರ ವಾ ತಂಡಲ್ಲ ತಿದೈದ ತಾವು ನಮ್ಮ ತಂಡಲು ಏರ್ಲದಾಲ ರಿಸಲ್ಟ್ ಬೇಜಾರು ಮಾಡ್ತಾರೆ ಬಲ್ಲಿ ಎಲ್ಲ ಪೊಲಿಟಿಕ್ಸ್ ಆಂಡ್ ನನ್ನೊಂದು ಇಂಚ ಪಂಡ್ರೆ ಬಲ್ಲಿ ವಾ ರಾಜಕೀಯಲ ನೆಟ್ಟಿಚ್ ನಮ್ಮ ಮಾತೆರ್ಲ ಒಂಜೆ ಇದು ನಮ್ಮ ಇಲ್ಲದ ಕಾರ್ಯಕ್ರಮ ಒಟ್ಟಾದ ನಮ್ಮ ಮಲ್ದ ಸ್ಪರ್ಧೆ ಪಂಪನಿ ಮಲ್ತಿನಿ ದಾಯಂದು ಕೇಂದ್ರ ಒಂದು ನೃತ್ಯ ಅವಡು ಒಂದು ಕಾರ್ಯಕ್ರಮ ಅವಡು ಐಕೆ ಒಂದು ಸ್ಟ್ಯಾಂಡರ್ಡ್ ಉಪ್ಪುಂಡು ನಮ್ಮ ಐತ ಬಗ್ಗೆ ಭಾರಿ ನಿಗದಿ ತನ್ನುವ ಇಂಚಿನ ಸ್ಪರ್ಧೆಗೆ ಮಾತಿರ್ಲ ನಿಗಳು ಈ ರಿಸಲ್ಟ್ಗೆ ಮಾತಿರ್ಲ ಸಹಕಾರ ಮಲ್ಪಡೊಂದು ನಾನು ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷರ ಹರೀಶ್ ಶೆಟ್ಟಿ ಅಂಚನೆ ಮಾತ ಪದಾಧಿಕಾರಿನ ಪರವಾದ ಕೇನೊಂದು ಹೊರ್ತುದು ಎತ್ತುದ ರಿಸಲ್ಟ್ ಬಂಚಿ ತೋಪ 4ನೇ ಬಹುಮಾನ 5 ತಂಡಲು ಉಂಡು 5 ತಂಡಲಿಗೆ ಆಯ್ತಾ ಆ 5 ತಂಡಲಿನ ಒಂದೊಂದು ಅದು ಉದಾರ ಬಂತೆ ಒಂದು 4ನೇ ಬಹುಮಾನ ಸುರುತ ಬಹುಮಾನ ಕಡೆಗೆ ಬಂಪನು 4ನೇ ಬಹುಮಾನ 5 ತಂಡಲಿಗೆ ಐಟಿ ನಂಬರ್ 19 ತೋನ್ಸೆ ಬಂಟರ ಸಂಘ ನಂಬರ್ 19 ಕ್ರಮ ಸಂಖ್ಯೆ 14 ತೋನ್ಸು ವಲಯ ಬಂಟರ ಸಂಘ ದಯಮಲ್ತೆ ಮಾತೆಲ್ಲವರ ವೇದಿಕೆ ಬರ್ತದೆ ನಿಖಿಲ್ನ ಟ್ರೋಫಿ ಅಂಚನೆ ನಗದನ್ನು ಸ್ವೀಕಾರ ಮಾಡ್ಕೊಡು ಈ 4ನೇ ಬಹುಮಾನಡು
ಕ್ಯಾಶ್ 25,000 ಬೊಕ ಟ್ರೋಫಿ ಯಾನು ನಮ್ಮ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷರು ಐಕಲ್ ಹರೀಶ್ ಶೆಟ್ರು, ಉಪಾಧ್ಯಕ್ಷರು ಕನ್ನೀರೆ ವಿಶ್ವನಾಥ್ ಶೆಟ್ರು, ಅಂಚನೆ ನಮ್ಮ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂಗಾಳಿ, ಕೋಶಾಧಿಕಾರಿ ಉಳ್ಕೂರು ಮೋಹನ್ ದಾಸ್ ಶೆಟ್ರು, ಅಂಚನೆ ಜತೆ ಕಾರ್ಯದರ್ಶಿ ಚಂದ್ರಾಜ್ ಶೆಟ್ರು, ಅಂಚನೆ ನಮ್ಮ ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷೆ ಗಿರೀಶ್ ಶೆಟ್ಟಿ ಕೋಲಾರ್, ಅಂಚನೆ ಸಹ ಸಂಚಾಲಕೆ ಡಾಕ್ಟರ್ ರೋಷನ್ ಶೆಟ್ಟಿ. ಈ ಬಹುಮಾನ ಕೊರಡು ಒಂದು ಜೋರಾಯಿನ ಚಪ್ಪಾಳೆ ಈ ತಂಡವು ವಲಯ ಬಂಟರ ಸಂಘಕ್ಕೆ ಈ ಬಹುಮಾನ 4ನೇ ಬಹುಮಾನದ 5ನೇ ತಂಡದಲ್ಲಿ ಒಂದು ತಂಡ ಕೋಚ ವಲಯ ಬಂಟರ ಸಂಘ ತಂಡಕ್ಕೆ ಅಭಿನಂದನೆಗಳು, ಕೃತಜ್ಞತೆಗಳು. ನಾಲ್ಕನೇ ಬಹುಮಾನದ ಹುರುಳಿ ತಂಡ 2ನೇ ತಂಡ ಬಯಲು ಜೋರ ನೆಂಚಿನ ತಾಗಿ 4ನೇ ಬಹುಮಾನ ಪಡೆಯುವ ನೆಂಚಿನ ತಂಡ ವಲಯ ಬಂಟರ ಯಾನೆ ನಾಡವರ ಸಂಘ ಕ್ರಮ ಸಂಖ್ಯೆ 13. 4ನೇ ಬಹುಮಾನದ ಹುರುಳಿ ತಂಡ ನಂಬರ್ 15 ಕಾವೂರು ಬಂಟರ ಸಂಘ, ನಂಬರ್ 15 ಕ್ರಮ ಸಂಖ್ಯೆ 15 ಕಾವೂರು ಬಂಟರ ಸಂಘ. ಜನತೆ ಸದಸ್ಯರಾಯ್ನತ್ತೆ ಬಗ್ಗೆ ವೇದಿಕೆ ಬರಲು 4ನೇ ಬಹುಮಾನದ 5 ಬಹುಮಾನಗಳು 2ನೇ 4ನೇ ಬಹುಮಾನ ಪಡೆಯುವ ನೆಂಚಿನ ತಂಡ ಕಾವೂರು ಬಂಟರ ಸಂಘ 25,000 ಕ್ಯಾಶ್ ಪ್ರೈಸ್ ತಗೊಟ್ಟು ಬಾರಿ ಪಡೆದ ಟ್ರೋಫಿ ಐಕಳ ಹರೀಶ್ ಶೆಟ್ಟರ ಕೈಟ್ ಹಾಕೊಂಡು ಕಾವೂರು ಬಂಟರ ಸಂಘದ ನಿರೀಕ್ಷೆ ಈ ವೇದಿಕೆ. ಮೋನಿಕಾ ಪ್ಲೀಸ್ ಬೇಗ ಬರೋದು, ದಯಮಾಡಿ ಬೇಗ ಬರಲಿ. ಕಾವೂರು ಬಂಟರ ಸಂಘ ಕಾಂಗ್ರ್ಯಾಚುಲೇಷನ್ಸ್. ಕಾವೂರು ಬಂಟರ ಸಂಘ 25,000 ರೂಪಾಯಿದ ಕ್ಯಾಶ್ ಪ್ರೈಸ್, ಒಂದು ಪಡೆದ ಟ್ರೋಫಿ ಒಬ್ಬ ವಿಶ್ವ ಬಂಟರ ಸಮ್ಮೇಳನ 4ನೇ ಬಹುಮಾನದ ಕಿರೀಟ. ಅಭಿನಂದನೆಗಳು. 4ನೇ ಬಹುಮಾನದ 3ನೇ ತಂಡ ನಂಬರ್ 18 ಗುರುಪುರ ಬಂಟರ ಸಂಘ, ಗುರುಪುರ ಬಂಟರ ಮಾತೃ ಸಂಘ. 4ನೇ ಬಹುಮಾನದ 3ನೇ ತಂಡ ಗುರುಪುರ ಬಂಟರ ಸಂಘದ ತೆಗೆದುಕೊಂಡು 25,000 ಕ್ಯಾಶ್ ಪ್ರೈಸ್. ಗುರುಪುರ ಬಂಟರ ಸಂಘಕ್ಕೆ ಬರಲು ಜೋರ ನೆಚ್ಚಿನ ತಾಕಿ 4ನೇ ಬಹುಮಾನದ ಪಟ್ಟ ಗುರುಪುರ ಬಂಟರ ಸಂಘ. ಅಭಿನಂದನೆಗಳು. 4ನೇ ಬಹುಮಾನದ 4ನೇ ತಂಡ 4th ಪ್ರೈಸ್. 4ನೇ ಬಹುಮಾನದ 4ನೇ ತಂಡ ಬಂಟರ
ಸಂಘ ಮಿಂಜ ಮಂಜೇಶ್ವರ ನಂಬರ್ 29. ಕಡೆಕಾದ ಪರ್ಫಾರ್ಮೆನ್ಸ್ ಕೊಂಡ ದಾನ ನಮಗೆ ಮನಸ್ಸಿಡು ಒರಿಯುವ ಪಂಪಿನಂಚಿನ ತಂಡ ಇರತ್ತ ಒರ್ಮನೆ ಕ್ರಮ ಸಂಖ್ಯೆದ ಬಂಟರ ಸಂಘ ಮಿಂಜ ಮಂಜೇಶ್ವರದ ಕಡೆಗೆ 4ನೇ ಬಹುಮಾನದ 4ನೇ ಸಾಲದ ಪಟ್ಟ. ನಾಲ್ಕನೇ ತಂಡದ 4ನೇ ಸಾಲಿನತ್ತೆ ಅಂಡ 4ನೇ ಪುಟ ನಮಲೆತ್ತಿ ನಾವು ಬಂಟರ ಸಂಘ ಮೀಂಜ ಮಂಜೇಶ್ವರಕ್ಕೆ ಬರಲು ಜೋರಾಣಿಸಿನ ಸಾಟಿ ದೂರದ ಮಂಜೇಶ್ವರಡೆ ಒಟ್ಟಾದ ಮಕ್ಕಳು ವೇದಿಕೆಗೆ ಬಾರಿಪುರದ ಕಲಾಚಾತುರ್ಪಣ ತೋಜ ನೆಂಚಿನ ಇರತ್ತ ಒರ್ಮನೆ ತಂಡ ಬಂಟರ ಸಂಘ ಮೀಂಜ. ಸೇರಿದಂಚಿನ ಕಲಾಭಿಮಾನಿಗಳಿಗೆ ವಿನಂತಿ ವನಸಾಯನಕ್ಕೆ ಮಾತ್ರ ಅವರ ಜೋರ ನೆಂಚಿನ ತಾಟಿಗೆ ಬದುಕ ಸೊಲ್ ಮೇಲೆ ನಮಗೆ ಕೊಂಚ ಲೆಕ್ಕ ಬೋಡಿತ್ತು ನಾತೆ ನಡ 4ನೇ ಬಹುಮಾನದ ಸಾಲದ ಕಡೆತ ಬಹುಮಾನ ಅವೇನು ಅನೌನ್ಸ್ ಮಾಡ್ತಾರೆ. ಕರ್ನೂರು ಮೋಹನ ರೈತರು ಸುಲ್ಮೇಲೆ ಮಿಂಜ ಮಂಜೇಶ್ವರದ ಕಡೆಗೆ ಅಭಿನಂದನೆಗಳು. 4ನೇ ಬಹುಮಾನದ ಕಡೆತ ತಂಡ 5ನೇ ತಂಡ 4ನೇ ಬಹುಮಾನದ 5ನೇ ತಂಡ ನಂಬರ್ 13 ಬಂಟರ ಸಂಘ ಜಪ್ಪು ನಂಬರ್ 13 13ನೇ ನಂಬರ್ದ ತಂಡ ಬಂಟರ ಸಂಘ ಜಪ್ಪುದ ಮಾತಾ ಶಕ್ತಿಲು ಒಟ್ಟಾದ ವೇದಿಕೆಗೆ ಬರಲಿಲ್ಲ. ಜಪ್ಪು ಬಂಟರ ಸಂಘದ ಸದಸ್ಯರಿಗರ ಜೋರ ನೆಚ್ಚಿನ ತಾಕಿದ ಮಾನಾದಿಗೊತ್ತು ಮಾತಾ ಕಲಾವಿದರು ಅಧ್ಯಕ್ಷರು ಸರ್ವ ಸದಸ್ಯರನ್ನ ನಿತ್ಯ ಚಾವಡಿ ಗೆದ್ದುಕೊಂಡಿಲ್ಲ. ಕ್ರಮ ಸಂಖ್ಯೆ 13 4ನೇ ಬಹುಮಾನ ಬಂಟರ ಸಂಘ ಜಪ್ಪು. ಮಾತಾ ಒಟ್ಟಾದ ಬತ್ತಿನಂಚಿನ ಜಪ್ಪು ಬಂಟರ ಸಂಘದ ಏರಿನಂಚಿನ ಶಿಖರಡೆ ಜಪ್ಪಂದ 4ನೇ ಬಹುಮಾನನೇ ಪಡೆಯೊಂದಿರೆ ತಾಟಿದ ಮಾನದಿಗೆ ಬರಲು ಜಪ್ಪು ಬಂಟರ ಸಂಘ. ಸೊಲ್ಮೇಲೆ ಜಪ್ಪು ಬಂಟರ ಸಂಘದ ಮಾತಾ ಕಲಾವಿದರಿಗೆ ಸದಸ್ಯರಿಗೆ ಅಧ್ಯಕ್ಷರಿಗೆ ಒಬ್ಬ ಸರ್ವ ಸದಸ್ಯರಿಗೆ ನನ್ನ ಮಾತಾ ಭಾರಿ ನಿರೀಕ್ಷಣೆ ಪುಣಂಚಿನ ಕಡೆಯ 3 ಬಹುಮಾನಗಳು ಮಾತ್ರ ಬಾಕಿ ಬರೆದಿದೆ. ಬರಡೆ ತಾಟಿ ಜಪ್ಪು ಬಂಟರ ಸಂಘದಗಳಿಗೆ ನನ್ನ ಮೋಹನ್ ರೈಕಲು 3 ಬಹುಮಾನದ ಅನೌನ್ಸ್ಮೆಂಟ್ ನೀಡಿದ್ದು ಮಾತಾ ವೇದಿಕೆ ಪಂಚಿನ ಸದಸ್ಯರನ್ನು ದುಡ್ಡುಕೊಡಲಿಲ್ಲ ಸೊಲ್ಮೇಲೆ 4ನೇ ಬಹುಮಾನ 5 ತಂಡಗಳು ಏನೆಂದು ನಮಗೆ ಗೊತ್ತಾಗ ಇತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ನನ್ನ 3 ಬಹುಮಾನ ಪಂಚ ನೀಡಿದ್ದು ಇನ್ನಿತ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರ ನಿಂಚಿನ ಚಂದ್ರಶೇಖರ್ ಮೋಕುಡ ಗಡ್ಡೆ ಪಾತೆರಡು ಪಂದ್ ಪನ್ನೀರು ವಿಶೇಷವಾದ
ತೀರ್ಪುಗಾರರ ಬತ್ತಿನಂಚಿನ ಸರ್ವೇರ್ಲ ಈ ಕ್ಷೇತ್ರದ ಅನುಭವ ಐತಿನಾಕಲು ಬಂಟೆರಾಯನಂಚಿನ ನಮ್ಮ ಈ ಮೂಜಿ ರಡ್ಡು ಸುರುತ್ತ ಬಹುಮಾನನ ಮೋಕೆಡೆ ಸ್ವೀಕಾರ ಮಲ್ಪನಂಚಿನ ಶಕ್ತಿ ಪ್ರೀತಿ ರಡ್ಡನ ನಮ್ಮ ಇಪ್ಪಡೆ ನಾವು ಒವೇ ರೀತಿಯ ಚರ್ಚೆ ಆದಪ್ಪಡೆ ಸಾಮಾಜಿಕ ಜಾಲತಾಣಗಳು ಬರೆಪುಣ ಆದಪ್ಪಡೆ ದಯಮಾಲ್ತಿದ ಮಲ್ಪಡೆ ನೆಟ್ಟು ಏಟೋ ಜನಕ ಬೆಗರು ಪರಿಶ್ರಮ ಏಟೋ ದಿನಕ ನಿದ್ರೆ ಬುಡ್ತು ಮಲ್ಪಿನಂಚಿನ ಕಾರ್ಯಕ್ರಮಗಳು ಬಂಟೆರಾಯನಂಚಿನ ನಮ್ಮ ದಾದತ್ತಿನಲ ಬುಡು ಉಡಲ್ಡು ಪ್ರೀತಿದ ಉಡಲ್ಡು ಸ್ವೀಕಾರ ಮಲ್ಪ ತಂದೆ ಪಿರೌಡು ಪೋದು ಬರೆಯ ಪಂಪಿನಂಚಿನ ಪಾತ್ರದ ಬುಟ್ಟುಗು ನನ್ನ ತೀರ್ಪುಗದ ಸಾಲದ ಮೂಜಿ ಬಹುಮಾನ ತುಂಬು ಚಂದ್ರಾಸ್ ಚಕ್ರಂಜನ ಪಾತ್ರ ಮಾನ್ಯ ಅಧ್ಯಕ್ಷರಿಗೆ ಈಗೆಲ್ಲ ಪದಾಧಿಕಾರಿಗಳಿಗೆ ಕ್ರೀಡೋತ್ಸವ ಸಮಿತಿಯ ಸಂಚಾಲಕರು ಬೊಕ್ಕ ಸಹ ಸಂಚಾಲಕರಿಗೆ ಸೇರಿನ ಮಾತ ಇನಿತ ನಮ್ಮ ಸಮಾಜದ ಬಂಧುಲೆಗೆ ಸುರುಕಾರು ವಂದನೆ ಸಲ್ಲಿಸ ಒಂದು ಈ ಒಂದು ಪೊರ್ಲುದ ಕಾರ್ಯಕ್ರಮ ದಾಖಲೆ ಆಚರಿಸಿನ ಕಾರ್ಯಕ್ರಮ ಕರಿನ ಒಂದು ಒಂದರ ತಿಂಗಳು ದಿಂಚು ಇನಿ ಈ ಒಂದು ವೇದಿಕೆಡೆ ಕಾರ್ಯಕ್ರಮ ಕೊರನಂಚಿನ ತಂಡಲು ನಿರಂತರವಾದ ಪ್ರಾಕ್ಟೀಸ್ ಮಾಡ್ತದೆ ಈ ನಮ್ಮ ಒಕ್ಕೂಟದ ನಿರುಳ್ದ ಈ ಕಾರ್ಯಕ್ರಮ ಬರ್ತದೆ ಅಕಲ್ನ ಕಾರ್ಯಕ್ರಮವನ್ನು ಕೊಡ್ತೇವೆ ಶುರುಕಾದ ಪ್ರತಿ ಒಂದು ಕಾರ್ಯಕ್ರಮ ಕೊನ್ನ ತಂಡದ ಅಧ್ಯಕ್ಷರು ಪದಾಧಿಕಾರಿಗಳು ತಂಡದ ಪ್ರಮುಖರಿಗೆ ಬೊಕ್ಕ ಭಾಗವಹಿಸಿದ ಮಾತ ಗೋಕುಲೆಗೆ ಯಾನೆ ಎನ್ನ ವೈಯಕ್ತಿಕವಾದ ಎಂಕಲ್ನ ಒಕ್ಕೂಟದ ಅಧ್ಯಕ್ಷರನ್ನ ಇಡೀ ತಂಡದ ಪರವಾದ ಕೃತಜ್ಞತೆಯನ್ನು ಸಲ್ಲಿಸಾದ ಕಾಂಗ್ರೆಸ್ ಇತರ್ತು ಮುಟ್ಟ ನಿರಂತರವಾದ ತೂದು ಈ ನಮ್ಮ ಇಡೀ ತಂಡಗಳಿಗೆ ಪ್ರೋತ್ಸಾಹ ತರುಣಂಚಿನ ಮಿತ್ರರಿಗೆ ಎಂಕಲ್ನ ಸಂಪೂರ್ಣ ಕೃತಜ್ಞತಾಪೂರ್ವಕವಾಗಿ ನಂಚಿನ ಧನ್ಯವಾದಗಳು ಮೂಜಿ ಜನ ನಿರೂಪಕರಣಗಳು ಎಂಕಲಿಗೆ ಒರ್ತಿನ ಮಾತ್ರ ಎಂಕೆ ಇನ್ನು ತೂರು ಗೊತ್ತು ನಮ್ಮ ಅರಣ್ಯ ಸಿನಿಮೋಡು ತೋತಿಂದ ಹತ್ರ ರೆಡ್ ಜನ ತನಕ ಗುರ್ತನೆ ಇತ್ತಿಜಿ ಅನ್ನೆ ನಮ್ಮ ಸಮಾಜದ ಆದುತ್ತಲ್ಲ ನಂತರ ಗುರ್ತಿದ್ವಿ ವಿನಯ ಪ್ರಸಾದ್ ಖ್ಯಾತ ಚಲನಚಿತ್ರ ನಟಿ ನಮ್ಮ ಉಡುಪಿದಾರೆ ಅರಣ್ಯ ಮೊದಲೊಂದು ನಂಗೆ ಇನ್ನು ಗೊತ್ತಾಡು ಮಾನಸಿ ಸುಧೀರ್ ನಂಗೆ ಮಾತಾಡಗಳು ಚಿರುಪರಿಕಿದ್ದ ಮೂಜಿ ಜನಲ ಇನಿ ಕಾಂಡೆ ಎನ್ನ ಗಂಟೆಗೆ ಬರ್ತದೆ ಮೂಲ ವೇದಿಕೆ ಹಿಡ್ಕೊಳ್ತಾರೆ 20 ಗಂಟೆ 10:45 ನಮ್ಮ ಒಂದು ಈ ಕಾರ್ಯಕ್ರಮನು ಪೊರ್ಲು ಮಲ್ಸ್ಕೊಡ್ರೆ ಈ ತೀರ್ಪುನು ಸರಿಯಾದ ಅಕಲಿಗೆ ತೋಜಲಕ್ಕ ಮಲ್ಸ್ಕೊಡ್ರೆ ನಮ್ಮ ಮಾತ ಆ ತೀರ್ಪುನು ಒತ್ತೊಲ್ಲಕ ಮಲ್ಸಿನಂಚಿನ ಮೂಜಿ ಜನ ತೀರ್ಪುಗಾರರಿಗೆಲ್ಲ ಎಂಕಲ್ನ ಒಕ್ಕೂಟದ ಪರವಾದ ನಿಕ್ಕಲ್ನ ಪರವಾದಲ ಯಾನೆ ಪ್ರಜ್ಞಾಪೂರ್ವಕ ಧನ್ಯವಾದವನ್ನು ಸಲ್ಲಿಸಾವೆ ಆತ ಸುಲಭದ ಬೇಲತ್ತು ಬಂದ ನಿಕ್ಕಲೆಗಳ ಗೊತ್ತುಂಡು ಇಂಚಿನ ಮಲಮಲ್ಲ ಕೆಲಸ ಕಾರ್ಯಗಳನ್ನು ಮಲ್ಸಿನ ನಿಕ್ಕಲು ಸುಮಾರು ಜನ ಉಳ್ಳರು ಕರಿನ 2 ತಿಂಗಳು ಹರೀಶನ ನೇತೃತ್ವ ಇಡೀ ತಂಡ ಮೆತ್ತ ಪುರ ಹೊಡೆದು ರಾತ್ರಿ ಪಜಲು ಬೇಲೆ ಮಾಡ್ಕೊಂಡು ಇನಿ ಕಾರ್ಯಕ್ರಮ ಮುಗಿದುಕೊಂಡು ಎಲ್ಲದ ದಿನಟ್ಟು ಅಕಲು ಕೊರಿನ ತೀರ್ಪುನು ನಮ್ಮ ಒವೇ ರೀತಿಡೆ ಎನ್ನೆಂದೆ ಒವೇ ಸಾಮಾಜಿಕ ಜಾಲತಾಣದಾಡು ಒರ್ಯರ್ದರಿ ಪಾತರ್ನ ಆವಾಡು ಅತಂಡ ನಮ್ಮ ತೀರ್ಪುಗಾರರಿಗೆ ತಿರವ್ರದು ಒವ್ವಾಳ ಪಾತರ್ನ ಒಂದು ಖಂಡಿತ ಮಲ್ಪಂದೆ ಅಕಲ ಮನಸ್ಸುಗಳ ಬೇಜಾರು ಮಲ್ಪಂದೆ ಇಡೀ ಈ ಒಂದು ಕಾರ್ಯಕ್ರಮದ ಯಶಸ್ಸು ವಿರುದ್ಧ ಪಿರವ್ರು ಬೆಂಪಿನ ಇಡೀ ತಂಡಗಳ ತೊಂದರೆ ಮಲ್ಪಂದೆ ನಿಖಲು ಸಹಕಾರ ಕೊಡು ಬಂದದು ಈ ಯಶಸ್ಸಿಗೆ ಕಾರಣಕರ್ತರು ಮಾತರ್ಲ ನಿಖಲು ಬಂದದ್ದು ನಿಖಲ ಕೃತಜ್ಞತೆ ಸಲ್ಲಿಸ ಒಂದು ಅವಕಾಶಕ್ಕೆ ಹೊಂದಿಸ ಒಂದು ಹೆಣ್ಣು ಪಾತ್ರ ನಮಗೆ ನಮಸ್ಕಾರ ಮಾತಿರ್ನಲ್ಲ ನಿರೀಕ್ಷೆ ಈ ಮೂಜಿ ಪ್ರೈಸ್ನಲ್ಲಿ ಮೂಜನೇ ಬಹುಮಾನ 3rd ಪ್ರೈಸ್ ನಂಬರ್ 17 ಬಂಟರ ಸಂಘ ಬೆಂಗಳೂರು ಬಾರಿಪೊರ್ಲದ ನೃತ್ಯವನ್ನು ಕೊಟ್ಟರೆ ದೂರದ ನಮ್ಮ ರಾಜಧಾನಿ ಬೆಂಗಳೂರಿಗೂ ಬೈದಿನ ತಂಡ ಬಂಟರ ಸಂಘ ಬೆಂಗಳೂರಿಗೂ ಮೂಜನೇ ಬಹುಮಾನ 50,000 ನಗದು ಟ್ರೋಫಿ ದೊಟ್ಟುಗೂ ಈ ಗೌರವ ಅಧ್ಯಕ್ಷರು ಮುರಳೀಧರ ಹೆಗ್ಡೆ ಅಂಜನೆ ಮಾತ ಸದಸ್ಯರು ವೇದಿಕೆ ಬರ್ತದೆ ಈ ಬಹುಮಾನನ ಸ್ವೀಕಾರ ಮಾಡ್ಬಿಡು ವಿಶ್ವ ಬಂಟರ ಸಮ್ಮೇಳನದ ಈ ವೇದಿಕೆ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವದ ಈ ಪುಣ್ಯ ವೇದಿಕೆ ಶ್ರೀ ಕನ್ಯಾನ ಸದಾಶಿವ ಶುಚಿದ ಮಿತ್ರ ಚಾವಡಿ ನಡತಿನಂಚಿನ
ಸಾಂಸ್ಕೃತಿಕ ವೈಭವದ ಮೂಜನೇ ಬಹುಮಾನ ಪಡೆಯುವಂಚಿನ ತಂಡ ರಾಜಧಾನಿ ಬೆಂಗಳೂರಿನ ಬಂಟರ ಸಂಘ ಬೆಂಗಳೂರು. ಸುಂದರವಾದಂತಹ ರೀತಿಯಲ್ಲಿ ಬೆಂಗಳೂರಿನಿಂದ ನಮ್ಮ ಈ ಉಡುಪಿಗೆ ಬಂದು ಕಲಾ ವೇದಿಕೆಯಲ್ಲಿ ಕಲಾ ಪ್ರದರ್ಶನವನ್ನ ನೀಡಿರುವಂತಹ ತಂಡ ಅತ್ಯಂತ ಸುಂದರ ನೃತ್ಯ ಶೈಲಿಯ ಜೊತೆಗೆ ಎಲ್ಲರ ಮನಸ್ಸನ್ನ ಸೆಳೆದಂತಹ ಬೆಂಗಳೂರು ಬಂಟರ ಸಂಘ ಇವರಿಗೆ ಸಿಗ್ತಾ ಇದೆ. ಮೂರನೇ ಬಹುಮಾನ 50,000 ರೂಪಾಯಿನ ನಗದು, ಸುಂದರ ಟ್ರೋಫಿ ಹಾಗೂ ವಿಶ್ವ ಬಂಟರ ಸಮ್ಮೇಳನ ಸಾಂಸ್ಕೃತಿಕ ವೈಭವದ ಈ ಪೀಠ ಪಟ್ಟ ಮೂರನೇ ಬಹುಮಾನ. ಚಪ್ಪಾಳೆಯ ಆಶೀರ್ವಾದ ಬ್ಯಾಂಗ್ಳೂರ್ ಬಂಟ್ ಸಂಘ. ಬಂಟರ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ ಮುರಳೀಧರ್ ಹೆಗ್ಡೆ ಹಾಗೂ ಅವರ ಎಲ್ಲ ತಂಡದ ಸದಸ್ಯರಿಗೂ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾಗಿ ಅಭಿನಂದನೆಗಳು. ಅಭಿನಂದನೆಯ ಜೊತೆಗೆ ಬೆಂಗಳೂರು ಬಂಟರ ಸಂಘದವರಿಗೆ ಶುಭಾಶಯಗಳನ್ನು ಸಮರ್ಪಿಸ್ತಾ ಧನ್ಯವಾದಗಳ ಜೊತೆಗೆ 50,000 ರೂಪಾಯಿನ ಕ್ಯಾಶ್ ಹಾಗೂ ಟ್ರೋಫಿ, ಮುಖದಲ್ಲಿ ನಿಶ್ಚಲಮಚ ನಗು ಹಾಗೂ ಈ ಬಹುಮಾನದ ಖುಷಿ. ಧನ್ಯವಾದಗಳು ಬೆಂಗಳೂರು ಬಂಟರ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ನಾವು ಉಪ್ಪುಡು ರಡ್ಡು ಬಹುಮಾನ, ಸೆಕೆಂಡ್ ಬುಕ್ ಫಸ್ಟ್ ಪ್ಲೇಸ್. ಇನ್ನಿರೋದು ಎರಡೆರಡು ಬಹುಮಾನ, ಎರಡನೇ ಹಾಗೂ ಮೊದಲನೇ ಬಹುಮಾನ ಯಾರಿಗಾಗಿರ್ಬೋದು, ಯಾರಿಗೆ ಹೋಗಿರ್ಬೋದು, ಯಾರಿಗೆ ಸಿಕ್ಕಿರ್ಬೋದು. ಎರಡನೇ ಬಹುಮಾನ ಬಹಳ ಕುತೂಹಲದ ನಿರೀಕ್ಷೆಯ ದ್ವಿತೀಯ ಬಹುಮಾನ. ಎಲ್ಲ ತಂಡಗಳು ಸೊಗಸಾಗಿ ನೃತ್ಯವನ್ನು ನೀಡಿದೆ. ಆದರೂ ತೀರ್ಪುಗಾರರು ನೀಡಿದಂತಹ ಈ ತೀರ್ಪು ದ್ವಿತೀಯ ಬಹುಮಾನ, ಸೆಕೆಂಡ್ ಪ್ರೈಸ್ ನಂಬರ್ 12 ಬಂಟರ ಸಂಘ ಸುರತ್ಕಲ್. ಹೆಮ್ಮೆಯ ಬಂಟರ ಸಂಘಗಳಲ್ಲಿ ಒಂದೆನಿಸಿರುವಂತಹ ಸುರತ್ಕಲ್ ಬಂಟರ ಸಂಘಕ್ಕೆ ಸಿಕ್ಕಿದೆ 75,000 ರೂಪಾಯಿನ ನಗದು, ಸುಂದರ ಟ್ರೋಫಿ ಹಾಗೂ ಈ ಸಾಂಸ್ಕೃತಿಕ ವೇದಿಕೆಯ ವಿಶ್ವ ಬಂಟರ ಸಮ್ಮೇಳನದ ಎರಡನೇ ಬಹುಮಾನದ ಪಟ್ಟ. ದಯವಿಟ್ಟು ಬಂಟರ ಸಂಘ ಸುರತ್ಕಲ್ನ ಅಧ್ಯಕ್ಷರು ಸರ್ವ ಸದಸ್ಯರು ವೇದಿಕೆಗೆ ಬರಬೇಕು ಹಾಗೂ ಟ್ರೋಫಿಯನ್ನು ಸ್ವೀಕರಿಸಬೇಕು. ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ಹಾಗೂ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾಗಿ ಸುರತ್ಕಲ್ ಬಂಟರ ಸಂಘಕ್ಕೆ ಅಭಿನಂದನೆಗಳು. ಬರಲಿ ಜೋರಾಗಿರುವಂತಹ ಚುನಾವಣೆ. ವಿಶ್ವ ಬಂಟರ ಸಮ್ಮೇಳನದ ಸಾಂಸ್ಕೃತಿಕ ವೈಭವದ ಕಲ್ಯಾಣ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಎರಡನೆಯ ಬಹುಮಾನ ಪಡೆದಿರುವಂತಹ ಹೆಮ್ಮೆಯ ತಂಡ ಸುರತ್ಕಲ್ ಬಂಟರ ಸಂಘದ ತಂಡ. ಇನ್ನು ನಾವೆಲ್ಲ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥದ್ದು ಫಸ್ಟ್ ಪ್ರೈಸ್, ಮೊದಲನೆಯ ಬಹುಮಾನ. ಇದ್ದಂತಹ 29 ತಂಡಗಳಲ್ಲಿ 5 ತಂಡಗಳಿಗೆ 4 ಪ್ರೈಸ್ ಹೋಯಿತು. ಇನ್ನು ಉಳಿದಿರುವಂಥ 2 ತಂಡಗಳಿಗೆ ಥರ್ಡ್ ಹಾಗೂ ಸೆಕೆಂಡ್ ಹೋಯಿತು. ಇನ್ನು ಉಳಿದಿರುವಂಥ ಅಷ್ಟು ತಂಡಗಳಲ್ಲಿ ಯಾರಿಗೆ ಹೋಗಿರ್ಬೋದು ಮೊದಲನೇ ಬಹುಮಾನ? ಎನಿ ಗೆಸಸ್? ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ರಿಸಲ್ಟ್ ಅನ್ನ ಕರ್ನೂರು ಮೋಹನ್ ರೈಕಲ್ ಅವರು ನೀಡ್ತಾರೆ. ಪ್ರತಿ ತಂಡಗಳು
ಲಕ್ಷಕ್ಕಿಂತ ಮಿಕ್ಕಿ ಹಣವನ್ನು ವ್ಯಯಿಸಿ ಖರ್ಚು ಮಾಡಿ ಈ ತಂಡವನ್ನು ಅಣಿಗೊಳಿಸಿ ಇಂದಿನ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ಸಾಂಸ್ಕೃತಿಕ ವೈಭವದಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನೀಡಿದ್ದೀರಿ. ಈಗ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದ ಸಾಂಸ್ಕೃತಿಕ ವೈಭವದ ಈ ಸ್ಪರ್ಧೆಯ ವಿಜೇತರು ಪ್ರಥಮ ತಂಡ ನಂಬರ್ 26 ಬಂಟ್ವಾಳ ಬಂಟರ ಸಂಘ. ಬಂಟರ ಸಂಘ ಇವರಿಗೆ ಸಿಗ್ತಾ ಇದೆ 1 ಲಕ್ಷ ರೂಪಾಯಿನ ನಗದು. ಮನೆ